ಎಸ್ ವೀಕ್ಷಕರೇ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಕರಾವಳಿ ಭಾಗದಲ್ಲಿ ಒಂದು ದೊಡ್ಡ ಅಭಿಯಾನ ಪ್ರಾರಂಭವಾಗಿತ್ತು. ಆರಂಭವಾಗಿದ್ದಂತಹ ಅಭಿಯಾನಕ್ಕೆ ಒಂದು ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ, ಜೊತೆಗೆ ಪ್ರತಿಫಲ ಸಿಕ್ಕಿದೆ. ಎಲ್ಲದಕ್ಕಿಂತ ಕೂಡ ಜಾಸ್ತಿಯಾಗಿ ಬಹು ವರ್ಷಗಳ ಒಂದು ಹೋರಾಟ, ಸುದೀರ್ಘವಾಗಿರುವಂತಹ ಹೋರಾಟ, ಆಸ್ತಿಕರ ಹೋರಾಟ, ದೇವರ ಮೇಲೆ ಭಯ, ಭಕ್ತಿ, ಶ್ರದ್ಧೆ, ನಂಬಿಕೆ ಇರುವಂಥವರು ಸ್ವಚ್ಛ ಮನಸ್ಸಿನಿಂದ ಮಾಡಿರುವಂತಹ ಸ್ವಸ್ಥವಾಗಿರುವಂತಹ ಹೋರಾಟ, ಆ ಹೋರಾಟಕ್ಕೆ ಇದೀಗ ಬೆಲೆ ಸಿಕ್ಕಿದೆ ಅನ್ನುವಂಥದ್ದು. ಅಂದರೆ ನಾವೆಲ್ಲರೂ ಕೂಡ, ಪ್ರತಿಯೊಬ್ಬರು ಕೂಡ ಅವರ ಮನಸ್ಸಿಗೆ ಘಾಸಿ ಆಯಿತು ಅಥವಾ ನೆಮ್ಮದಿ ಇಲ್ಲ, ಬೇಸರ ಅಂತ ಬಂದಾಗ, ಆತಂಕ ಅಂತ ಬಂದಾಗ ಪ್ರತಿಯೊಬ್ಬರು ಕೂಡ ಅವರು ಇಷ್ಟಪಡುವಂತಹ, ಅವರು ನಂಬುವಂತಹ ದೇವಾಲಯಗಳಿಗೆ ಹೋಗ್ತಾರೆ. ಅಲ್ಲಿ ಸಾತ್ವಿಕ ಶಕ್ತಿಗಳ ನೆಲೆ, ಆ ಸಾತ್ವಿಕ ಶಕ್ತಿಗಳ ಮುಂಭಾಗಕ್ಕೆ ಹೋಗಿ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೇಳ್ತಾರೆ. ಅದೆಷ್ಟೋ ಚಮತ್ಕಾರದ ರೂಪಗಳಲ್ಲಿ ಬೆಳವಣಿಗೆಗಳು ಆಗುತ್ತೆ. ಇದೆಲ್ಲದರ ನಡುವೆ ಈ ಆಸ್ತಿಕರು, ಧಾರ್ಮಿಕ ನಂಬಿಕೆಯುಳ್ಳವರು ಬಹು ವರ್ಷಗಳಿಂದ ಕೇಳಿ ಬರ್ತಾ ಇದ್ದಂತಹ ಒಂದು ವಿಚಾರ, ಅವರ ಆಕ್ರೋಶವೂ ಕೂಡ ಹೌದು, ಅವರ ಬೇಸರವೂ ಕೂಡ ಹೌದು. ಧಾರ್ಮಿಕ ಕ್ಷೇತ್ರಗಳಲ್ಲಿ ಅನೇಕ ಜನರು ಬರುವಂತಹ ಕೆಲವರು ಅನೇಕ ಜನರು ಹೇಳಲ್ಲ, ಕೆಲವರು ಸ್ವಲ್ಪ ಬೇರೆಯ ರೀತಿಯಾಗಿ ಬರ್ತಾರೆ. ಅಂದ್ರೆ ಪ್ರಮುಖವಾಗಿ ನಾನು ಹೇಳ್ತಾ ಇರೋದು ವಸ್ತ್ರ ಸಂಹಿತೆಯ ಬಗ್ಗೆ. ಅಂದ್ರೆ ಅವರಿಗೆ ಮನಸ್ಸೋ ಇಚ್ಛೆ ಬರುವಂತಹ ವಸ್ತ್ರಗಳನ್ನು ಹಾಕಿಕೊಂಡು ಬರ್ತಾರೆ. ತಾವುಗಳು ಕೂಡ ನೋಡಿದ್ರೆ ಸರ್ವೇ ಸಾಮಾನ್ಯ ವಿಚಾರ, ವರ್ಷಗಳಿಂದ ಕೇಳಿಕೊಂಡು ಬರ್ತಾ ಇರುವಂತಹ ವಿಚಾರ. ಪ್ರತಿಯೊಬ್ಬರು ಕೂಡ ಕೆಲವರು ದೇವಸ್ಥಾನಕ್ಕೆ ಬಂದಾಗ ಯಾವ ರೀತಿ ಬರ್ತಾರೆ, ಬರ್ಮುಡಗಳನ್ನು ಹಾಕಿಕೊಂಡು, ಅವರಿಗೆ ಇಷ್ಟ ಬಂದಂತಹ ಪ್ಯಾಂಟ್ಗಳನ್ನು ಧರಿಸಿಕೊಂಡಗಳನ್ನು ಹಾಕಿಕೊಂಡು ಬರ್ತಾರೆ. ಈ ರೀತಿಯ ಬೆಳವಣಿಗೆ ಈ ಹಿಂದಿನಿಂದ ಕೂಡ ನಡ್ಕೊಂಡು ಬರ್ತಾನೆ ಇದೆ. ಸೊ ಹಾಗಾಗಿ ಇದೀಗ ನಮ್ಮ ಕರಾವಳಿ ಭಾಗದಿಂದ ಈ ಒಂದು ಅಭಿಯಾನ ಪ್ರಾರಂಭವಾಗಿದೆ. ದೇವಾಲಯಗಳಲ್ಲಿ, ನಮ್ಮ ರಾಜ್ಯದ ಪ್ರಮುಖ ದೇವಾಲಯಗಳಲ್ಲಿ ವಸ್ತ್ರ ಸಂಹಿತೆ ಜಾರಿಯಾಗಿರುವಂಥದ್ದು ಅನೇಕ ಆಸ್ತಿಕರ ಖುಷಿ, ಸಂತೋಷಕ್ಕೆ ಕಾರಣವಾಗಿದೆ. ದೇವಳದಲ್ಲಿ ಇನ್ನು ಮುಂದಕ್ಕೆ ಡ್ರೆಸ್ ಕೋಡ್ ಇದೆ ಅನ್ನುವಂಥದ್ದು ಒಂದು ಒಳ್ಳೆಯ ಉತ್ತಮವಾಗಿರುವಂತಹ ಸಂದೇಶ ಸಮಾಜಕ್ಕೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲಿಯಾ. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು ಕೆಲವು ಮಂದಿ ವಸ್ತ್ರವನ್ನ ಅಸಭ್ಯವಾಗಿ ಧರಿಸಿಕೊಂಡು ಬರ್ತಾ ಇದ್ರು. ಅವರ ಮನಸ್ಸು ಇಚ್ಛೆ ಬಂದಂತಹ ವಸ್ತ್ರಗಳನ್ನ ಹಾಕೊಂಡು ಬರ್ತಾ ಇದ್ರು. ಕೇಳಿದ್ರೆ ನಿಮ್ಗೇನು, ನಾವು ದೇವರನ್ನ ನೋಡ್ತೀವಿ, ನೀವುಗಳು ಕೂಡ ದೇವರನ್ನ ನಂಬಿ, ದೇವರನ್ನ ನೋಡಿ, ಅಲ್ಲಲ್ಲಿ ಯಾಕೆ ನೋಡ್ತೀರಾ ಅನ್ನುವಂಥ ಪ್ರಶ್ನೆಗಳನ್ನ ಕೇಳಿದಂತಹ ಅದೆಷ್ಟೋ ಜನರನ್ನ ನಾವು ನೋಡಿದ್ದೇವೆ. ಅಂತಹ ಬುದ್ಧಿಯುಳ್ಳವರನ್ನ ನಾವು ನೋಡಿದ್ದೇವೆ. ಇದೀಗ ರಾಜ್ಯ ಸರ್ಕಾರ ಒಂದು ಒಳ್ಳೆಯ ನಿಲುವನ್ನ ತಂದಿದೆ, ವಸ್ತ್ರ ಸಂಹಿತೆಯನ್ನ ಜಾರಿ ಮಾಡಿದೆ ದೇವಳಗಳಲ್ಲಿ. ನಿಜವಾಗ್ಲೂ ಕೂಡ ಇದು ಎಲ್ಲ ಆಸ್ತಿಕರಿಗೆ, ಶ್ರದ್ಧಾಭಕ್ತಿಯಿಂದ ದೇವಸ್ಥಾನಕ್ಕೆ ಹೋಗುವವರಿಗೆ ಖುಷಿಯ ವಿಚಾರ, ಸಂತೋಷದ ವಿಚಾರ. ಈ ವಿಚಾರದ ಬಗ್ಗೆ ನಾನು ಮಾತನಾಡ್ತಾ ಇದ್ದೇನೆ. ನಮ್ಮ ಜೊತೆ ಗಣ್ಯ ವ್ಯಕ್ತಿಗಳು ಕೂಡ ಜಾಯಿನ್ ಆಗಿದ್ದಾರೆ. ಅಷ್ಟಕ್ಕೂ ಕೂಡ ರಾಜ್ಯ ಸರ್ಕಾರ ಸದ್ಯ ಏನು ಹೇಳಿದೆ, ರಾಜ್ಯ ಧಾರ್ಮಿಕ ಪರಿಷತ್ ಏನು ಹೇಳಿದೆ, ಕಂಪ್ಲೀಟ್ ಆಗಿ ನಾವು ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಆಸ್ತಿಕರ ಬಹುದಿನಗಳ ಬೇಡಿಕೆಗೆ ಸ್ಪಂದಿಸಿದ ರಾಜ್ಯ ಧಾರ್ಮಿಕ ಪರಿಷತ್. ರಾಜ್ಯದ ದೇವಾಲಯಗಳಲ್ಲಿ ವಸ್ತ್ರ ಸಂಹಿತೆ ಜಾರಿ. ರಾಜ್ಯ ಸರ್ಕಾರದ ಎ ಗ್ರೇಡ್ ದೇವಾಲಯಗಳಲ್ಲಿ ಆರಂಭಿಕ ಹಂತದಲ್ಲಿ ಅಕ್ಟೋಬರ್ 3ರಿಂದ ಜಾರಿಗೆ ಬರುವಂತೆ ವಸ್ತ್ರ ಸಂಹಿತೆಯನ್ನ ಜಾರಿ ತರುವುದಕ್ಕೆ ಧಾರ್ಮಿಕ ಪರಿಷತ್ ಮುಂದಾಗಿದ್ದು, ಮೊದಲ ಹಂತದಲ್ಲಿ ರಾಜ್ಯದ 216 ದೇವಸ್ಥಾನಗಳಲ್ಲಿ ಈ ನಿಯಮವನ್ನ ಜಾರಿಗೆ ತರಲು ಮುಂದಾಗಿದೆ. ಇನ್ನು ಮುಂದೆ ಬರ್ಮುಡ ತುಂಡುಡುಗೆ ನಿಷೇಧ. ಅಕ್ಟೋಬರ್ 3ರಿಂದ ಸಂಹಿತೆ ಜಾರಿ. ದೇವಸ್ಥಾನಗಳಿಗೆ ಬರುವ ಕೆಲವು ಮಂದಿ ವಸ್ತ್ರವನ್ನ ಅಸಭ್ಯವಾಗಿ ಧರಿಸ್ತಾ ಬರ್ತಾ ಇದ್ರು ಎನ್ನುವ ಆರೋಪ ಕೆಲ ಭಕ್ತರಿಂದ ಕೇಳಿ ಬರ್ತಾ ಇತ್ತು. ಅಲ್ಲದೆ ಕೆಲವು ಭಕ್ತರು ಬಟ್ಟೆಯನ್ನ ಮನಸ್ಸಿಗೆ ಬಂದ ಹಾಗೆ ಧರಿಸಿ ದೇವರ ದರ್ಶನಕ್ಕೆ ಬರ್ತಾ ಇದ್ದುದು ಮಾನಸಿಕವಾಗಿ ಕೆಲವರಿಗೆ ಆಘಾತವಾಗ್ತಾ ಇತ್ತು ಕೂಡ. ಹೀಗಾಗಿ ಇವೆಲ್ಲವನ್ನ ಮನಗಂಡಿರುವ ರಾಜ್ಯ ಸರ್ಕಾರ ವಸ್ತ್ರ ಸಂಹಿತೆಯನ್ನ ಜಾರಿಗೆ ತರಲು ಮುಂದಾಗಿದೆ. ಬರ್ಮುಡ ಸೇರಿದಂತೆ ಕೆಲವು ಉಡುಪುಗಳನ್ನು ಧರಿಸಿ ದೇವರ ದರ್ಶನ ಮಾಡಲು ಅವಕಾಶ ಇರೋದಿಲ್ಲ ಎನ್ನಲಾಗಿದೆ. ದೇವಾಲಯಕ್ಕೆ ಬರುವ ಭಕ್ತರು ಸಾಂಪ್ರದಾಯಿಕ ಉಡುಗೆ ಧರಿಸಿ ಬಂದ್ರೆ ಉತ್ತಮ ಎನ್ನಲಾಗಿದೆ ಕೂಡ. ಶ್ರೀ ಕ್ಷೇತ್ರ ಪಳಳಿಯಲ್ಲಿ ವಸ್ತ್ರ ಸಂಹಿತೆ ಜಾರಿ. ಹಿಂದೂ ಸಾಂಪ್ರದಾಯಿಕ ಉಡುಗೆ ತೊಡಲು ವಿನಂತಿ. ಇತಿಹಾಸ ಪ್ರಸಿದ್ಧ ಸಾವಿರ ಸೀಮೆಯ ಒಡತಿ ಕಾರಣಿಕ ಶ್ರೀ ಕ್ಷೇತ್ರ ಪಳಳಿಯಲ್ಲಿ ವಸ್ತ್ರ ಸಂಹಿತೆ ಜಾರಿಯಾಗಬೇಕೆಂದು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಬಂಟ್ವಾಳ ಪ್ರಕರಣದ ವತಿಯಿಂದ ಕಳೆದ ಏಪ್ರಿಲ್ ತಿಂಗಳಿನಲ್ಲಿ 3,000 ಜನ ಕಾರ್ಯಕರ್ತರು ಪಾದಯಾತ್ರೆ ನಡೆಸಿ ಮನವಿಯನ್ನ ಸಲ್ಲಿಸಿದರು.
ಅದರಂತೆ ಆದಷ್ಟು ಬೇಗ ವಸ್ತ್ರ ಸಂಹಿತೆ ನೀತಿ ಜಾರಿಯಾಗಬೇಕೆಂದು ಬಂಟ್ವಾಳ ಪ್ರಖಂಡದ ವತಿಯಿಂದ ದೇವಸ್ಥಾನದಲ್ಲಿ ವಸ್ತ್ರ ಸಂಹಿತೆ ನೀತಿಯ ಬೋರ್ಡ್ ಅನ್ನು ಅಳವಡಿಕೆ ಮಾಡಲಾಯಿತು. ಕ್ಷೇತ್ರ ವಠಾರದಲ್ಲಿ ವಸ್ತ್ರ ಸಂಹಿತೆ ಫಲಕ ಅಳವಡಿಕೆ. ಪುತ್ತೂರು ಜಿಲ್ಲಾ ಸಂಚಾಲಕರಾದ ಭರತ್ ಕುಂಬ್ಡಿಲ್, ಜಿಲ್ಲಾ ಸಹ ಸಂಚಾಲಕ ಗುರುರಾಜ್ ಬಂಟ್ವಾಳ್, ವಿಶ್ವ ಹಿಂದೂ ಪರಿಷತ್ ಬಂಟ್ವಾಳ ಪ್ರಖಂಡ ಕಾರ್ಯದರ್ಶಿ ಸುರೇಶ್ ಬೆಂಜನಪದವು, ಬಜರಂಗದಳ ಪ್ರಖಂಡ ಸಂಚಾಲಕ ಶಿವಪ್ರಸಾದ್ ತುಂಬೆ, ಸಂತೋಷ್ ಕೆ ಸರಪಾಡಿ, ದೀಪಕ್ ಬಂಟ್ವಾಳ್, ಪ್ರಸಾದ್ ಬೆಂಚನಪದವು, ರತೀಶ್ ರಾಮಲ್ಕಟ್ಟೆ, ಪ್ರವೀಣ್ ಕುಂಟಾಲ್ ಪಲ್ಕೆ, ಅಶ್ವಥ್ ಪುಂಚಾಲ್ಕಟ್ಟೆ, ಪೊಳಲಿಕಂಡ ಸಮಿತಿ ಹಾಗೂ ಘಟಕದ ಪ್ರಮುಖರು ಉಪಸ್ಥಿತರಿದ್ದರು. ಇದು ಆಸ್ತಿಕರ ಬಹು ವರ್ಷಗಳ ಒಂದು ಬೇಡಿಕೆ. ದೇವಾಲಯಗಳಲ್ಲಿ ವಸ್ತ್ರ ಸಂಹಿತೆ ಜಾರಿ ಆಗಬೇಕು ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಒಂದು ಒಳ್ಳೆಯ ವಿಚಾರವನ್ನ ನಮ್ಮ ಕಣ್ಣ ಮುಂದೆ ಇಟ್ಟಿದೆ. ಜೊತೆಗೆ ರಾಜ್ಯ ಧಾರ್ಮಿಕ ಪರಿಷತ್ ಕೂಡ ಇದಕ್ಕೆ ಉತ್ತಮ ಸ್ಪಂದನೆಯನ್ನ ಕೊಟ್ಟಿದೆ. ಸೊ ಹಾಗಾಗಿ ಇನ್ನು ಮುಂದೆ ಕರಾವಳಿ ಭಾಗದಲ್ಲಿ ತುಂಬಾ ದೊಡ್ಡ ಮಟ್ಟದ ಅಭಿಯಾನ ಪ್ರಾರಂಭವಾಗಿರುವಂಥದ್ದು ಹೆಮ್ಮೆಯ ವಿಚಾರ. ಕರಾವಳಿ ಭಾಗದಲ್ಲಿ ಅದರಲ್ಲೂ ಕೂಡ ತಾವು ಗಮನಿಸಿದ್ರಿ, ಪ್ರಥಮವಾಗಿ ಸಾವಿರ ಸೀಮೆಯ ಒಡತಿ, ಇತಿಹಾಸ ಪ್ರಸಿದ್ಧವಾಗಿರುವಂತಹ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಒಂದು ಯುವಕರ ತಂಡ, ಅಂದ್ರೆ ಬಜರಂಗದಳ ವಿಶ್ವ ಹಿಂದೂ ಪರಿಷತ್ನ ಒಂದು ಯುವಕರ ತಂಡ ಮಾಡಿದಂತಹ ಈ ಕ್ರಾಂತಿ ಅಂತಲೇ ನಾನು ಹೇಳ್ಬೋದು. ಯಾಕಂದ್ರೆ ಈ ವಿಚಾರ ಮೊದಲು ಅವರು ಪ್ರಸ್ತಾಪ ಮಾಡಿದಾಗ ಈ ವಿಚಾರವನ್ನು ನಾವು ಇದನ್ನ ಏನು ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಬೇಕು, ಇದು ಆಗಬೇಕು ಅಂತ ಬಂದಾಗ ಅನೇಕ ಜನರು ಮೂಗು ಮುರಿದವರು ಕೂಡ ಇದ್ರು. ನಾನು ನೋಡಿದ್ದೇನೆ, ಗಮನಿಸಿದೆ. ಇದು ಸಾಧ್ಯವಾ ಅನ್ನುವಂತಹ ಪ್ರಶ್ನೆಯನ್ನ ಅನೇಕ ಜನರು ಕೇಳಿದ್ರು. ಅಂಡ್ ಇದು ಸಾಧ್ಯ ಅನ್ನುವಂಥದ್ದು ಮಾಡಿ ತೋರಿಸಿದ್ದಾರೆ. ಸೊ ಎಲ್ಲಾ ವಿಚಾರದ ಬಗ್ಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡಬೇಕು. ಸ್ವತಃ ಇವತ್ತಿನ ಕಾರ್ಯಕ್ರಮದಲ್ಲಿ ಗಣ್ಯ ವ್ಯಕ್ತಿಗಳು ಜಾಯಿನ್ ಆಗಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡಬೇಕು. ಮೊದಲನೇದಾಗಿ ನಮ್ಮ ಜೊತೆ ಈ ಹಿಂದಿನದು ಕೂಡ ದೇವಸ್ಥಾನ ಅಂತ ಬಂದಾಗ ಅದು ನಮ್ಮ ಧಾರ್ಮಿಕ ಶ್ರದ್ಧೆಯ ನಂಬಿಕೆ, ಸಾತ್ವಿಕ ಶಕ್ತಿಗಳ ನೆಲೆ, ಇಲ್ಲಿ ಡ್ರೆಸ್ ಕೋಡ್ಗಳು ಆಗಲೇಬೇಕು ಅನ್ನುವಂತಹ ವಿಚಾರಗಳಲ್ಲಿ ಹಿಂದಿನಿಂದ ಕೂಡ ಹೇಳ್ಕೊಂಡು ಬರ್ತಾ ಇರುವಂತವರು, ಜೊತೆಗೆ ಹೋರಾಟವನ್ನ ಮಾಡಿರುವಂತವರು ಆಶಾ ಜಗದೀಶ್ ಅವರು, ಮಾಜಿ VHP ಮಾತೃ ಮಂಡಳಿ ಪ್ರಮುಖ. ಆತ್ಮೀಯವಾಗಿರುವಂತಹ ಸ್ವಾಗತ ಮೇಡಮ್, ತಮಗೆ ನಮಸ್ತೆ ಮೇಡಮ್. ಅದೇ ರೀತಿ ನಮ್ಮ ಜೊತೆ ನಾನು ಆಗ್ಲೇ ಹೇಳಿದಾಗೆ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಈ ಒಂದು ಯುವಕರ ತಂಡ ಬರುತ್ತೆ. ಈ ಯುವಕರ ತಂಡ ಆ ಕ್ಷೇತ್ರದಲ್ಲಿ ಒಂದು ಫಲಕವನ್ನ ಕೂಡ ಅಳವಡಿಸುತ್ತೆ. ಈ ಕ್ಷೇತ್ರಕ್ಕೆ ಬರುವವರು ದಯಮಾಡಿ ವಸ್ತ್ರ ಸಂಹಿತೆಯನ್ನ ಪಾಲಿಸಿಕೊಂಡು ಬನ್ನಿ ಅನ್ನುವಂತಹ ಒಂದು ಒಳ್ಳೆಯ ಫಲಕವನ್ನ, ಒಂದು ಒಳ್ಳೆಯ ವಿಚಾರವನ್ನ ಮಂಡನೆ ಮಾಡುತ್ತೆ. ಆ ಯುವಕರ ತಂಡಕ್ಕೆ ಸಿಕ್ಕಿರುವಂತಹ ಜಯ, ಜೊತೆಗೆ ಈ ಒಬ್ಬ ಯುವಕ ಕೊಟ್ಟಿರುವಂತಹ ಒಂದು ಅರ್ಜಿ, ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದಂತಹ ಅರ್ಜಿ, ಆ ಅರ್ಜಿಯ ಮೇಲೆ ಇದೀಗ ಒಂದು ಒಳ್ಳೆಯ ಫಲಿತಾಂಶ ಬಂದಿರುವಂತದ್ದು. ನಮ್ಮ ಜೊತೆ ಭರತ್ ಕುಂಬ್ಡೇಲ್ ಅವರು, ಪುತ್ತೂರು ಜಿಲ್ಲಾ ಸಂಚಾಲಕರು, ಬಜರಂಗದಳ, ನಮ್ಮ ಜೊತೆ ಇದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್. ಎಸ್, ಇಬ್ರು ಗಣ್ಯ ವ್ಯಕ್ತಿಗಳು ನಮ್ಮ ಜೊತೆ ಇದ್ದಾರೆ. ಜೊತೆಗೆ ಈ ಒಂದು ಭಕ್ತರ ಜೊತೆಗೆ ಆಸ್ತಿಕರ ಈ ಒಂದು ಕೋರಿಕೆ, ಬೇಡಿಕೆ, ವಿನಂತಿ ಆಗ್ಬೇಕು ಅಂತ ಬಂದಾಗ ಇದಕ್ಕೆ ಸರಿಯಾಗಿ ಧನಾತ್ಮಕ ರೀತಿಯಲ್ಲಿ ಸ್ಪಂದಿಸಿದಂತಹ ರಾಜ್ಯ ಧಾರ್ಮಿಕ ಪರಿಷತ್ ಇದರ ಸದಸ್ಯರು ನಮ್ಮ ಜೊತೆ ಇದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್. ಸೂರ್ಯನಾರಾಯಣ ಭಟ್ ಕಶೆಕೋಡಿ, ನಮಸ್ತೆ ಸರ್. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ತಮಗೂ ಕೂಡ. ಎಸ್, ಮೂವರು ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಮಾತನಾಡಬೇಕು ಹಲವಾರು ವಿಚಾರಗಳು. ಅದೇ ರೀತಿ ತಾವುಗಳು ಕೂಡ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ. ಅನೇಕ ಜನರ ಬಹು ವರ್ಷಗಳ ಒಂದು ಕೋರಿಕೆ, ಬೇಡಿಕೆ, ವಿನಂತಿ ಇದೀಗ ಆಗಿದೆ ಅನ್ನುವಂಥದ್ದು. ಅಕ್ಟೋಬರ್ 3ರಿಂದ ಅಂದ್ರೆ ನಿನ್ನೆಯಿಂದ ಕಟೀಲು ಜೊತೆಗೆ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ ಈ ದೇವಾಲಯಗಳಲ್ಲಿ ವಸ್ತ್ರ ಸಂಹಿತೆ ಜಾರಿಯಾಗಿದೆ. ಈಗಾಗಲೇ ಕಟೀಲು ಕ್ಷೇತ್ರದ ಆಡಳಿತ ಮಂಡಳಿಯು ಕೂಡ ನಾಮಫಲಕವನ್ನ ಅಳವಡಿಸಿದೆ. ಅಲ್ಲಿ ಬರುವಂತಹ ಎಲ್ಲಾ ಭಕ್ತರಲ್ಲೂ ಕೂಡ ವಿನಂತಿಯನ್ನ ಮಾಡಿದೆ, ವಸ್ತ್ರ ಸಂಹಿತೆಯನ್ನ ಮಾಡಬೇಕು ಅನ್ನುವಂಥದ್ದು. ಇನ್ನು ಮುಂದೆ ತಮಗೆ ಇಷ್ಟ ಬಂದಂತಹ ವಸ್ತ್ರಗಳನ್ನ, ಅಸಭ್ಯವಾಗಿರುವಂತಹ ವಸ್ತ್ರಗಳನ್ನ, ವಸ್ತ್ರ ಅನ್ನೋದಕ್ಕೆ ಬೇರೆ ವರ್ಗ ಇದೆ, ಅಸಭ್ಯವಾಗಿರುವಂತಹ ವಸ್ತ್ರಗಳನ್ನ ತಾವು ಧರಿಸ್ತೀರಿ. ನಾವುಗಳು ದೇವರನ್ನ ನೋಡ್ಲಿಕ್ಕೆ ಹೋಗುವಂತದ್ದು, ನೀವುಗಳು ಕೂಡ ದೇವರನ್ನೇ ನೋಡಿ, ನಾವು ಇರುವಂತದ್ದು ಇದೇ ರೀತಿ, ಫ್ರೀಡಮ್ ಇದೆ ನಮ್ಗೆ, ಸ್ವಾತಂತ್ರ್ಯ ಇದೆ ನಮ್ಗೆ, ಇಂತಹ ಮೊಂಡು ಮಾತುಗಳು ಬೇಡ. ಅವರವರ ಧಾರ್ಮಿಕತೆಗೆ, ಅವರವರ ಒಂದು ವಿಚಾರಕ್ಕೆ ತಕ್ಕಂತೆ ನಾವುಗಳು ಈಗ ತಲೆ ಭಾಗಲೇ ಬೇಕಾಗುತ್ತೆ. ಎಲ್ಲ ವಿಚಾರದ ಬಗ್ಗೆ ಮಾತಾಡಬೇಕು. ನಾನು ಫಸ್ಟ್ ರಿಯಾಕ್ಷನ್ ಸರ್,
ನೇರವಾಗಿ ಸೂರ್ಯನಾರಾಯಣ ಭಟ್ ಕಶೆಕೋಡಿ ಅವರಲ್ಲಿ ಹೋಗ್ತೇನೆ ಸರ್, ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯರು. ಸರ್ ನಮಸ್ತೆ. ನಮಸ್ತೆ. ಒಂದು ಒಳ್ಳೆಯ ವಿಚಾರ ಸರ್. ಮೊದಲನೇದಾಗಿ ಅಭಿನಂದನೆಗಳನ್ನ ತಮ್ಗಳಿಗೆ ನಾನು ಸಲ್ಲಿಸ್ತಾ ಇದ್ದೇನೆ ನಮ್ಮ ಕುಳ್ಳ ವಾಹಿನಿಯ ಪರವಾಗಿ. ಅಂದ್ರೆ ಅನೇಕ ಜನರ ಆಸ್ತಿಕರ ಬಹು ವರ್ಷಗಳ ಒಂದು ವಿನಂತಿ, ಕೋರಿಕೆ, ಬೇಡಿಕೆ ಎಸ್ ಈಗ ನೆರವೇರಿದೆ ಅನ್ನೋದು. ಫಸ್ಟ್ ರಿಯಾಕ್ಷನ್ ಸರ್, ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್? ನಾವು ನಮ್ಮ ಹಿರಿಯವರು ಯಾವತ್ತೂ ಹೇಳುವಂತ ಮಾತಿತ್ತು, ಒಂದು ಊರಿನಲ್ಲಿರುವಂತಹ ಒಂದು ದೇವಸ್ಥಾನ, ಇನ್ನೊಂದು ಶಾಲೆ, ಇದನ್ನ ನೋಡಿದ್ರೆ ಸಾಕು ಆ ಊರಿನವರ ಗುಣ ಏನು, ಸಂಸ್ಕಾರ ಏನು ಅಂತ ಗೊತ್ತಾಗ್ತದೆ ಅಂತ. ನಮಗೆ ಎಷ್ಟೋ ಸಲ ಖೇದ ಅಂತ ಅನ್ನಿಸ್ತಾ ಇತ್ತು, ನಮ್ಮ ದೇವಾಲಯಗಳನ್ನು ನಮ್ಮ ಊರಿನ ಸಂಸ್ಕಾರ ಸಂಸ್ಕೃತಿಯ ಪ್ರಕಾರ ಉಳಿಸಿಕೊಳ್ಳಲಿಕ್ಕೆ ನಮ್ಗೆ ಎಷ್ಟೋ ಸಲ ಆಗ್ತಾ ಇಲ್ಲ ಅನ್ನುವಂತಹ ಖೇದ ಅನೇಕ ವಿಚಾರಗಳಲ್ಲಿತ್ತು. ಅದರಲ್ಲಿ ಈ ವಸ್ತ್ರ ಸಂಹಿತೆ ಕೂಡ ಒಂದು. ಬರೀ ದೇವಾಲಯಗಳಲ್ಲಿ ಇತ್ತಲ್ಲ, ಮನುಷ್ಯ ಜನ್ಮದಲ್ಲಿ ಅವ ಜೀವನದಲ್ಲಿ ಯಶಸ್ಸನ್ನು ಪಡಿಬೇಕು ಅಂತಿದ್ರೆ ಅದಕ್ಕೆ 5 ವಕಾರಗಳು ಬೇಕು ಅಂತ ಶಾಸ್ತ್ರಕಾರರು ಸ್ಪಷ್ಟವಾಗಿ ಹೇಳಿದ್ದಿದೆ. ವಸ್ತ್ರೇಣ ವಪುಷಾ ವಾಚ ವಿದ್ಯೆಯ ವಿನಯೇನ ಚ. ಮೊದಲನೇದು ಯಾವುದು ಕೇಳಿದ್ರೆ ವಸ್ತ್ರ. ಒಬ್ಬ ವ್ಯಕ್ತಿಯನ್ನ ದೇವಾಲಯದಲ್ಲೆಲ್ಲ ಹೊರಗಡೆ ಎಲ್ಲಿ ಬೇಕಾದ್ರೂ ಸಮಾಜದಲ್ಲಿ ಒಬ್ಬ ವ್ಯಕ್ತಿಗೆ ಗೌರವ ಸಿಗ್ತದೆ ಅಥವಾ ಆತ ಗೌರವ ಪಡೆಯುವುದಿಲ್ಲ ಅಂತಿದ್ರೆ ಅದಕ್ಕೆ ಮೊದಲ ಕಾರಣ ಆತನ ಉಡುಗೆ ತೊಡುಗೆ ಹೇಗಿದೆ ಅಂತ. ನಮಗೆ ಯಾರೋ ಪರಿಚಯ ಇಲ್ಲದವರನ್ನು ಕೂಡ ಅವರು ತೊಟ್ಟಂತಹ ದಿರಿಸಿನ ಮೇಲೆ, ವಸ್ತ್ರದ ಮೇಲೆ ನಾವು ಇಂಥವರು ದೊಡ್ಡವರು ಅಥವಾ ಚಿಕ್ಕವರು, ಸಂಸ್ಕಾರ ಇದ್ದವರು ಇಲ್ಲದವರು ಅನ್ನೋದನ್ನ ಅವ್ರ ಹತ್ರ ಮಾತಾಡದೆಯೇ ನಾವು ತೀರ್ಮಾನಕ್ಕೆ ಬರ್ತೇವೆ ಅಂತ ಇದ್ರೆ ಅದರ ಹಿಂದಿನ ಕಾರಣ ಅವರು ಹುಟ್ಟಿರುವಂತಹ ವಸ್ತ್ರ ಉಡುಗೆ ತೊಡುಗೆ ಹೇಗಿದೆ ಅನ್ನೋದರ ಮೇಲೆ ನಿರ್ಧಾರ ಆಗ್ತದೆ. ನಿಜ ನಿಜ. ವಸ್ತ್ರ ಒಪ್ಪು ದೇವರು ಕೊಟ್ಟ ಸುಂದರ ಶರೀರವನ್ನ ಕಟ್ಟುಮಸ್ತಾಗಿ ಯೋಗಾಸನಾದಿಗಳನ್ನು ಮಾಡಿಕೊಂಡು ಅದನ್ನ ಉಳಿಸಿಕೊಳ್ಳುವಂಥದ್ದು. ಒಪ್ಪು, ಮಾತು, ಒಳ್ಳೆ ರೀತಿಯ ಮಾತು, ಮತ್ತೆ ವಿದ್ಯೆ, ವಿನಯ, ಈ 5 ಜೀವನದಲ್ಲಿ ಯಾರು ಸರಿಯಾಗಿ ಅರ್ಥ ಮಾಡಿಕೊಂಡು ಅಳವಡಿಸಿರ್ತಾನ ಅವ ಸಮಾಜದಲ್ಲಿ ಗೌರವಕ್ಕೆ ಪಾತ್ರನಾಗ್ತಾನೆ ಅಂತ ಇರುವಂತದ್ದು. ಅದರಲ್ಲೂ ವಸ್ತ್ರ ಪ್ರಥಮವಾದ ಸ್ಥಾನದಲ್ಲಿ ಇದೆ. ಸಂಸ್ಕಾರ ಊರಿನವರದ್ದು ಏನು ಅಂತ ಗೊತ್ತಾಗಬೇಕು ಅಂತಾದ್ರೆ ದೇವಾಲಯಕ್ಕೆ ಹೋಗಿ ನೋಡಿದ್ರೆ ಸಾಕು. ಆ ಊರಿನ ಗ್ರಾಮ ದೇವಾಲಯಕ್ಕೆ ಅಂತಾದ್ರೆ ಅಲ್ಲಿ ಕೂಡ ವಸ್ತ್ರಕ್ಕೆ ಪ್ರಧಾನವಾದಂತಹ ಸ್ಥಾನವನ್ನ ಕೊಟ್ಟಿದ್ದಾರೆ. ಇರುವಂತದ್ದು ಯಾಕೆ ಹಿಂದೆ ಕೇಳಿದ್ರೆ, ಒಟ್ಟು ಮಾನವನ ಜೀವಿತದಲ್ಲಿ ಲಂಗು ಲಗಾಮಿಲ್ಲದ ಜೀವನ ಆಗಬಾರದು ಅಂತ. ಯಾವುದೋ ಒಂದು ಚೌಕಟ್ಟಲ್ಲಿ ಇರ್ಬೇಕು ನಮ್ಮ ಜೀವನ. ಆ ಚೌಕಟ್ಟು ಯಾವುದು ಕೇಳಿದ್ರೆ ಸಂಸ್ಕಾರದ ಚೌಕಟ್ಟದು. ಅಮೂಲ್ಯಮಪಿ ಮಾಣಿಕ್ಯಂ ಹೇಮಾಶ್ರಯಂ ಅಪೇಕ್ಷತೆ ಅಂತ ಹೇಳ್ತಾರಲ್ಲ, ಈ ರತ್ನ, ಮುತ್ತು, ರತ್ನ, ವಜ್ರ, ವೈಡೂರ್ಯ ಯಾವುದು ಬೇಕಾದ್ರೂ ಇರ್ಬೋದು, ಅದು ಚಿನ್ನದ ಚೌಕಟ್ಟಲ್ಲಿ ಇದ್ದಾಗ ಮಾತ್ರ ಅದಕ್ಕೆ ಹೇಗೆ ಬೆಲೆ ಬರ್ತದೋ, ಇಲ್ಲದಿದ್ರೆ ಬರೀ ಒಂದು ಪಾಷಾಣ ಖಂಡ, ಕಲ್ಲಿನ ತುಂಡದು, ಅದಕ್ಕೆ ಬೆಲೆ ಇಲ್ಲ. ಹೇಗೆ ಚಿನ್ನದ ಚೌಕಟ್ಟಲ್ಲಿ ಇಂತಹ ಮಣಿಗಳು, ಮುತ್ತು ರತ್ನಾದಿಗಳು ಬೆಲೆಯನ್ನು ಪಡಿತಾವೋ ಅದೇ ರೀತಿಯಾಗಿ ನಮ್ಮ ಜೀವನ ಕೂಡ ಒಂದು ಸಂಸ್ಕಾರದ ಚೌಕಟ್ಟಿದ್ದಾಗ ಮಾತ್ರ ಜೀವಿತಕ್ಕೆ ಬೆಲೆ ಬರ್ತದೆ ಅನ್ನುವಂಥದ್ದು ಸತ್ಯ. ನಾವು ಅರ್ವಾಚೀನ ವಿಜ್ಞಾನಿಗಳ ಸಾಧನೆಯ ಹಿಂದೆ ಹೋಗಿ ಅವರು ಉಳಿದವರು ಪಾಶ್ಚಾತ್ಯರು ಏನೆಲ್ಲ ಮಾಡ್ತಾರೆ ಅನ್ನೋದನ್ನು ನಾವು ಅನುಕರಣೆ ಮಾಡ್ಲಿಕ್ಕೆ ಹೋಗಿ ನಮ್ಮತನವನ್ನ ಕಳ್ಕೊಂಡು ದಾರಿ ತಪ್ಪಿದ್ದೇವೆ. ಮತ್ತೆ ಹಿಂದಿನವರಿಗೆ ಹಾಕಿಕೊಟ್ಟಂತಹ ಹಾದಿಯಲ್ಲಿ ನಮ್ಮ ಸಮಾಜ ಮುಂದೆ ಹೋಗುವ ಹಾಗಾಗ್ಬೇಕು. ಮನೆಯಲ್ಲಿ ಸಿಗ್ತಾ ಇದ್ದಂತಹ ಸಂಸ್ಕಾರ ಏನಿದೆ, ಆ ಸಂಸ್ಕಾರ ಹಿಂದಿನ ಕಾಲದಲ್ಲಿ ಸಾಧ್ಯ ಇತ್ತು. ಯಾಕೆ ಕೇಳಿದ್ರೆ ನಮ್ಮ ದೊಡ್ಡ ದೊಡ್ಡ ಮನೆಗಳು, ಕುಟುಂಬಗಳು, ಒಂದೇ ಮನೆಯಲ್ಲಿ 50-100 ಜನ ಅವಿಭಕ್ತ ಕುಟುಂಬ ಅಂತ ಕರೀತಾ ಇದ್ದೆವು. ಇವತ್ತಿನ ದಿನದಲ್ಲಿ ಕಾಣ್ಲಿಕ್ಕಿಲ್ಲ ಅದು. ನಮ್ಮ ಮನೆಯಲ್ಲಿ ಗಂಡ ಹೆಂಡತಿ, ತಪ್ಪಿ ಇದ್ರೆ ಒಂದು ಮಗು, ಇದೇ ನಮ್ಮ ಸಂಸಾರ, ನಮ್ಮ ಮನೆ ಆಗಿಬಿಟ್ಟಿದೆ. ಹಾಗಿರುವಾಗ ಮಕ್ಕಳಿಗೆ ಬೇಕಾದಂತಹ ಸಂಸ್ಕಾರ ಕೊಡ್ಲಿಕ್ಕೆ ಅಪ್ಪ ಅಮ್ಮನಿಗೆ ಸಾಧ್ಯ ಆಗ್ತಾ ಇಲ್ಲ. ಅವರು ವೃತ್ತಿ ಜೀವನದ ಹಿಂದೆ ಸಂಪಾದನೆಗೋಸ್ಕರ ಹೋಗಿರುವಾಗ ಸಂಸ್ಕಾರ ಕೊಡುವ ಕೇಂದ್ರಗಳು ಕೇವಲ ನಮ್ಮ ಆರಾಧನಾ ಕೇಂದ್ರಗಳು. ಆ ಆರಾಧನಾ ಕೇಂದ್ರಗಳಲ್ಲಿ, ದೇವಾಲಯಗಳಲ್ಲಿ ಜೀವನದಲ್ಲಿ ಹೇಗಿರ್ಬೇಕು ಅನ್ನುವಂಥದ್ದನ್ನ ನೋಡಿ ಕಲಿಯುವ ಹಾಗಾಗಬೇಕು ಅನ್ನುವಂಥದ್ರಲ್ಲಿ ಮೊದಲ ಹೆಜ್ಜೆ ನಮ್ದು ವಸ್ತ್ರ ಸಂಹಿತೆ. ಅದು ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಬಜರಂಗ ದಳ ಇರ್ಬೋದು, ದುರ್ಗಾವಾಹಿನಿ, ಮಾತೃಮಂಡಲಿ ಸಂಘ ಯಾವುದೇ ಇರ್ಬೋದು, ಪ್ರತಿಯೊಬ್ಬರೂ ಕೂಡ ಅಷ್ಟು 3-4 ಸಾವಿರ ಜನ ಕೊಡಲಿಗೆ ಪಾದಯಾತ್ರೆ ಮಾಡಿದ್ದಾರಂದ್ರೆ ನಮ್ಮತನವನ್ನ ಉಳಿಸಿಕೊಳ್ಳಿಕ್ಕೆ ನಮ್ಮ ಕ್ಷೇತ್ರದಲ್ಲಿ ಆಗ್ಲಿಲ್ಲ ಅಂತಾದ್ರೆ ಮತ್ತೆ ಎಲ್ಲಿ ನಾವು ಹೇಳಿಕೊಡುದು ಇದನ್ನು? ಇದರ ಉದ್ದೇಶ ಅದು. ಅದಕ್ಕೆ ಪುಣ್ಯಕ್ಕೆ ದೇವರ ದಯದಲ್ಲಿ ಇವತ್ತು ಸರ್ಕಾರ ಕೂಡ ಸಹಮತವನ್ನ ವ್ಯಕ್ತಪಡಿಸಿದೆ. ಕಳೆದ 1.5 ವರ್ಷದಿಂದ ರಾಜ್ಯ ಧಾರ್ಮಿಕ ಪರಿಷತ್ತಲ್ಲಿ ಇದನ್ನು ಪ್ರತಿಪಾದನೆ ಮಾಡ್ತಾನೆ ಬಂದಿದ್ದೇವೆ, ವಸ್ತ್ರ ಸಂಹಿತೆ ಜಾರಿಗೊಳ್ಳಬೇಕು ಅಂತ. ನಮ್ಮ ಆಗ ಅಧ್ಯಕ್ಷರಾಗಿದ್ದಂತಹ ಕೋಟ ಶ್ರೀನಿವಾಸ ಪೂಜಾರಿ ಅವರು, ಈಗ ಶಶಿಕಲಾ ಜೊಲ್ಲೆ ಅವರಿದ್ದಾರೆ, ಅವರು ಕೂಡ ಇದನ್ನು ಮಾಡುವ ಅಂತ ನಮಗೆ ಭರವಸೆಯನ್ನ ಕೊಟ್ಟಿದ್ರು. ಈಗ ಅನಿವಾರ್ಯ ಕಾರಣಗಳಿಂದಾಗಿ ಆ ಸ್ಥಾನದಲ್ಲಿ ಶಶಿಕಲಾ ಜೊಲ್ಲೆ ಅವರಿದ್ದಾರೆ. ಆದ್ರೂ ಅವರು ಕೂಡ
ಹಿಂದಿನ ಮಿನಿಸ್ಟರ್ ಹೇಳಿದಂತ ಮಾತು ಏನಿತ್ತ ಅದನ್ನ ಉಳಿಸಿಕೊಡ್ಲಿಕ್ಕೆ ಅವರು ಬದ್ಧರಾಗಿದ್ದಾರೆ. ಮೊತ್ತ ಮೊದಲು ನಾವು ರಾಜ್ಯ ಧಾರ್ಮಿಕ ಪರಿಷತ್ತಿನ ವತಿಯಿಂದ ಯೋಚನೆ ಮಾಡಿದ್ದು ಎ ಗ್ರೇಡ್ ದೇವಸ್ಥಾನಗಳು ಅಂತ ಕರಿತೇವೆ ನಾವು. ಸಾಮಾನ್ಯ 216 ದೇವಸ್ಥಾನಗಳು ನಮ್ಮ ರಾಜ್ಯದಲ್ಲಿದೆ. ಆ ಎ ಗ್ರೇಡ್ ದೇವಸ್ಥಾನಗಳಲ್ಲಿ ವಸ್ತ್ರ ಸಂಹಿತೆಯನ್ನು ಕಟ್ಟುನಿಟ್ಟಾಗಿ ಮತ್ತು ಮಾಡುವ ಹಾಗಾಗ್ಲಿ ಅನ್ನುವಂಥದ್ದು ನಮ್ಮ ಯೋಚನೆ ಇದ್ದದ್ದು. ಏಕಕಾಲಕ್ಕೆ ಎಲ್ಲವನ್ನು ಮಾಡ್ಲಿಕ್ಕೆ ಆಗ್ತದೆ ಅಂತ ಇಲ್ಲ. ನಾವು ಯಾವುದು ಕಾನೂನಾದ್ರೆ ಇಂಪ್ಲಿಮೆಂಟ್ ಮಾಡಿ ಎಲ್ಲಾ ಕಡೆಯಲ್ಲಿ ಇದನ್ನೇ ಪಾಲನೆ ಮಾಡಿ ಅಂತ ಹೇಳ್ಬೋದು. ಇದು ಕಾನೂನಲ್ಲ. ಇದು ಏನು ಕೇಳಿದ್ರೆ ಸಂಪ್ರದಾಯ. ಈ ಸಂಪ್ರದಾಯ ಒಂದು ಊರಿಂದ ಒಂದು ಊರಿಗೆ, ಒಂದು ಜಿಲ್ಲೆಯಿಂದ ಒಂದು ಜಿಲ್ಲೆಗೆ ಬದಲಾವಣೆ ಆಗ್ತಾ ಇರ್ತದೆ. ಆದ ಕಾರಣ ಏಕರೂಪವಾದಂತಹ ಸಂಪ್ರದಾಯವನ್ನು ಎಲ್ಲಾ ದೇವಾಲಯಗಳಲ್ಲಿ ನಾವು ಮಾಡಿ ಅಂತ ನಾವು ಅವರಿಗೆ ಕೊಡ್ಲಿಕ್ಕೆ ಆಗುದಿಲ್ಲ, ಸುತ್ತೋಲೆ ಹೊರಡಿಸ್ಲಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ ಯೋಚನೆ ಮಾಡಿದ್ದು ಪ್ರತಿಯೊಂದು 30 ಜಿಲ್ಲೆಗಳಲ್ಲೂ ಕೂಡ 30 ಜಿಲ್ಲಾ ಧಾರ್ಮಿಕ ಪರಿಷತ್ ಇದೆ. ಅವರು ತೀರ್ಮಾನ ಮಾಡಿ ಅದೇ ಊರಿನಲ್ಲಿ ಯಾವ ಸಾಂಪ್ರದಾಯಿಕ ಉಡುಗೆಯನ್ನ ತೊಟ್ಟು ದೇವಾಲಯವನ್ನ ಪ್ರವೇಶಿಸಬೇಕು ಅನ್ನುವುದನ್ನು ವ್ಯವಸ್ಥಾಪನಾ ಸಮಿತಿಯವರ ಜೊತೆ ಕೂತು ತೀರ್ಮಾನ ಮಾಡಿ ಅದನ್ನ ಅಲ್ಲಿ ಅಳವಡಿಸುವ ವ್ಯವಸ್ಥೆ ಆಗ್ಬೇಕು ಅಂತ ನಾವು ಯೋಚನೆ ಮಾಡಿದ್ದು. ಕಾರ್ಯರೂಪಕ್ಕೆ ಒಂದು 5-6 ದೇವಾಲಯಗಳಲ್ಲಿ ನಮ್ಮ ರಾಜ್ಯದಲ್ಲಿ ಇದಕ್ಕಿಂತ ಮೊದಲೇ ಹಲವಾರು ವರ್ಷಗಳಿಂದ ನಡ್ಕೊಂಡು ಬಂದಿತ್ತು. ಈಗ ಇವತ್ತಿನ ದಿನದಿಂದ ನಮ್ಮ ದಕ್ಷಿಣ ಕನ್ನಡದ 2 ದೇವಾಲಯಗಳಲ್ಲಿ ಕೂಡ ಇದನ್ನ ಕಾರ್ಯರೂಪಕ್ಕೆ ತಂದಿದ್ದಾರೆ. ಅದಕ್ಕೋಸ್ಕರ ಮೊದಲಿಗೆ ನಾನು ಅಲ್ಲಿಯ ವ್ಯವಸ್ಥಾಪನಾ ಸಮಿತಿಯವರಿಗೆ ಕೃತಜ್ಞತೆಯನ್ನು, ಧನ್ಯವಾದವನ್ನ ಹೇಳ್ಬೇಕು ನಾನು. ಓಕೆ ಎಸ್ ಸರ್ ಧನ್ಯವಾದಗಳು ಸರ್. ಜೊತೆಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಯಾಕಂದ್ರೆ ತಮ್ಗಳ ಅವಧಿಯಲ್ಲಿ ನಮ್ಮ ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯರು ಕೂಡ ಆಗಿದ್ದೀರಾ ತಾವು. ತಮ್ಗಳ ಅವಧಿಯಲ್ಲಿ ಈ ಒಂದು ಕ್ರಾಂತಿಕಾರಿಯಾಗಿರುವಂತಹ ಬೆಳವಣಿಗೆ ಆಗಿದೆ. ಜೊತೆಗೆ ನಮ್ಮ ಅನೇಕ ಹಿಂದೂಗಳ ಆಸ್ತಿಕರ ಬಹು ವರ್ಷಗಳ ಒಂದು ಬೇಡಿಕೆ ಕೋರಿಕೆ ಇದೀಗ ಸ್ಪಂದನೆ ಸಿಕ್ಕಿದೆ ಅನ್ನೋ ಪ್ರತಿಫಲ ಸಿಕ್ಕಿದೆ ಅನ್ನೋದು. ಸೊ ದಟ್ಸ್ ವೈ ಒನ್ಸ್ ಅಗೇನ್ ಅಭಿನಂದನೆಗಳು ಸರ್ ತಮ್ಗಳಿಗೆ. ಜೊತೆಗೆ ಬರ್ತೇನೆ, ಮಾತಾಡ್ತೇನೆ ಕೆಲವು ವಿಚಾರಗಳ ಬಗ್ಗೆ. ಎಸ್, ಈ ಒಂದು ವಿಚಾರ ತಾವುಗಳು ಕೂಡ ಕಾರ್ಯಕ್ರಮ ನೋಡ್ತಾ ಇದ್ರೆ ಅನೇಕ ಜನರು ದೇವಳದಲ್ಲಿ ಇನ್ನು ಮುಂದಕ್ಕೆ ಡ್ರೆಸ್ ಕೋಡ್ ಅನ್ನುವಂಥದ್ದು ವಸ್ತ್ರ ಸಂಹಿತೆ ಜಾರಿಯಾಗಿದೆ. ತಮ್ಗಳ ಕೋರಿಕೆ ಬೇಡಿಕೆ ಕೂಡ ಹೌದು. ತಮ್ಗಳ ವಿಚಾರ ಎಸ್ ಮುಕ್ತವಾಗಿರುವಂತಹ ಅವಕಾಶ ಇದೆ. ಕರೆ ಮಾಡಬಹುದು. ತಮ್ಮ ಅಭಿಪ್ರಾಯ, ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ವ್ಯಕ್ತಪಡಿಸಬಹುದು. ಎಸ್, ಜೊತೆಗೆ ನಮ್ಮ ಜೊತೆ ಭರತ್ ಕುಂಡೇಲ್ ಅವರು ಇದ್ದಾರೆ. ನಿಜವಾಗ್ಲೂ ಕೂಡ ಈ ಒಂದು ಹೋರಾಟ, ಈ ಒಂದು ವಿಚಾರ ಆಗ್ಬೇಕು ಅಂತ ಇದ್ರೆ ನೇರವಾಗಿ ಈ ಒಂದು ಯುವಕರ ತಂಡ ಪೊಳಲಿಯಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಕ್ರಾಂತಿಯನ್ನೇ ಮಾಡುತ್ತೆ. ಬರೋಬ್ಬರಿ 3,000 ಜನರನ್ನ ಒಟ್ಟಿಗೆ ಸೇರಿಸಿಕೊಂಡು ಪಾದಯಾತ್ರೆ ಮಾಡುತ್ತೆ. ಆ ಪಾದಯಾತ್ರೆಯ ಮೂಲಕ ವಸ್ತ್ರ ಸಂಹಿತೆ ಜಾರಿ ಆಗ್ಲೇಬೇಕು ಕ್ಷೇತ್ರದಲ್ಲಿ ಅನ್ನುವಂತಹ ಒಂದು ತುಂಬಾ ದೊಡ್ಡ ಮಟ್ಟದ ಸಂದೇಶವನ್ನ ಸಮಾಜಕ್ಕೆ ಕೊಡುತ್ತೆ. ಅದಕ್ಕೆ ಸಿಕ್ಕಿರುವಂತಹ ಪ್ರತಿಫಲ. ಎಸ್ ಸರ್, ಭರತ್ ಕುಂಡೇಲ್ ಅವರು ಫಸ್ಟ್ ರಿಯಾಕ್ಷನ್. ವಸ್ತ್ರ ಸಂಹಿತೆ ಜಾರಿಯಾಗಿದೆ. ಈಗ ಮೊದಲನೇದಾಗಿ ಸರ್ಕಾರಕ್ಕೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಓಕೆ, ವಸ್ತ್ರ ಸಂಹಿತೆ ಜಾರಿ ಆಗ್ಬೇಕಂತ ಹಲವಾರು ವರ್ಷಗಳ ನಮ್ಮೊಂದು ಬೇಡಿಕೆ, ನಮ್ಮೊಂದೊಂದು ಕನಸು, ಅದು ಸಂಘಟನೆ. ಅದು ಎಲ್ಲಾ ಧಾರ್ಮಿಕ ಕ್ಷೇತ್ರಗಳಲ್ಲಿ ಕೂಡ ವಸ್ತ್ರ ಸಂಹಿತೆ ಜಾರಿ ಆಗಬೇಕು. ಪೊಳಲಿಗೆ ಹೇಳಬೇಕಾದ್ರೆ ಪೊಳಲಿ ದೇವಸ್ಥಾನ ಅನ್ನುವಂಥದ್ದು ಹಲವಾರು ವರ್ಷಗಳ ಇತಿಹಾಸ ಇರುವಂತಹ ದೇವಸ್ಥಾನ, ಹಲವಾರು ಹಿರಿಯರು ನೋಡಿರುವಂತಹ ದೇವಸ್ಥಾನ. ಇದು ಎಲ್ಲಾ ಹಿರಿಯರ ಭಾವನೆ, ಆ 7 ಸೀಮೆಯ ಎಲ್ಲಾ ಜನರ ಭಾವನೆ ಆ ದೇವಸ್ಥಾನದಲ್ಲಿ ವಸ್ತ್ರ ಸಂಹಿತೆ ಜಾರಿ ಆಗ್ಬೇಕಂತ. ಯಾಕಂದ್ರೆ ಆ ಸ್ಥಳೀಯ ಪರಿಸರದವರು ಯಾರು ಕೂಡ ಆ ದೇವಸ್ಥಾನಕ್ಕೆ ಬೇಡದ ಬಟ್ಟೆಗಳನ್ನ ಹಾಕೊಂಡು ಹೋಗುದಿಲ್ಲ. ಹೊರಗಡೆಯಿಂದ ಬರುವವರು ಯಾರಿದ್ದಾರೆ ಅವರು ಈ ತುಂಡುಡುಗೆಯಲ್ಲಿ ಬರುವಂತದ್ದು, ಅಸಭ್ಯ ರೀತಿಯಲ್ಲಿ ಕಾಣಿಸುವಂತ ಬಟ್ಟೆಗಳು ಬರುವಂತ ಇಂಥದ್ದೆಲ್ಲ ನಡೀತಾ ಇದೆ. ಇದು ನಿಲ್ಬೇಕು. ಆ ದೇವಸ್ಥಾನಕ್ಕೆ ಅದರದ್ದೇ ಆದಂತ ಒಂದು ಪಾವಿತ್ರ್ಯತೆ ಇದೆ, ಅದರದ್ದೇ ಆದಂತ ಒಂದು ಪರಂಪರೆ ಇದೆ. ಅದಕ್ಕೋಸ್ಕರ ಅದನ್ನು ಉಳಿಸುವ ದೃಷ್ಟಿಯಿಂದ ಈ ದೇವಸ್ಥಾನದಲ್ಲಿ ವಸ್ತ್ರ ಸಂಹಿತೆ ಜಾರಿ ಆಗಬೇಕು. ಸುಮಾರು ಒಂದು 6 ತಿಂಗಳಿಂದ ಈ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ. ಹೋರಾಟ ಮಾಡುವುದಕ್ಕಿಂತ ಆ ತಾಯಿ ಎದುರಲ್ಲಿ ಹೋರಾಟ ಮಾಡುವವರು ನಾವೆಲ್ಲ ಅಲ್ಲ, ಮಕ್ಕಳು ನಾವು. ಆದ್ರೆ ನಮ್ದೊಂದು ಆಗ್ರಹ ಇದೆ ಆ ಸಮಿತಿಯವರ ಹತ್ರ, ವಸ್ತ್ರ ಸಂಹಿತೆಯನ್ನು ಜಾರಿ ತರಬೇಕಂತ. ಆ ತಾಯಿಯ ನಮ್ಮ ಕೈಯಲ್ಲಿ ಮಾಡಿಸಿದ್ದಾರೆ ಅಂತ ನಮ್ಮ ಭಾವನೆ. ಆದ್ದರಿಂದ ಇದೇ ರೀತಿ ಎಲ್ಲಾ ದೇವಸ್ಥಾನದಲ್ಲಿ ಕೂಡ ವಸ್ತ್ರ ಸಂಹಿತೆ ಜಾರಿ ಆಗಬೇಕು. ಅದರೊಂದಿಗೆ ಈಗ ನಾಮಫಲಕವನ್ನು ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಈಗ ಆ ಬೋರ್ಡ್ ಅಲ್ಲಿ ಕೂಡ ಮೆನ್ಷನ್ ಮಾಡಬೇಕು ಯಾವ ಬಟ್ಟೆ ಹಾಕಬಹುದು, ಯಾವ ಬಟ್ಟೆ ಹಾಕಬಾರ್ದು ಅಂತ. ಯಾಕಂದ್ರೆ ಅದು ಕೂಡ ಜನರಲ್ಲಿ ಗೊಂದಲ ಇದೆ. ಇದನ್ನು ಕೂಡ ಸಮಿತಿಯವರು ಮಾಡಬೇಕು. ಎಸ್ ಸರ್, ಬ್ಯೂಟಿಫುಲ್. ತಮಗೂ ಕೂಡ ಅಭಿನಂದನೆಗಳನ್ನ ನಾನು ಪ್ರಥಮವಾಗಿ ಸಲ್ಲಿಸಲೇಬೇಕು. ಯಾಕಂದ್ರೆ ಸಾವಿರಾರು ಮಾತೆಯರ ಒಂದು ಕೋರಿಕೆ ಕೂಡ ಇರ್ಬೋದು ಈ ಒಂದು ವಿಚಾರ. ಅಂದ್ರೆ ಅನೇಕ ಜನರು ಅಂದ್ರೆ ಶ್ರದ್ಧಾ ಭಕ್ತಿಯಿಂದ ಕ್ಷೇತ್ರಕ್ಕೆ ಬರುವವರು ಇರುಸು ಮುರುಸು ಉಂಟಾಗುವಂತ ಅದೆಷ್ಟು ಘಟನೆಗಳು ನಡೆದಿತ್ತು. ತಾವುಗಳು ಈ ಒಂದು ವಿಚಾರದಲ್ಲಿ ಮುಂದಕ್ಕೆ ಹೋಗ್ತೀರಾ, ಅರ್ಜಿಯನ್ನ ಪ್ರಥಮವಾಗಿ ತಾವು ಸಲ್ಲಿಸ್ತೀರಾ. ಸಿಕ್ಕಿರುವಂತಹ ಪ್ರತಿಫಲ ಇದೀಗ ನಮ್ಮ ಕಣ್ಣ ಮುಂದೆ ಇದೆ. ಥ್ಯಾಂಕ್ಸ್ ಫಾರ್ ದಟ್ ನಿಜವಾಗ್ಲೂ ಕೂಡ. ಜೊತೆಗೆ ಎಸ್, ನಮ್ಮ ಜೊತೆ ಆಶಾ ಜಗದೀಶ್ ಅವರು. ಮೇಡಮ್, ಅನೇಕ ವರ್ಷಗಳ ಒಂದು ಕೋರಿಕೆ ಬೇಡಿಕೆ ಇದೀಗ ಈಡೇರಿದೆ ಅನ್ನುವಂಥದ್ದು ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ? ತುಂಬಾ ಖುಷಿ ಆಗ್ತಾ ಇದೆ. ಅಂದ್ರೆ ನಾವು ಹೋರಾಟ ಮಾಡೋ ಟೈಮಲ್ಲಿ ಹಾಸ್ಯ ಮಾಡ್ತಿದ್ರು, ಅದೆಲ್ಲ ಆಗ್ತಿತ್ತು. ನಿಮ್ಗೂ ಗೊತ್ತಿದೆ, ಸುಮಾರು ಸಾರಿ ಡಿಬೇಟ್ಸ್ ಗಳಲ್ಲಿ ಸಹ ನೋಡಿದೀವಿ. ಬಟ್ ಇವಾಗ ಅದು ನೆರವೇರ್ತಿದೆ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗ್ತಿದೆ.
ಅದಾಗಲೇಬೇಕು. ಮತ್ತು ಇನ್ನು ಮುಂದಕ್ಕೂ ಕೂಡ ಇನ್ನೂ ಹಲವಾರು ಚೇಂಜಸ್ ಬರಬೇಕು. ಬಿಕಾಸ್ ಈ ದೇವಸ್ಥಾನಗಳು ಏನು ಅಂತಂದರೆ ಒಂದು ಶಕ್ತಿ ಕೇಂದ್ರಗಳು. ಸಾಧಾರಣ ಇಡೀ ಭಾರತದಲ್ಲಿ 3,000ಕ್ಕಿಂತ ಹೆಚ್ಚು ಶಕ್ತಿ ಕೇಂದ್ರಗಳಿದೆ ಅಂತ ಹೇಳ್ತಾರೆ. ಸೊ ಅಂಥ ಪ್ಲೇಸ್ಗಳಲ್ಲಿ ಹೈ ಲೆವೆಲ್ ಆಫ್ ಎನರ್ಜಿ ಇದೆ, ಕಾಸ್ಮಿಕ್ ಫೋರ್ಸ್ ಇರುತ್ತೆ. ಇದನ್ನು ಪಡ್ಕೊಳ್ಳೋಕ್ಕೋಸ್ಕರ ಜನ ಅಲ್ಲಿ ಹೋಗೋ ಅಂಥದ್ದು. ಸೊ ನಾವು ಅಲ್ಲಿಗೆ ಹೋದಾಗ ನಾವು ಈ ಟೈಟ್ ಡ್ರೆಸ್ ಹಾಕೋದು ಅಥವಾ ಈ ಥರ ಡ್ರೆಸ್ಸಿಂಗಲ್ಲಿ ಹೋದಾಗ ಆ ಕಾಸ್ಮಿಕ್ ಫೋರ್ಸ್ ಶರೀರ ತಗೊಳ್ಳೋದಿಲ್ಲ. ಅದಕ್ಕೋಸ್ಕರ ಲೂಸ್ ಡ್ರೆಸ್ ಹಾಕಬೇಕು ಅಂತ ಹೇಳ್ತಾರೆ. ಕೆಲವು ಪದ್ಧತಿ ಇದೆ. ಟೆಂಪಲ್ಗೆ ಹೋದ್ರೆ ಹೇಗೆ ಹೋಗ್ಬೇಕು. ಕೆಲವು ದೇವಸ್ಥಾನಗಳಲ್ಲಿ ಗಂಡಸರನ್ನ ನೋಡ್ತೀನಿ, ಎಲ್ಲರೂ ಶರ್ಟ್ ಬಿಚ್ಚಿ ಬನ್ನಿ ಅಂತ ಕರೀತಾರೆ. ಯಾಕೆ ಬಿಚ್ಚಬೇಕು ಅಂತ ಪ್ರಶ್ನೆನೂ ಹಾಕಿದವ್ರು ಇದ್ದಾರೆ. ಬಿಕಾಸ್ ಅಲ್ಲಿರೋ ಎನರ್ಜಿನ ಸ್ವೀಕಾರ ಮಾಡ್ಲಿಕ್ಕೋಸ್ಕರ ಇಂಥ ವ್ಯವಸ್ಥೆಗಳಿದೆ. ಅದಕ್ಕೋಸ್ಕರ ಡ್ರೆಸ್ ಕೋಡ್ ಬಹಳ ಹಿಂದೆನೆ ಬರಬೇಕಿತ್ತು. ಅದು ವಿಚಾರ ಯಾರೂ ತೆಗಿತಾನೆ ಇರಲಿಲ್ಲ. ಇವಾಗ ಇದಾಗಿದೆ, ಆದ್ಮೇಲೂ ಕೂಡ ಡ್ರೆಸ್ ಯಾಕೆ ಮಾಡಿದ್ದಾರೆ ಇವ್ರು, ಸುಮ್ಮನೆ ಇವ್ರು ನಾವು ಮಾಡ್ತೀವಿ ಅಂತ ಇವರನ್ನ ಮಾಡ್ತಾರೆ ಹಾಗೆ ಅಂತ ಎಲ್ಲರ ಭಾವನೆ ಇರ್ಬೋದು. ಬಟ್ ಸೈಂಟಿಫಿಕ್ ಆಗಿ ನೋಡಕ್ ಹೋದ್ರೆ ಇದಾಗ್ಲೇಬೇಕು. ಯಾಕೆಂದ್ರೆ ಎನರ್ಜಿ ಸೆಂಟ್ರಲ್ಗಳಲ್ಲಿ ಸಿಗುವಂತ ಎನರ್ಜಿ ಇದೆ ನಮ್ಗೆ, ಅದನ್ನ ಪಡ್ಕೊಳ್ಬೇಕಾದ್ರೆ ನಾವು ಈ ರೀತಿಯಲ್ಲೇ ಹೋಗ್ಬೇಕು ಅಂತ ಇದೆ. ಓಕೆ ಓಕೆ, ವೆರಿ ಇಂಟ್ರೆಸ್ಟಿಂಗ್. ಬರ್ತೇನೆ ಮೇಡಮ್, ಈ ಒಂದು ವಿಚಾರದ ಬಗ್ಗೆ ನಾನು ಮಾತಾಡ್ತೇನೆ, ಚರ್ಚೆ ನಾವು ಮಾಡಬೇಕು. ಅಂಡ್ ಕೆಲವು ಜನರು ಕೇಳಿರುವಂತಹ ವಿಚಾರ, ದೇವಸ್ಥಾನಕ್ಕೆ ದೇವರನ್ನ ಭಯ ಭಕ್ತಿಯಿಂದ ನೋಡ್ಬೇಕು, ಇದಕ್ಕೆ ಡ್ರೆಸ್ ಅನ್ನ ಯಾಕೆ ಹೋಲಿಕೆ ಮಾಡ್ತೀರಾ ಅನ್ನುವಂಥದ್ದು. ಇದನ್ನ ಕೇಳಬೇಕು ಆಶಾ ಜಗದೀಶ್ ಅವ್ರ ಜೊತೆಗೆ. ಎಸ್, ಅನೇಕ ಕರೆಗಳು ಬರ್ತಾ ಇದೆ. ಜನರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಭಿಪ್ರಾಯವನ್ನ ಈ ವಿಚಾರದಲ್ಲಿ ಸ್ವೀಕಾರ ಮಾಡಬೇಕಾಗುತ್ತೆ. ಪ್ರಥಮವಾಗಿರುವಂತಹ ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಪ್ರವೀಣ್ ಅಂತ ಬಂಟ್ವಾಳದಿಂದ. ತಮ್ಮ ಹೆಸರು? ಪ್ರವೀಣ್ ಬಂಟ್ವಾಳ. ಪ್ರವೀಣ್ ಅವರು ನಮಸ್ತೆ ಪ್ರವೀಣ್ ಅವರೇ, ಮಾತಾಡಿ ಸರ್. ಎಂತ ಗೊತ್ತಿಲ್ಲ ಸರ್, ಈ ಡ್ರೆಸ್ ಕೋಡ್ ಇವತ್ತಲ್ಲ ಯಾವಾಗ್ಲೂ ಆಗ್ಬೇಕಿತ್ತು ಇದೊಂದು. ಯಾಕೆಂದ್ರೆ ಕೇರಳದಲ್ಲಿ ಎಲ್ಲ ಡ್ರೆಸ್ ಕೋಡ್ ಇದೆ ಮೊದಲಿನಿಂದ. ಈ ಅರ್ಧ ಬಟ್ಟೆಯಲ್ಲೆಲ್ಲ ಬಂದು ಈ ಜನಗಳೆಲ್ಲ ಅವರನ್ನೇ ನೋಡ್ತಾರೆ, ದೇವರನ್ನು ನೋಡ್ತಿಲ್ಲ. ಹಾಗಾಗಿದೆ ಪರಿಸ್ಥಿತಿ. ಹಾಗಾಗಿ ಎಂತ ಆಗ್ಬೇಕಂದ್ರೆ ಈ ಡ್ರೆಸ್ ಕೋಡ್ ಇದ್ರೆ, ಹಲೋ ಮಾತಾಡಿ ಸರ್, ಕೇಳ್ತಾ ಇದೆ, ಮಾತಾಡಿ. ಕೋಡ್ ಇದ್ರೆ ಎಲ್ಲರೂ ಒಂದೇ ರೀತಿ ಬಟ್ಟೆ ಹಾಕ್ತಾ ಬರ್ತಾರೆ. ಆಗ ಯಾರನ್ನು ನೋಡುವ ಇದಿಲ್ಲ, ದೇವರನ್ನೇ ನೋಡ್ತಾರೆ, ದೇವರ ಧ್ಯಾನದಲ್ಲಿ ಮಗ್ನರಾಗ್ತಾರೆ. ಆದ್ದರಿಂದ ಇದು ಆದಷ್ಟು ಬೋರ್ಡ್ ಹಾಕಿದ್ದಾರೆ ಈಗ, ಅದು ಜಾರಿ ಆಗ್ಬೇಕಂತ. ಈಗ ಇದು ಖಾಲಿ ಹಿಂದೂ ಸಂಘಟನೆಗಳ ಹೋರಾಟ ಅಲ್ಲ, ಇದು ಇಡೀ ಹಿಂದೂ ಭಕ್ತರ ಹೋರಾಟ. ನಿಜ ಮಾತು. ಮತ್ತೆ ನಿಮ್ಮ ಮಾಧ್ಯಮಕ್ಕೂ ನಾನು ಧನ್ಯವಾದ ಸಲ್ಲಿಸ್ತೇನೆ. ಯಾಕೆಂದ್ರೆ ನೀವು ಇದನ್ನು ಈ ರೀತಿ ಹೈಲೈಟ್ ಮಾಡಿದ್ರೆ ಮಾತ್ರ ಜನಗಳಿಗೆ ಅರ್ಥ ಆಗುದು, ಇಲ್ಲದ್ರೆ ಅರ್ಥ ಆಗುದಿಲ್ಲ. ನಿಜ 100%. ಇದು ಆದಷ್ಟು ಬೇಗ ಜಾರಿ ಆಗ್ಬೇಕಂತ ನಮ್ದೊಂದು ಆಸೆ ಭಕ್ತರದ್ದು, ಎಲ್ಲ ದೇವಸ್ಥಾನಗಳು. ಓಕೆ ಸರ್, ಧನ್ಯವಾದ ಸರ್, ಧನ್ಯವಾದ. ಒಳ್ಳೆಯ ಮಾತನ್ನು ಕೂಡ ಹೇಳಿದೆ, ಧನ್ಯವಾದ. ಎಸ್, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ನಾನು ಶಶಿಕಿರಣ್ ಅಂತ ಹೇಳಿ, ಬಡಗಬೆಳ್ಳೂರು, ಪೊಲಾಲಿ ಸಮೀಪದ ಬಡಗಬೆಳ್ಳೂರು. ನಮಸ್ತೆ ಸರ್, ಮಾತಾಡಿ ಶಶಿಕಿರಣ್ ಅವರೇ. ಮೊದಲನೇದಾಗಿ ಭರತ್ ಕುಂಡೇಲ್ ಅವರು ಇದ್ದಾರೆ. ಬಜರಂಗ ದಳದ ಈ ಕಾರ್ಯಕ್ಕೆ ನಾವು ಧನ್ಯವಾದ ಮತ್ತು ಅಭಿನಂದನೆಯನ್ನು ಕೊಡ್ತಾ ಇದ್ದೇವೆ. ಎರಡನೇ ಸಂಗತಿ ಅಂತ ಹೇಳಿದ್ರೆ, ಕೇವಲ ಬಜರಂಗ ದಳ ಈಗ ನೋಡಿ ಒಂದು ಹೋರಾಟ ಮಾಡಿ ಈ ರೀತಿ ಒಂದು ಇದಕ್ಕೆ ತಂದು ನಿಲ್ಲಿಸಿದೆ. ಈಗ ಡ್ರೆಸ್ ಕೋಡ್ ಅನ್ನು ಧಾರ್ಮಿಕ ಪರಿಷತ್ ಇದು ಮಾಡಿದೆ, ಕಾನೂನಾಗಿ ಜಾರಿ ಮಾಡಿದೆ. ಇದು ಮುಂಚೆನೆ ಮಾಡ್ಬೇಕಿತ್ತು, ಮುಂಚೆನೆ ಧಾರ್ಮಿಕ ಪರಿಷತ್ ಮಾಡ್ಬೇಕಿತ್ತು. ಆ ಕಾರ್ಯವನ್ನು ಬಜರಂಗದಳ ಈಗ ಮಾಡಿದೆ, ಅದಕ್ಕೆ ಅಭಿನಂದನೆಯನ್ನು ಕೊಡ್ತೇನೆ. ಮತ್ತೆಂತ ಹೇಳಿದ್ರೆ, ಕೇವಲ ಬಜರಂಗದಳ ಹೋರಾಟ ಮಾಡಿದಕ್ಕೆ ಅಲ್ಲಿ ನಾಮಫಲಕಕ್ಕೆ ಸೀಮಿತ ಆಗುತ್ತೆ. ಎಲ್ಲಾ ಹಿಂದೂಗಳು ಆ ಬಜರಂಗ ದಳದ ಹೋರಾಟದ ಹಿಂದೆ ಸಾಥಾಗಿ ನಿಂತು ಅದನ್ನು ಪಾಲಿಸುವಂತ ಕೆಲಸಗಳನ್ನು ಮಾಡ್ಬೇಕು. ಯಾಕೆಂತ ಹೇಳಿದ್ರೆ ಇದು ಪ್ರತಿಯೊಬ್ಬರ ಮನದಲ್ಲಿ ಅದು ಅರ್ಥ ಆಗಿದಾಗ ಮಾತ್ರ ಅದೊಂದು ಸಾರ್ಥಕತೆ ಆಗ್ತದೆ. ಅಷ್ಟು ಕಷ್ಟಪಟ್ಟು ಹೋರಾಟ ಮಾಡಿದ್ದಾರೆ. ನಮ್ಮ ಹಿಂದೂಗಳ ಭಾವನೆ ಕೂಡ ಅದು ಆಗಿರ್ಬೇಕು. ನಾವು ಡ್ರೆಸ್ ಕೋಡ್ ಮಾಡ್ಬೇಕು, ದೇವಸ್ಥಾನಕ್ಕೆ ಹೋಗುವಾಗ ಈ ರೀತಿ ಇರ್ಬೇಕು. ಇಲ್ಲದಿದ್ದರೆ ಕೆಲವು ಕರಾವಳಿಯಲ್ಲಿ ಈಗ ಕೆಲವು ಘಟನೆಗಳು ನಡೀತಾ ಇದೆ. ಯಾಕೆಂತ ಹೇಳಿದ್ರೆ ನಮಗೆ ಅದು ಎಂತ ಹಿಂದೂ ಅಂದ್ರೆ ಎಂತದು ಅಂತ ಗೊತ್ತಿಲ್ಲದ ಕಾರಣ ನಡೀತದೆ. ಒಬ್ರು ಹಿಂದೂ ಹೆಂಗಸು ಮೊನ್ನೆ ಕೇಳಿದ್ದಾರೆ, ಬಜರಂಗ ದಳದವರು ಏನ್ ಮಾಡಿದ್ದಾರೆ, ಬಜರಂಗ ದಳವರು ಅಲ್ಲಿ ಹೆಣ್ಣು ಹೋಗೋ ಮಕ್ಕಳನ್ನು ಹೋಗೋರು ನಿಲ್ಲಿಸುವುದಲ್ಲ, ಇಂಥ ಕಾರ್ಯದಲ್ಲೂ ಬಜರಂಗ ದಳ ಇದ್ದಾರೆ. ಅವರು ಇವತ್ತು ಕಾರ್ಯಕ್ರಮವನ್ನು ನೋಡ್ಬೇಕು. ಯಾಕೆ ಅಂತ ಹೇಳಿದ್ರೆ ಇದು ಬಜರಂಗ ದಳದಿಂದ ಆಗಿರುವಂತಹ ಕಾರ್ಯ, ಹಿಂದೂ ದೇವಸ್ಥಾನದಲ್ಲಿ ಹಿಂದೂ ಪಾವಿತ್ರತೆಯನ್ನು ಉಳಿಸುವಂತಹ ಬಹಳ ದೊಡ್ಡ ಕಾರ್ಯ. ಅದು ಕೂಡ ತಾಯಿ ಪೊಲಾಲಿ ರಾಜರಾಜೇಶ್ವರಿ ಸನ್ನಿಧಿಯಿಂದ ಪ್ರಾರಂಭ ಆಗಿದೆ. ಪುತ್ತೂರು ಜಿಲ್ಲಾ ಸಂಚಾಲಕರಿದ್ದಾರೆ ಭರತ್ ಕುಂಡಲ್ ಅವರು, ಅಭಿನಂದನೆಗಳು ಮತ್ತೊಮ್ಮೆ ಹೇಳ್ತೇವೆ. ಯಾಕೆ ಅಂತ ಹೇಳಿದ್ರೆ ಒಂದು ಉತ್ತಮವಾದ ಕಾರ್ಯ. ಆ ಮೊನ್ನೆ ಹೇಳಿದ ಹೆಂಗಸಿಗೆ ಇದು ಕೂಡ ಒಂದು ಆನ್ಸರ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಕೇವಲ ಬಜರಂಗ ದಳ ಕೇವಲ ಲವ್ ಜಿಹಾದ್ನ ಪ್ರಕರಣ ಅಥವಾ ಯಾವುದಕ್ಕೂ ಸೀಮಿತ, ಎಲ್ಲ ಹಿಂದೂಗಳ ಸರ್ವ ಏನ್ ವಿಷಯ ಇದೆ ಅದಕ್ಕೆಲ್ಲದಕ್ಕೂ ಬಜರಂಗ ದಳ ಬೆನ್ನೆಲುಬಾಗಿ ಇರುತ್ತದೆ ಎನ್ನುವುದಕ್ಕೆ ಇದೊಂದು ಪ್ರೇರಣೆ. ನಿಜ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಎಸ್, ಸಂಸ್ಕಾರ, ಸಂಸ್ಕೃತಿ, ಆಚಾರ, ವಿಚಾರ ಏನು ಅನ್ನೋದು ಮುಂದಿನ ಪೀಳಿಗೆಗೆ ಬೇಕಾಗುತ್ತೆ. ಇಲ್ಲದಿದ್ರೆ ದಾರಿ ತಪ್ಪುವಂತ ಕೆಲಸಗಳು ಸಮಾಜದಲ್ಲಿ ಆಗ್ತಾ ಇದೆ, ಪ್ರತಿನಿತ್ಯ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಇದು ಒಳ್ಳೆಯ ಸಂದೇಶ ಕೂಡ ಹೌದು. ನೇರವಾಗಿ ಅನೇಕ ಕರೆಗಳು ಬರ್ತಾ ಇದೆ. ಸ್ವಲ್ಪ ಬಿಫೋರ್ ದಟ್ ನಾನು ಸೂರ್ಯನಾರಾಯಣ ಸರ್ ಹತ್ರ ಕೇಳಬೇಕು ಸರ್. ಈಗ ಪ್ರಸಕ್ತ ಕಾಲಘಟ್ಟದಲ್ಲಿ ಈ ವಸ್ತ್ರ ಸಂಹಿತೆ ಜಾರಿ ಅನ್ನುವಂಥದ್ದು
ಎಷ್ಟು ಅನಿವಾರ್ಯ ಅನ್ನುವಂತ ತಾವು ಅನ್ಕೊಳ್ತೀರಾ? ಜೊತೆಗೆ ಈ ಜಾರಿ ವಿಚಾರದ ಮೇಲೆ ಜನರ ಒಂದು ವಿಚಾರಗಳು ತಾವು ಗಮನಿಸಿರಬಹುದು, ಅಭಿಪ್ರಾಯಗಳು ಯಾವ ರೀತಿ ಸಂಗ್ರಹ ಆಗ್ತಾ ಇದೆ ಸರ್, ಎಷ್ಟು ಅನಿವಾರ್ಯ ಅಂತ ತಾವು ಹೇಳ್ತೀರಾ? ಅಂದ್ರೆ ತಾವು ಸುದೀರ್ಘವಾಗಿರುವಂತಹ ವರ್ಷಗಳಿಂದ ಧಾರ್ಮಿಕ ಕ್ಷೇತ್ರದಲ್ಲಿ ಇದ್ದೀರಾ, ಸೇವೆಯನ್ನ ಸಾಧನೆಯನ್ನ ಮಾಡ್ಕೊಂಡು ಬರ್ತಾ ಇದ್ದೀರಾ, ದಟ್ಸ್ ವೈ ಸರ್. ನಿಶ್ಚಯವಾಗಿಯೂ ಅವರು ಆಗ ಫೋನ್ ಕರೆ ಮಾಡಿದವರು ಕೂಡ ಹೇಳಿದ್ರು ನೋಡಿ, ಯಾವತ್ತೂ ಆಗ್ಬೇಕಿತ್ತು ಇದು ಅಂತ. ನಿಜವಾಗಿ ಎಲ್ಲರ ಹೆಚ್ಚಿನವರ ಅಪೇಕ್ಷೆ ಇದು, ಆದ್ರೆ ಕಾರ್ಯರೂಪಕ್ಕೆ ತರಲಿಕ್ಕೆ ನಮಗೆ ಆಗಿರ್ಲಿಲ್ಲ. ಆದ್ರೆ ಅನಿವಾರ್ಯತೆ ಇದೆ. ಏನು ಮಾತುಗಳು ಇದೆ ಗೊತ್ತಾ? ನಾವು ಯಾವ ಧರ್ಮವನ್ನು ನಂಬ್ತೇವ ಆ ಧರ್ಮ ಗ್ರಂಥಗಳು ಎಷ್ಟು ಸ್ಪಷ್ಟವಾಗಿ ಹೇಳ್ತವೆ, ಸಂಸ್ಕಾರವು ಬಲವಾನೇವ ಬ್ರಹ್ಮಾದ್ಯ ಅಪಿ ತತ್ವಶಃ. ನಮ್ಮಂತ ಸಾಮಾನ್ಯರಿಗಲ್ಲ ಅಂತ, ದೇವಾನುದೇವತೆಗಳಿಗೂ ಕೂಡ ಸಂಸ್ಕಾರ ಅನ್ನುವಂಥದ್ದು ಅಗತ್ಯ ಇತ್ತು ಅಂತ ಉಲ್ಲೇಖ ಮಾಡ್ತಾರೆ. ಅಂದ್ರೆ ನಾವು ಮನುಷ್ಯ ಜನ್ಮದಲ್ಲಿ ಹುಟ್ಟಿದ್ದೇವೆ, 84 ಲಕ್ಷ ಜೀವರಾಶಿ ಕಳೆದ ನಂತರ ನಾವು ಮನುಷ್ಯನಾಗಿ ಹುಟ್ಟಿದ್ದು. 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ ಇದೆ, ಪಂಚಭೂತಗಳನ್ನು ಗುರುತಿಸಿಕೆ ಹುಟ್ಟಿದೆ, 24 ದ್ರವ್ಯಗಳು, 24 ಗುಣಗಳು, ನವದ್ರವ್ಯಗಳು. ಇದನ್ನೆಲ್ಲವನ್ನ ಅನುಭವಿಸಲಿಕ್ಕೆ ಸಾಧ್ಯತೆ ಇದ್ರೆ ಮನುಷ್ಯನಿಗೆ ಮಾತ್ರ. ಅಂತಹ ದುರ್ಲಭವಾದ ಜನ್ಮ, ಮಾನವ ಜನ್ಮ ದೊಡ್ಡದು. ಬಾಯಿಯಲ್ಲಿ ಹೇಳಿದ್ರೆ ಸಾಲದು ಅಂತ ಇದನ್ನೆಲ್ಲ. ಇದು ಎಲ್ಲ ಆಗಬೇಕು ಅಂತಾದ್ರೆ ಕಾಲ ಕಾಲಕ್ಕೆ ಬೇಕಾದಂತಹ ಸಂಸ್ಕಾರವನ್ನ ಕೊಡಬೇಕು. ಈಗಿನ ಕಾಲಗತಿಗೆ ಅನುಸಾರವಾಗಿ ಸಂಸ್ಕಾರ ಕೊಡುವ ಕೇಂದ್ರಗಳು ಅಂತ ಹೇಳಿದ್ರೆ ನಮ್ಮ ಆರಾಧನಾ ಕೇಂದ್ರಗಳಾಗಿಯೇ ಇರಬೇಕು. ಯಾವುದೇ ಮತದವರನ್ನ ನೋಡಿ ಅವರಿಗೆ ಸಂಸ್ಕಾರ ಎಲ್ಲಿ ಸಿಗ್ತಾ ಇದೆ ಅಂತ, ಅವರ ಆರಾಧನಾ ಕೇಂದ್ರದಲ್ಲಿ ಸಿಗ್ತಾ ಇದೆ. ನಮಗೆ ಯಾವತ್ತಿಂದ ಇರುವಂತದ್ದು ಏನಾಗ್ಬೇಕು, ಒಂದು ಗ್ರಾಮ ದೇವಸ್ಥಾನ ಅಥವಾ ಸೀಮೆ ದೇವಸ್ಥಾನ ಅಂತ ಇದ್ರೆ ಆ ಗ್ರಾಮದ ಪ್ರತಿಯೊಬ್ಬನಿಗೂ ಕೂಡ ಆ ಗ್ರಾಮ ದೇವಸ್ಥಾನಕ್ಕೆ ಹೋಗುವಂತದ್ದು ಅನಿವಾರ್ಯ ಅನ್ನುವ ಮಟ್ಟಕ್ಕೆ ನಾವು ದೇವಸ್ಥಾನಗಳನ್ನ ಕಟ್ಟಬೇಕಾದಂತ ಅನಿವಾರ್ಯತೆ ಇದೆ. ಈ ರೀತಿಯಾಗಿ ಮಾಡಿದಾಗ ಮಾತ್ರ ಅಲ್ಲಿ ನಾವು ಸಂಸ್ಕಾರ ಕೊಡುವಂತಹ ಕಾರ್ಯಗಳನ್ನ ಮಾಡ್ಬೇಕು. ನಾವು ಅದರ ಮುಖಾಂತರವಾಗಿ ಜೀವನ ಕಟ್ಟುವ ಹಾಗಾಗಬೇಕು, ನಮ್ಮ ಮುಂದಿನ ಜೀವನ ಸುಲಲಿತವಾಗಿ ಸುಂದರವಾಗಿ ಬಾಳುವ ಹಾಗಾಗಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಇರುವಂತದ್ದು. ಅದರಲ್ಲಿ ಇದು ಕೇವಲ ಒಂದಂಶ ಮಾತ್ರ, ಇಂತಹ 100 ಅಂಶಗಳಿವೆ ನಾವಿನ್ನು ಸರಿ ಮಾಡಿಕೊಳ್ಬೇಕಾದಂತದ್ದು. ಒಂದೊಂದನ್ನೇ ಮಾಡ್ತಾ ಬರ್ತಾ ಇದ್ದೇವೆ, ಕಾರ್ಯರೂಪಕ್ಕೆ ಉಳಿದದನ್ನು ಕೂಡ ತರಲಿಕ್ಕೆ ಆದಷ್ಟು ಬೇಗ ಸಾಧ್ಯ ಆಗ್ತದೆ ಅನ್ನುವಂತ ಭರವಸೆ ನಮಗಿದೆ. ಅದಲ್ಲದೆ ಈಗಿನ ರಾಜ್ಯ ಧಾರ್ಮಿಕ ಪರಿಷತ್ತು ಏನಿದೆ ತಗೊಂಡಂತಹ ಒಂದು 10 ನಿರ್ಧಾರಗಳಲ್ಲಿ ನನಗೆ ಯಾವತ್ತೂ ನೆನಪಾಗ್ಲಿಕ್ಕಿದೆ. ನಾವು ಈ ಗೋರಕ್ಷಣೆ ವಿಷಯ ಮಾತಾಡ್ಬೇಕಾದ್ರೆ ತಾಯಿಯ ಮಗು ಬಿಟ್ಟದನದಿಂದ ನಾವು ಇವತ್ತಿನವರೆಗೆ ದನದ ಹಾಲು ಕುಡಿದು ಬದುಕಿದ್ದು. ನಮಗೆ ನಿಜವಾಗಿ ತಾಯಿಯವಳು ಎಲ್ರಿಗೂ ಕೂಡ. ಈ ದನವನ್ನು ಸಾಕುವ ಕೆಲಸ ಯಾರ್ದು ಅಂತ ಯಾವುದೋ ಮಠಾಧಿಪತಿಗಳದ್ದ ಜೊತೆಗೆ ಮಾಡ್ತಾ ಇದ್ದೇವೆ. ಜೊತೆಗೆ ಒಂದು ಮಾತು ಸರ್, ತಾಯಿಯ ಹಾಲನ್ನ ಕುಡಿಯದೆ ಬದುಕಿರುವವರು ನಮ್ಮ ಕಣ್ಣ ಮುಂದೆ ಇದ್ದಾರೆ. ಅದೇ ರೀತಿ ಗೋಮಾತೆಯ ಹಾಲನ್ನ ಕುಡಿಯದೆ ಬದುಕಿರುವವರು ಯಾರು ಕೂಡ ಇಲ್ಲ ಅಲ್ವಾ? ಬರೇ ಹಾಲು ಅಂತಲ್ಲ, ಅದರ ಇತರ ಉತ್ಪನ್ನಗಳು ದನದಿಂದಾಗಿ ಸಿಗುವಂತದ್ದು. ಕೆಲವರು ಹಾಲೇ ಕುಡಿಯುವುದಿಲ್ಲ ಅಂತ ಇಟ್ಕೊಳ್ಳಿ, ಅವರು ಬೇರೆದನ್ನು ಉಪಯೋಗ ಮಾಡಿರ್ತಾರಲ್ಲ, ಅಂತೂ ಅನಿವಾರ್ಯವಾಗಿ ನಮ್ಗೆ ತಾಯಿಯವಳು. ಆ ಗೋರಕ್ಷಣೆಯ ಜವಾಬ್ದಾರಿ ಯಾರ್ದು? ನಮಗೆ ಯಾವತ್ತೂ ಅನ್ನಿಸ್ತಾ ಇತ್ತು, ಒಂದು ಹೊಸ ಗೋಶಾಲೆ ಒಬ್ಬ ಆರಂಭ ಮಾಡಿದ್ರೆ 1 ವಾರದಿಂದ 1 ತಿಂಗಳೊಳಗೆ ಗೋಶಾಲೆಯ ಪ್ರಧಾನ ಬಾಗಿಲನ್ನು ಹಾಕಿ ನಮ್ಮಲ್ಲಿ ದನ ತರಬೇಡಿ ಅಂತ ಹೇಳ್ತಾ ಇದ್ರು. ಅಂದ್ರೆ ನಮ್ಮಲ್ಲಿ ಇನ್ನು ಸಾಧ್ಯ ಇಲ್ಲ ಸಾಕ್ಲಿಕ್ಕೆ ಅಂತ. ಎಲ್ಲಾ ಗೋಶಾಲೆಗಳು ಹೀಗಾದ್ರೆ ಸಾಕುವಂತವ್ರು ಯಾರು? ರಾಮಚಂದ್ರಾಪುರ ಮಠದ ಸ್ವಾಮಿಗಳ ಅಥವಾ ಅಲ್ಲಿ ಪೇಜಾವರ ಸ್ವಾಮಿಗಳ ಜವಾಬ್ದಾರಿ ಮಾತ್ರವಾಯಿತು. ಅವರಿಗೆ ಸ್ವಾಮಿಗಳಿಗೆ ಬೇರೆ ಧರ್ಮ ಪ್ರಸಾರದ ಅಧ್ಯಯನದ ಕೆಲಸ ಇಲ್ವಾ? ಇವರು ಇದರಲ್ಲಿ ತೊಡಗಿಸಿಕೊಂಡಿದ್ದಾರಲ್ಲ ಜೀವನ ಇಡೀ ಅಂತ ಅನ್ನಿಸ್ತಾ ಇತ್ತು. ಇದನ್ನು ಮಾಡಬೇಕಾದ್ದು ಇಡೀ ನಮ್ಮ ಹಿಂದೂ ಸಮಾಜದ ಸಂಪತ್ತು ಕ್ರೋಢೀಕರಣ ಆಗಿರುವಂತದ್ದು ದೇವಾಲಯಗಳಲ್ಲಿ. ಆ ದೇವಾಲಯದಲ್ಲಿ ಇರುವಂತಹ ಸಾಮಾನ್ಯ ಸಂಗ್ರಹಣಾ ನಿಧಿ ಅಂತ ಏನು ಕರಿತೇವೆ, CPF ಅಂತ ಹೇಳಿ, ಅದರ ಮುಖಾಂತರವಾಗಿ A ಗ್ರೇಡ್ ದೇವಸ್ಥಾನಗಳಿಂದ 10% ಸಂಪತ್ತನ್ನ ಸರ್ಕಾರ ಏನು ಪಡ್ಕೊಳ್ತಾ ಇದೆಯಲ್ಲ, ಅದನ್ನ ಮತ್ತೆ ಚಿಕ್ಕ ಪುಟ್ಟ ದೇವಸ್ಥಾನಗಳಿಗೆ ವಿನಿಯೋಗಕ್ಕೆ ಅನುದಾನ ರೂಪದಲ್ಲಿ ಕೊಡ್ತಾ ಬಂದಿದೆ. ಹೌದು, ಇದೇ ರೀತಿಯಾಗಿ 10% ಸಂಪತ್ತನ್ನ ಗೋಶಾಲೆಗೋಸ್ಕರ ವಿನಿಯೋಗ ಮಾಡಬೇಕು ಅಂತ ನಾವು ಅಪೇಕ್ಷೆ ಪಟ್ಟದ್ದು. ಕಳೆದ 2 ವರ್ಷಗಳಲ್ಲಿ ಅದು ಸಾಕಾರ ಆಯ್ತು ನಮ್ಮ ಕನಸು. ಇವತ್ತು ಪ್ರತಿ ಒಂದು ಜಿಲ್ಲೆಗಳಲ್ಲಿಯೂ ಕೂಡ ಅಂತಹ ಗೋಶಾಲೆ ಆರಂಭ ಮಾಡ್ಲಿಕ್ಕೆ ಬೇಕಾದಂತಹ ವ್ಯವಸ್ಥೆಗಳಾಗಿದೆ. ನಮ್ಮ ಹೆಮ್ಮೆ ಪಟ್ಟುಕೊಳ್ಬೇಕು ನಾವು. ಯಾಕೆ ಕೇಳಿದ್ರೆ ದಕ್ಷಿಣ ಕನ್ನಡ ಆಯಾ ಜಿಲ್ಲೆಯಲ್ಲಿ ಆಯಾ ಜಿಲ್ಲಾಧಿಕಾರಿಗಳಿಗೆ ಅದರ ಜವಾಬ್ದಾರಿ ಕೊಟ್ಟಿರುವಂತದ್ದು. ನಮ್ಮ ದಕ್ಷಿಣ ಕನ್ನಡದ ಜಿಲ್ಲಾಧಿಕಾರಿಯವರು 98 ಎಕರೆ ಜಾಗೆಯನ್ನ ಇದೀಗ ಗೋಶಾಲೆಗೋಸ್ಕರ ಮೀಸಲಿಟ್ಟಾಗಿದೆ. ಇನ್ನು ಗೋಶಾಲೆ ಆರಂಭ ಮಾಡ್ಲಿಕ್ಕೆ ಮಾತ್ರ ಬಾಕಿ ಇರುವುದು. ಉಳಿದ ಎಲ್ಲ ಜಿಲ್ಲೆಗಳಲ್ಲಿ ಇಂತಹ ಕೆಲಸ ಆಗ್ತಾ ಇದೆ. ಗೋ ಸಂರಕ್ಷಣೆಯ ಕೆಲಸ, ಅದೇ ರೀತಿಯಾಗಿ ಈಗ ವಸ್ತ್ರ ಸಂಹಿತೆ, ಮತ್ತು ನಾವು ಮೊನ್ನೆ ಕೊಪ್ಪಳದ ಘಟನೆಯನ್ನು ನೋಡಿದೆವು. ದೇವಾಲಯದಲ್ಲಿ ಏನಾಯ್ತು, ಯಾವುದೋ ಒಂದು 2-3 ವರ್ಷದ 4 ವರ್ಷದ ಒಳಗಿನ ಪುಟ್ಟ ಮಗು ದೇವಸ್ಥಾನದ ಒಳಗೆ ಬಂತು ಅಂತ ಆದಾಗ ಅವರ ಕೈಯಿಂದಲೇ ಶುದ್ಧೀಕರಣದ ಪ್ರಕ್ರಿಯೆಗೆ ಬೇಕಾದಂತ 25,000 ಕಟ್ಟಿ ಅವ್ರ ಹತ್ರ ಪರಿಹಾರ ಮಾಡಿಸಿದ್ರಲ್ಲ. ನಿಜವಾಗ್ಲೂ ಅದನ್ನು ತೀರ್ಮಾನ ಮಾಡಿದಂತವ್ರು ಆ ಊರಿನ ಪ್ರಮುಖರು
ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಆರಕ್ಷಕದವರು ಒಟ್ಟು ಸೇರಿ ಮಾಡಿದ್ದು. ಓಕೆ. ಅವರ ಮೇಲೆ ಕೇಸ್ ಮಾಡಬೇಕಾದ ಅನಿವಾರ್ಯತೆ ಇದೆ. ಅಂತ ನಮ್ಮ ದಕ್ಷಿಣ ಕನ್ನಡದಲ್ಲಿ ಇಂಥದ್ದು ನಡೀತದೆ ಅಂತಲ್ಲ, ಆದ್ರೆ ಉಳಿದ ಕಡೆಯಲ್ಲಿ ಇದು ನಡೀತಾ ಉಂಟಲ್ಲ. ನಾವು ದಕ್ಷಿಣ ಕನ್ನಡದಲ್ಲಿ ಯಾವತ್ತಿದ್ರು ರಾಜ್ಯದ ಉಳಿದ ಜಿಲ್ಲೆಗಳಿಗೆ ಮಾದರಿ. ನಮ್ಮ ದೇವಾಲಯಗಳಲ್ಲಿ ದಕ್ಷಿಣ ಕನ್ನಡದಲ್ಲಿ ಈಗ ಯಾವುದೇ ಜಾತಿಯ ಆಧಾರದಲ್ಲಿ ತಾರತಮ್ಯ ಮಾಡದೆ ದೇವಾಲಯದಲ್ಲಿ ಎಲ್ಲರಿಗೂ ಮುಕ್ತವಾದಂತಹ ಪ್ರವೇಶ ಇದೆ. ಇದನ್ನ ನೋಡಿ ಉಳಿದ ಜಿಲ್ಲೆಯವರು ಕೂಡ ಅದೇ ರೀತಿಯಾಗಿ ಮಾಡುವ ಹಾಗಾಗಬೇಕು. ನಾವು ದೇವಾಲಯದ ಮುಖಾಂತರ ಕೊಡುವಂತಹ ನಮ್ಮ ಸಂಸ್ಕೃತಿಯ ಸಂಸ್ಕಾರ ಏನಿದೆ ಆ ಸಂಸ್ಕಾರಗಳನ್ನ ನೋಡಿಕೊಂಡು ಉಳಿದವರು ಕೊಡುವ ಹಾಗಾಗಬೇಕು ಅನ್ನುವಂಥದ್ದು ನಮ್ಮ ಅಪೇಕ್ಷೆ ಇರುವಂತದ್ದು. ಆ ನಿಟ್ಟಿನಲ್ಲಿ ಇವತ್ತು ಹೆಜ್ಜೆ ಇಡ್ತಾ ಇದ್ದೇವೆ. ಸಮಾನತೆಯು ಕೂಡ ಎಲ್ಲಿಂದ ನಮಗೆ ಬರಬೇಕು ಕೇಳಿದ್ರೆ ಅದನ್ನು ನಮಗೆ ಹೇಳಿಕೊಡುವಂತದ್ದು ದೇವಸ್ಥಾನ ಆಗ್ಬೇಕು. ಓಕೆ ಎಸ್ ಸರ್, ಬರ್ತೇನೆ ಸರ್. ಸೂರ್ಯನಾರಾಯಣ ಕಾಶಿಕೋಡಿ ಭಟ್ರೆ, ಬರ್ತೇನೆ, ಈಗ ಮಾತಾಡ್ತೇನೆ. ಜೊತೆಗೆ ಅನೇಕ ಕರೆಗಳು ಬರ್ತಾ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ನಿತಿನ್ ಅವರೇ. ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಸರ್? ನಾನು ಮಹೇಶ್, ಮಂಗಳೂರಿಂದ. ಎಲ್ಲರಿಗೂ ಗಣ್ಯರಿಗೆಲ್ಲ ನಮ್ಮ ವಂದನೆಗಳು. ಮಾತಾಡಿ ಸರ್. ಸರ್ ನಾನು ಹೇಳಿದ ಈಗ ಇವರೊಂದು ತಂದಂತ ಒಂದು ಡ್ರೆಸ್ ಕೋಡ್ ಬಗ್ಗೆ ಒಂದು ಅವರು ಅದೊಂದು ಕರೆ ಮಾಡಿದ್ರು. ಅವ್ರು ಕೂಡ ಹೇಳಿದ್ರು ಇದು ಮುಂಚೆನೆ ಬರ್ಬೇಕಿತ್ತು ಅಂತ. ಇದೊಂದು ನಿರ್ಧಾರ ಸರಿಯಾಗಿದೆ. ನಾವು ಹಿಂದೂಗಳೆಲ್ಲ ಒಂದೇ ರೀತಿ ಇದನ್ನು ಸಪೋರ್ಟ್ ಮಾಡಿ ಇದನ್ನು ನಾನು ಅನುಷ್ಠಾನಕ್ಕೆ ತರಬೇಕು, ಇದನ್ನು ಡ್ರೆಸ್ ಕೋಡ್ ಬಗ್ಗೆ. ಅದೇ ರೀತಿ ನಾನು ಬಜರಂಗ ದಳ ಅವರು ಎಲ್ಲರಿಗೂ ಹೇಳುವುದೇನಂದ್ರೆ, ನಾವು ಹಿಂದೂಗಳು ಪ್ರಥಮವಾಗಿ ಒಂದು ಪೇರೆಂಟ್ಸ್, ತಾಯಿ ಅಥವಾ ತಂದೆ ಮನೆಯಲ್ಲಿ ಒಂದು ಧರ್ಮ ಶಿಕ್ಷಣ ಅಂದ್ರೆ ಮಕ್ಕಳು ಹೇಗೆ ಬೆಳೀಬೇಕು, ನಮ್ಮ ಹಿಂದೂ ಧರ್ಮದ ಬಗ್ಗೆ ಒಂದು ಇದನ್ನು ನಾವು ಅರಿವು ಮೂಡಿಸ್ಬೇಕು. ಯಾಕಂದ್ರೆ ಅಲ್ಲಿಂದ ನಾವು ಅರಿವನ್ನು ಮೂಡಿಸಿದ್ರೆ ಅವ್ರು ಬೆಳೀತಾ ನಾವು ಹಿಂದೂ ಧರ್ಮದ ಬಗ್ಗೆ ಈಗ ಏನೆಲ್ಲ ಒಂದು ಕೆಲವೊಂದು ವೈರಲ್ ವಿಡಿಯೋಸ್ ಏನೆಲ್ಲ ಬರ್ತಾ ಉಂಟು, ಈಗ ನಾವು ನೋಡ್ತಾ ಇದ್ದೇವೆ ಮಾಧ್ಯಮದಲ್ಲಿ. ಅಂದ್ರೆ ನಾವು ನಮ್ಮ ಮಕ್ಕಳನ್ನು ಸರಿಯಾಗಿ ಅಲ್ಲಿ ನೋಡ್ದಿದ್ರೆ, ಕೆಲವೊಂದು ಧರ್ಮ ಶಿಕ್ಷಣ ಕೊಡದಿದ್ರೆ ಅವ್ರು ಇಂಥ ಒಂದು ಚಟುವಟಿಕೆಗೆ ಭಾಗವಹಿಸುವಂತ ಕೆಲವೊಂದು ಹಲವಾರು ನಿದರ್ಶನ ನಮ್ಮಲ್ಲಿ ಕಾಣ್ತಾ ಉಂಟು. ಸೊ ನಂದು ಈ ಮಾಧ್ಯಮ ಬಜರಂಗ ದಳಕ್ಕೆ ಹಾಗೂ ಎಲ್ಲ ಅಲ್ಲಿರುವಂತವರಿಗೆ ಒಂದು ಆ ರೀತಿಯ ಒಂದು ಪ್ರಯತ್ನ ನಾವು ಒಂದು ಹೆಜ್ಜೆ ಮಾಡ್ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಓಕೆ ಸರ್, ಓಕೆ ಸರ್. ಎಸ್ ಸರ್, ಧನ್ಯವಾದ ಸರ್, ಧನ್ಯವಾದ, ಧನ್ಯವಾದ. ಎಸ್, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ, ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ? ನಮಸ್ತೆ, ಕೇಳ್ತಾ ಇದೆ. ಓಕೆ ಸರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ಏನ್ ಸರ್ ತಮ್ಮ ಹೆಸರು? ಶಿವಪ್ರಸಾದ್. ಶಿವಪ್ರಸಾದ್ ಅವರು ಕುಂಡೇಲಿಂದ. ನಮಸ್ತೆ ಸರ್, ಮಾತಾಡಿ ಸರ್. ಇದು ವಸ್ತ್ರ ಸಂಹಿತೆ ಜಾರಿಯಾದದಕ್ಕೆ ನಮ್ದು ರಾಜ್ಯ ಸರ್ಕಾರಕ್ಕೂ ಅಭಿನಂದನೆ. ಹಾಗೂ ವಸ್ತ್ರ ಸಂಹಿತೆ ಜಾರಿಯಾಗುವುದಕ್ಕಾಗಿ ಒಂದು 3,500 ಬಜರಂಗ ದಳ ವಿಶ್ವ ಪರಿಷತ್ ಕಾರ್ಯಕರ್ತರು ಹಾಗೂ ಮಾತೆಯರು 18 ಕಿಲೋಮೀಟರ್ 20 ಕಿಲೋಮೀಟರ್ ಖಾಲಿ ಕಾಲಿನಲ್ಲಿ ನಡೆದುಕೊಂಡು ಹೋಗಿ ಮನವಿ ಕೊಟ್ಟಿದ್ದರ ಪರಿಣಾಮವಾಗಿ ನಮ್ಗೊಂದು ವಸ್ತ್ರ ಸಂಹಿತೆ ಜಾರಿಯಾಯಿತು. ಅದು ಎಲ್ಲರ ಆಸೆ ಕೂಡ ಆಗಿತ್ತು. ಹಾಗಾಗಿ ಆ ಪಾದಯಾತ್ರೆಯಲ್ಲಿ ಕೂಡ ಪಾಲ್ಗೊಂಡಿರುವಂತ ಎಲ್ಲಾ ಕಾರ್ಯಕರ್ತರಿಗೂ ಹಾಗೂ ಮಾತೆಯರಿಗೂ ಅಭಿನಂದನೆ ಸಲ್ಲಿಸುತ್ತಿದ್ದೇವೆ. ಹಾಗಾಗಿ ಇನ್ನು ಮತ್ತೊಂದು ಇದಕ್ಕೊಂದು ವೇದಿಕೆ ಕಲ್ಪಿಸಿಕೊಟ್ಟ ನಮ್ಮ ಕುಡ್ಲ ಈ ಚಾನೆಲ್ಗೂ ಧನ್ಯವಾದಗಳು. ಧನ್ಯವಾದ ಸರ್, ಧನ್ಯವಾದ, ಧನ್ಯವಾದ. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಸರ್ ಶಿವಪ್ರಸಾದ್ ಕುಂಡೇಲ್ ಅವರಿಗೆ. ಎಸ್, ಅದೇ ರೀತಿ ಅವರು ಕೂಡ ಹೇಳಿರುವಂತಹ ವಿಚಾರ ಅನೇಕ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ ಈ ಒಂದು ವಿಚಾರ ಅಲ್ವಾ. ಅಂದ್ರೆ ವಸ್ತ್ರ ಸಂಹಿತೆ ಜಾರಿ ಆಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಹುಡುಗರು ಮಾಡಿರುವಂತಹ ವಿಚಾರ ಬರೋಬ್ಬರಿ 3,000 ಕೂಡ ಅಧಿಕ ಜನರು, ಅಂದ್ರೆ ಧಾರ್ಮಿಕ ನಂಬಿಕೆಯುಳ್ಳವರು ಪಾದಯಾತ್ರೆಯನ್ನ ಮಾಡ್ತಾರೆ. ಇದೆಲ್ಲವೂ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ದೇವರ ಇಷ್ಟಾರ್ಥಕ್ಕೆ ಪ್ರಾಪ್ತಿಯಾಗಿದೆ ಅನ್ನುವಂಥದ್ದು. ಈಗ ವಸ್ತ್ರ ಸಂಹಿತೆ ಜಾರಿ ಆಗಿರುವಂಥದ್ದು ಯಾವ ರೀತಿ ಇತ್ತು ಇವರ ಪಾದಯಾತ್ರೆ, ನಿಜವಾಗ್ಲೂ ಕೂಡ ಹೆಮ್ಮೆ ಆಗುತ್ತೆ. ಈ ಒಂದು ಧರ್ಮ ಜಾಗೃತಿಯಲ್ಲಿ ಯುವಕರುಗಳು ತೆಗೆದುಕೊಂಡಿರುವಂತಹ ನಿರ್ಧಾರ, ಆ ಒಂದು ಪಾದಯಾತ್ರೆ ಯಾವ ರೀತಿ ಇತ್ತು ಒಂದ್ಸಲ ಪಾದಯಾತ್ರೆಯ ವಿಜುವಲ್ಸ್ ಗಳನ್ನ ಹಾಕಿ. ಕೊಂಡಾಟೊಡು
ಎಸ್, ಇದು 3,000 ಜನ ಕಾರ್ಯಕರ್ತರು ಪಾದಯಾತ್ರೆಯಲ್ಲಿ ತೆರಳಿ ಮನವಿಯನ್ನ ಕೊಟ್ಟಿರುವಂತದ್ದು. ಇದೀಗ ವಸ್ತ್ರ ಸಂಹಿತೆ ಜಾರಿಯಾಗಿರುವಂತದ್ದು. ಜೊತೆಗೆ ಪೊಳಲಿ ಕ್ಷೇತ್ರ, ಜೊತೆಗೆ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರದಲ್ಲೂ ಕೂಡ ಅನೇಕ ಕರೆಗಳು ಬರ್ತಾ ಇದೆ. ಕರೆಗಳನ್ನ ನಾನು ಸ್ವೀಕಾರ ಮಾಡ್ತೇನೆ, ಮಾತಾಡ್ತೇನೆ. ಎಲ್ರಿಗೂ ಕೂಡ ಖುಷಿ ಇದೆ, ಸಂತೋಷ ಇದೆ ಈ ಒಂದು ವಿಚಾರದಲ್ಲಿ ಮಾತಾಡ್ತೇನೆ. ಜೊತೆಗೆ ನನ್ನ ಟೆಕ್ನಿಕಲ್ ಟೀಮ್ ಇನ್ನು ಮುಂದಕ್ಕೆ ಕಟೀಲು ಕ್ಷೇತ್ರದವ್ರ ಜೊತೆ ಕೂಡ ನಾನು ಮಾತಾಡಬೇಕು. ಕಟೀಲು ಕ್ಷೇತ್ರದ ಅರ್ಚಕರ ಜೊತೆ, ಆಡಳಿತ ಮಂಡಳಿಯವರ ಜೊತೆ ಈ ಒಂದು ವಿಚಾರದ ಬಗ್ಗೆ ಮಾತಾಡಬೇಕು. ಯಾವ ರೀತಿಯ ನಿರ್ಧಾರಗಳನ್ನ ಅವರು ತೆಗೆದುಕೊಂಡಿದ್ದಾರೆ ಅಂಡ್ ಮನವಿಯನ್ನ ಮಾಡಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಅಕ್ಟೋಬರ್ 3ರಿಂದ ಅಂದ್ರೆ ನಿನ್ನೆಯಿಂದ ಫಲಕಗಳನ್ನ ಅವರು ಕೂಡ ಅಳವಡಿಸಿದ್ದಾರೆ ಕಟೀಲು ಕ್ಷೇತ್ರದಲ್ಲಿ. ಆದ್ರೆ ಅವರುಗಳು ಹೇಳುವಂತಹ ಪ್ರಕಾರ ಮನವಿಯನ್ನ ಕೊಟ್ಟಿದ್ದೇವೆ ಭಕ್ತರಿಗೆ, ಬರುವಂತ ಭಕ್ತರು ದಯಮಾಡಿ ವಸ್ತ್ರ ಸಂಹಿತೆಯ ಪ್ರಕಾರ ಬನ್ನಿ ಅನ್ನುವಂಥದ್ದು ಮಾತಾಡಬೇಕು ಅವ್ರ ಜೊತೆಗೂ ಕೂಡ. ಎಸ್ ಸರ್, ಮೊದಲದಾಗಿ ಈ ಒಂದು 3,000 ಜನರನ್ನ ಸೇರಿಸಿ ಮಾಡಿರುವಂತಹ ಒಂದು ಪಾದಯಾತ್ರೆ ಏನ್ ಹೇಳಿಕ್ಕೆ ಇಷ್ಟಪಡ್ತಾರೆ ಭರತ್ ಕುಂಡೇಲ್ ಅವರು? ಇದೀಗ ಸಕ್ಸಸ್ ಆಗಿರುವಂತದ್ದು. ಎಸ್ ಸರ್, ಯಾವ ಒಂದು ಆಧಾರದ ಮೇಲೆ ನಿಮ್ಗಳಿಗೆ ಬೇಕೇ ಇತ್ತು ಅಂತ ವಸ್ತ್ರ ಸಂಹಿತೆ ಜಾರಿ ಆಗ್ಲೇಬೇಕು ಅನ್ನೋದು ತಮ್ಗಳಿಗೆ ಕಂಡು ಬಂದಿರುವಂತದ್ದು ಅಂಡ್ ಈ ಒಂದು ಪಾದಯಾತ್ರೆಯ ಬಗ್ಗೆ? ಹೌದು, ವಸ್ತ್ರ ಸಂಹಿತೆ ಅನ್ನೋದು ಜಾರಿ ಆಗಲೇಬೇಕು. ಯಾಕಂದ್ರೆ ದೇವಸ್ಥಾನ ಅನ್ನುವಂಥದ್ದು ಪಾವಿತ್ರ್ಯತೆ ಉಳಿಬೇಕು. ದೇವಸ್ಥಾನಕ್ಕೆ ಈ ಮಾಲ್ಗಳಿಗೆ, ಪಬ್ಗಳಿಗೆ ಡಿಫರೆನ್ಸ್ ಗೊತ್ತಿಲ್ಲ ಜನಗಳಿಗೆ. ಆ ರೀತಿ ಆಗಿದೆ. ಯಾವ ರೀತಿ ಮಾಲ್ಗಳಿಗೆ ಹೋಗ್ತಾರೆ ಅದೇ ರೀತಿ ದೇವಸ್ಥಾನಕ್ಕೆ ಬರೋದು. ಕ್ರಿಕೆಟ್ ಆಡೋದು ಅದೇ ಜರ್ಸಿಯಲ್ಲಿ ದೇವಸ್ಥಾನಗಳಿಗೆ ಹೋಗುದು, ಆ ಬೆವರು ನಿಡ್ಕೊಂಡೆ ಇಂಥವ್ರು ಕೂಡ ಇದ್ದಾರೆ. ಇದೆಲ್ಲ ಬದಲಾವಣೆ ಆಗ್ಬೇಕು. ದೇವಸ್ಥಾನ ಅನ್ನುವಂತ ಅದರ ಮಹತ್ವ ಎಲ್ರಿಗೂ ತಿಳಿಬೇಕು. ಅದು ದೇವಸ್ಥಾನ ಅನ್ನುವಂಥದ್ದು ಯಾವುದೇ ಮಾಲ್ ತರ ಅಲ್ಲ ಅದು. ಅದರಿಂದ ಅದರ ಎಸ್ 100% ನಿಜವಾಗ್ಲೂ ಕೂಡ ಈ ರೀತಿ ವಸ್ತ್ರ ಸಂಹಿತೆ ಇದ್ರೆ ಭಯ ಭಕ್ತಿ ಇರುತ್ತೆ ಅಲ್ವಾ? ಹೇಳಿದ್ರೆ ಅಲ್ಲಿಗೂ ನಾವು ಇದೇ ರೀತಿ ಬರೋದು, ಇದು ಕೂಡ ಇಲ್ಲಿಗೂ ನಾವು ಇದೇ ರೀತಿ ಬರೋದು ಅನ್ನುವಂಥದ್ದು. ಈ ಒಂದು ಪಾದಯಾತ್ರೆ ಎಲ್ರಿಗೂ ಕೂಡ ಖುಷಿ. ನನ್ಗೂ ನೋಡುವಾಗ್ಲೂ ಕೂಡ ಇಷ್ಟು ಜನರು ಸೇರಿದ್ರು, 3,000 ಜನರು ಅಂತ ಬಂದಾಗ ವೆರಿ ಬ್ಯೂಟಿಫುಲ್. ಈ ಒಂದು ಪಾದಯಾತ್ರೆಯ ವಿಚಾರದ ಬಗ್ಗೆ ಪಾದಯಾತ್ರೆ ಮಾಡುವ ಕೂಡ ಜಾತ್ರೆ ಸಮಯದಲ್ಲಿ ನಾವೊಂದು 3-4 ದಿವಸಕ್ಕಿಂತ ಮುಂಚೆ ಮಾಡುವ ಅಂತ ನಿಶ್ಚಯಿಸಿದ್ದು. ಒಂದ್ಸಲ ಮಾಡುವ ಇದೇ ರೀತಿ ವಸ್ತ್ರ ಸಂಹಿತೆ ಜಾರಿ ಆಗ್ಬೇಕಂತ. ಅದಕ್ಕೆ ಇನ್ವಿಟೇಷನ್ ಕೂಡ ಮಾಡ್ಲಿಲ್ಲ, ಯಾವುದು ಕೂಡ ಮಾಡ್ಲಿಲ್ಲ. ಬರೀ ಮಾತಿನಲ್ಲಿ ಪಾದಯಾತ್ರೆ ಇದೆ ಅಂತ ಗೊತ್ತಾಗಿ ಜನರು ಬಂದಿದ್ದಾರೆ. ಅಂದ್ರೆ ಜನರ ಮನಸ್ಸಿನಲ್ಲಿ ಈ ವಸ್ತ್ರ ಸಂಹಿತೆ ಅನ್ನುವಂತ ಜಾರಿ ಆಗಬೇಕು ಅನ್ನುವಂಥದ್ದು ಎಷ್ಟು ಜನರ ಮನಸ್ಸಲ್ಲಿ ಇತ್ತು ಅನ್ನೋದು ಆ ಪಾದಯಾತ್ರೆಯಲ್ಲಿ ಗೊತ್ತಾಗ್ತದೆ. ಅದೆಷ್ಟೋ ಹಿರಿಯರು, ನಡಲಿಕ್ಕೆ ಕೂಡದವರು ಕೂಡ ಬಂದಿದ್ದಾರೆ, ಚಿಕ್ಕ ಮಕ್ಕಳು ಕೂಡ ಬಂದಿದ್ದಾರೆ. ಅವರು ನೋಡಿದ್ರೆ ನಮಗೆ ಬೇಸರ ಆಗ್ತಿತ್ತು. ಆ ಪಾದಯಾತ್ರೆ ಅಂದ್ರೆ ಒಟ್ಟಾರೆ ಆ ಸ್ಥಳೀಯ ಆ ಪರಿಸರದ ಜನರಿಗೆ ಆ ದೇವಸ್ಥಾನದ ಪಾವಿತ್ರ್ಯತೆ ಉಳಿಸುವ ದೃಷ್ಟಿಯಿಂದ ವಸ್ತ್ರ ಸಂಹಿತೆ ಆಗಬೇಕನ್ನುವಂಥದ್ದು ಅವರ ಮನಸ್ಸಿನಲ್ಲಿತ್ತು. ಅದು ಮೊನ್ನೆ ಪಾದಯಾತ್ರೆಯಲ್ಲಿ ವ್ಯಕ್ತವಾಗಿದೆ. ಆ ಪಾದಯಾತ್ರೆಯಾಗಿ ಸುಮಾರು 6 ತಿಂಗಳು ನಾವು ಆಡಳಿತ ಮಂಡಳಿ ಹತ್ರ ಕೇಳ್ತಾ ಇದ್ರು, ಎಲ್ಲ ಮಾಡ್ತೀವಿ. ಆದ್ರೆ 6 ತಿಂಗಳು ಆದ್ರೂ ಕೂಡ ಅವರು ಅದಕ್ಕೆ ಯಾವುದೇ ಸ್ಪಂದನೆಯನ್ನು ನೀಡಲಿಲ್ಲ. ಅದಕ್ಕೋಸ್ಕರ ನಾವು ಅಲ್ಲಿ ಫಲಕವನ್ನ ಹಾಕಿದ್ರಿ. ಓಕೆ, ಸ್ಪಂದನೆ ಅನ್ನೋದು ಬರ್ಲಿಲ್ಲ. ಸೊ ಹಾಗಾಗಿ ನಾವು ಫಲಕಗಳನ್ನ ಹಾಕಿದ್ರಿ. ಇದು ಯಾವಾಗ ಆಗಿರುವಂತ ಫಲಕಗಳನ್ನ? 1 ವಾರಕ್ಕಿಂತ ಮುಂಚೆ. ಓಕೆ, ಈ ಫಲಕಗಳು ಎಸ್ ಫೋಟೋ ಶಫಲ್ ಸ್ಟಾಪ್ ಮಾಡಿ. ಎಸ್, ಈ ಫಲಕ ಅಲ್ವಾ ಹಾಕಿರುವಂತದ್ದು? ಫಲಕಗಳ ಫೋಟೋ ಹಾಕಿ ಇದೆ. ಓಕೆ, ಈ ಫಲಕಗಳನ್ನ ತಾವು ಹಾಕಿರುವಂತದ್ದು. ಇದು ಯಾವಾಗ ಹಾಕಿರುವಂತದ್ದು? 1 ವಾರಕ್ಕಿಂತ ಮುಂಚೆ. 1 ವಾರಕ್ಕಿಂತ ಮುಂಚೆ, ಶುಕ್ರವಾರ ಹಾಕಿರುವಂತ. ಓಕೆ ಓಕೆ, ತಾವು ಕೊಟ್ಟಿರುವಂತ ಮನವಿಗೆ ಸರಿಯಾಗಿ ಸ್ಪಂದನೆ ಅನ್ನೋದು ಗೊತ್ತಾಗ್ತಾ ಇರ್ಲಿಲ್ಲ. ಸೊ ಹಾಗಾಗಿ ತಾವು ಹಾಕಿರುವಂತದ್ದು. ಎಸ್, ಹಿಂದೂ ಸಾಂಪ್ರದಾಯಿಕ ಉಡುಗೆಯನ್ನ ತೊಟ್ಟು ದೇವಸ್ಥಾನ ಪ್ರವೇಶಿಸಬೇಕಾಗಿ ವಿನಂತಿ, ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ. ಎಸ್, ಓಕೆ, ಅದು ಕೂಡ ನಾವು ವಿನಂತಿ ಅಂತ ಹಾಕಿದ್ದೇವೆ. ಯಾರ ಹತ್ರ ಕೂಡ ಇದೇ ರೀತಿ ಬನ್ನಿ ಅಂತ ಆಗ್ಲಿಲ್ಲ. ಇಲ್ಲ, ಜನರಲ್ಲಿ ಒಂದು ವಿನಂತಿ ಈ ರೀತಿ ಬನ್ನಿ ಅಂತ ಅಲ್ವಾ? ಎಸ್ ಎಸ್, ಇದೀಗ ತಮ್ಮ ಒಂದು ಹೋರಾಟ, ತಮ್ಮ ಒಂದು ವಿನಂತಿ ಯಶಸ್ವಿ ಆಗಿದೆ ಅನ್ನುವಂಥದ್ದು ಅಲ್ವಾ? ಖುಷಿ ಇದೆ. ಓಕೆ, ಎಸ್, ಬರ್ತೇನೆ. ಅದೇ ರೀತಿ ಆಶಾ ಜಗದೀಶ್ ಅವ್ರ ಜೊತೆ ಮಾತಾಡ್ಬೇಕು. ಕೆಲವು ವಿಚಾರಗಳನ್ನ ಆಗ್ಲೇ ತಾವು ಹೇಳಿದ್ರಿ ಮೇಡಮ್. ಕೆಲವರ ಪ್ರಶ್ನೆಗಳು ಕೂಡ ಇರಬಹುದು. ನಾನು ನೇರವಾಗಿ ವಿಚಾರಕ್ಕೇನೆ ಬರ್ತೇನೆ. ಅಂದ್ರೆ ಅನೇಕ ಜನರು ಹೇಳಬಹುದು ದೇವಸ್ಥಾನಕ್ಕೂ ಬರೋದಕ್ಕೂ ಈ ವಸ್ತ್ರ ಸಂಹಿತೆಗೂ ಏನ್ ಸಂಬಂಧ ಇದೆ ಅನ್ನುವಂತ ಕೇಳುವವರು ಕೂಡ ಅನೇಕ ಜನರು ನಮ್ಮ ಕಣ್ಣ ಮುಂದೆ ಇದ್ದಾರೆ. ಇಲ್ಲ ಅನ್ನುವಂತ ಹಳ್ಳಗಳೆಯುವಂತಿಲ್ಲ. ನಾವು ದೇವಸ್ಥಾನಕ್ಕೆ ಬರುವಂತ ದೇವರನ್ನ ನೋಡ್ಲಿಕ್ಕೆ, ತಾವುಗಳು ಕೂಡ ಬರುವಂತ ದೇವರನ್ನ ನೋಡ್ಲಿಕ್ಕೆ, ದೇವರನ್ನ ನೋಡಿ ಎಲ್ಲೆಲ್ಲಿಗೆ ಯಾಕೆ ನೋಡ್ತೀರಾ ಅನ್ನೋ ಪ್ರಶ್ನೆಯನ್ನು ಕೂಡ ಬರ್ತಾರೆ, ಕೇಳುವಂತವ್ರು ಕೂಡ ಇದ್ದಾರೆ. ಅನೇಕ ಜನರು ನಾವು ಈ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ಗಳನ್ನ ನಮ್ಮ ಪೋಸ್ಟರ್ ಗಳನ್ನ ಹಂಚ್ಕೊಂಡಾಗ ಅನೇಕ ಜನರು ಹೇಳ್ತಾ ಇದ್ದಾರೆ ಏನು ಈ ಬದಲಾವಣೆ ಅನ್ನೋದು, ನಮ್ಗೆ ಇಷ್ಟ ಬಂದಾಗಿ ನಾವು ಹೋಗ್ತೇವೆ ಅನ್ನುವಂತಹ ವಿಚಾರಗಳು ಕೂಡ ಕೇಳುವವರು ನಮ್ಮ ಕಣ್ಣ ಮುಂದೆ ಇದ್ದಾರೆ. ವಸ್ತ್ರಕ್ಕೂ ದೇವಸ್ಥಾನಕ್ಕೂ ಕೂಡ ಏನ್ ಸಂಬಂಧ ಅನ್ನೋದು ಕೇಳುವವರು ಇದ್ದಾರೆ. ತಾವು ಆಗ್ಲೇ ವೈಜ್ಞಾನಿಕವಾಗಿ ಹೇಳ್ತಾ ಇದ್ರಿ. ಎಸ್ ಮೇಡಮ್, ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ? ಎಷ್ಟು ಇದಕ್ಕೆ ಅನಿವಾರ್ಯ, ಜೊತೆಗೆ ಏನು ಇದಕ್ಕಿರುವಂತಹ ವ್ಯತ್ಯಾಸ? ಎಸ್ ಮೇಡಮ್. ಇದು ಮುಖ್ಯವಾಗಿ ಮನುಷ್ಯನ ಶರೀರಕ್ಕೆ ಯಾವುದೆಲ್ಲ ಎನರ್ಜೀಸ್ ಬೇಕು ಅದೆಲ್ಲ ದೇವಸ್ಥಾನದಲ್ಲಿ ಸಿಗುವಂಥದ್ದು. ಅನೇಕ ದೇವಸ್ಥಾನಗಳಿಗೆ ಹೋಗ್ಲಿಕ್ಕೆ ಹೇಳ್ತಾರೆ ಕೆಲವೊಮ್ಮೆ. ನೀವು ರಾಮನ ದೇವಸ್ಥಾನಕ್ಕೆ ಹೋಗಿ, ವಿಷ್ಣು ದೇವಸ್ಥಾನಕ್ಕೆ ಹೋಗಿ, ಗಣಪತಿ ದೇವಸ್ಥಾನಕ್ಕೆ ಹೋಗಿ, ಬೇರೆ ಬೇರೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಹೇಳ್ತಾರೆ ಕೆಲವೊಮ್ಮೆ.
ಭಟ್ರ ಹತ್ರ ನಾವು ಕೇಳಕ್ ಹೋದಾಗ ಹೀಗೆ ಅಂತ ಯಾಕೆ ಹೋಗಬೇಕು ಅಂತ ಕೂಡ ಪ್ರಶ್ನೆ ಇದೆ. ಅದೇನಂದ್ರೆ ನಮ್ಮ ಶರೀರಕ್ಕೆ ಸಂಬಂಧಪಟ್ಟ ಎಲ್ಲ ಆರ್ಗನ್ಸ್ ಕೂಡ ಒಂದೊಂದು ದೇವಾಲಯಗಳಿವೆ. ಆಕ್ಚುಲಿ ನಿಮ್ಗೆ ಯಾವಾಗ ನೀವು ಸಮಾಜದಲ್ಲಿ ಸರಿಯಾದ ರೀತಿಯಲ್ಲಿ ಜೀವನ ಮಾಡ್ಲಿಕ್ಕಾಗಲ್ಲ ಅಥವಾ ಹಣಕಾಸು ಸಮಸ್ಯೆ ಬಂತು ಅಂದ್ರೆ ಮಣಿಪುರ ಚಕ್ರಕ್ಕೆ ಸಂಬಂಧಪಟ್ಟ ಶ್ರೀರಾಮ ಅಥವಾ ವಿಷ್ಣುನ ದೇವಸ್ಥಾನಕ್ಕೆ ಹೋಗಿ ಸರಿಯಾಗತ್ತೆ ಅಂತೇಳಿ ಆ ವೈಬ್ರೇಷನ್ಸ್ ನಮ್ಗೆ ಅಲ್ಲಿ ಸಿಗುತ್ತೆ ಅಂತ. ಹಾಗೆ ಅನೇಕ ದೇವಸ್ಥಾನದಲ್ಲಿ ಡಿಫ್ರೆಂಟ್ ವೈಬ್ರೇಷನ್ಸ್ ಮನುಷ್ಯನ ಶರೀರಕ್ಕೆ ಬೇಕಾಗೊಂದು ಸಿಗುವಂಥದ್ದು. ಆ ಎನರ್ಜಿ ಸೆಂಟರ್ಗಳಿಗೆ ಯಾವ ರೀತಿ ಹೋಗ್ಬೇಕು, ಯಾವ ರೀತಿ ಅಲ್ಲಿ ಇರ್ಬೇಕು, ಯಾವ ರೀತಿ ನಡ್ಕೊಳ್ಬೇಕು, ಯಾವ ರೀತಿ ಜಪ ಮಾಡ್ಬೇಕು, ಯಾವ ರೀತಿ ಧ್ಯಾನ ಮಾಡ್ಬೇಕು, ಯಾವ ರೀತಿ ಪೂಜೆ ಮಾಡ್ಬೇಕು ಅಂತ ವಿಧವಿಧವಾಗಿದೆ. ಅದನ್ನ ಪಾಲನೆ ಮಾಡ್ಬೇಕು. ಅವಾಗ ಮಾತ್ರ ನಿಮ್ ಶರೀರಕ್ಕೆ ಸಂಪೂರ್ಣವಾಗಿ ಸಿಗುವಂತ ಲಾಭ. ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಈಗ ಮೆಡಿಸಿನ್ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ನಿಮ್ ಶರೀರಕ್ಕೆ ತಗೊಳ್ಳೋದೇ ಇಲ್ಲ. ಅದು ಡಾಕ್ಟರ್ ಹೇಳ್ತಾರೆ ಇಲ್ಲ ಮೆಡಿಸಿನ್ ತಗೊಳ್ತಾ ಇಲ್ಲ ಶರೀರ ಅಂತ ಹೇಳ್ತಾರೆ. ಅದೇ ರೀತಿ ಕಾಸ್ಮಿಕ್ ಎನರ್ಜಿ ಕೂಡ ಹಾಗೆ. ನಾವು ದೇವಸ್ಥಾನಕ್ಕೆ ಹೋದಾಗ ನಾವ್ ಅದನ್ನ ತಗೊಳ್ಬೇಕು ಅಂತ ಹೇಳಿದ್ರೆ ಕೆಲವು ವಿಧಾನಗಳಿದೆ, ಅದನ್ನ ಪಾಲನೆ ಮಾಡ್ಬೇಕು. ಅದನ್ನ ಮಾಡ್ತಿಲ್ಲ, ಪಿಕ್ನಿಕ್ ಸ್ಪಾಟ್ ಹೋದಂಗೆ ಮಾಡ್ತಿದ್ದಾರೆ. ಸೊ ಅದನ್ನ ಸ್ಟಾಪ್ ಮಾಡ್ಬೇಕು ಅಂತ ಎಲ್ಲ ಹೋರಾಟ ಮಾಡಿದ್ದು ಭಾರಿ ಒಳ್ಳೆ ವಿಚಾರ. ಬಹಳ ಹಿಂದಿನಿಂದ ಈ ವಿಷಯದಲ್ಲಿ ನಮ್ಗೆ ತುಂಬಾ ಚರ್ಚೆಗಳು ನಡೀತಿದ್ವು. ಬಟ್ ಟುಡೇ ಅದಕ್ಕೊಂದು ಚಾಲನೆ ಸಿಕ್ಕಿದೆ ಅಂತ ಅನ್ಕೋತಿದ್ದೀನಿ. ದಿಸ್ ಇಸ್ ನಾಟ್ ಎ ಫುಲ್ ಸಕ್ಸಸ್, ಇದೊಂದು ಚಾಲನೆ ಅಷ್ಟೇ. ಇನ್ನು ಬೇಕಾದಷ್ಟಿದೆ ದೇವಸ್ಥಾನದ ಬಗ್ಗೆ ನಾವು ಮಾಡುವಂಥದ್ದು. ಫಸ್ಟ್ ಆಫ್ ಆಲ್ ದೇವಸ್ಥಾನದ ಗರ್ಭಗುಡಿನಲ್ಲಿ ನೀವು ಏನೇ ಹೇಳ್ತೀರಿ ಅಂದ್ರೆ ದೇವರ ಮೂರ್ತಿ ಇಟ್ಟಿರೋ ಅಡಿಗಡೆ ನಾವು ವಜ್ರ ವೈಡೂರ್ಯಗಳನ್ನೆಲ್ಲ ಹಾಕಿ ಅಲ್ಲಿ ದೇವರ ಇದನ್ನ ಸ್ಥಾಪನೆ ಮಾಡುವಂಥದ್ದು. ಯಾಕೆ ಅದು ಅಂತ ಹೇಳಿದ್ರೆ ಬಿಕಾಸ್ ಆಫ್ ದ ಎನರ್ಜಿ ಲೆವೆಲ್ ನ ಪುಲ್ ಅಪ್ ಮಾಡ್ಲಿಕ್ಕೆ ಭೂಮಿಯಿಂದ ಅದು ಮೇಲಿಂದ ಕಾಸ್ಮಿಕ್ ಎನರ್ಜಿ ಒಟ್ಟಿಗೆ ಬರುವಾಗ ಅದು ಟ್ರಿಗರ್ ಆಗ್ತದೆ. ಅಲ್ಲಿ ಆ ಮಿಡಲ್ ಪಾಯಿಂಟ್ ಅಲ್ವಾ ಪಾಸಿಟಿವ್ ಅಂಡ್ ನೆಗೆಟಿವ್ ಎರಡು ಸಹ ಟ್ರಿಗರ್ ಆದಾಗ ಯು ಗೆಟ್ ಅ ವೈಬ್ರೇಷನ್ ಆಫ್ ಅ ಪಾಸಿಟಿವ್. ಇದು ಸೈಂಟಿಫಿಕ್ ಆಗಿ ಹೇಳಂತ ದೇವಸ್ಥಾನ ಅದಕ್ಕೋಸ್ಕರ ಮಾಡಿರೋದು. ನೀವು ಹುಷಾರಿಲ್ದ್ರೆ ಅಲ್ಲಿ ಹೋಗಿ 10 ನಿಮಿಷ 20 ನಿಮಿಷ ಕಾಲ ಕಳೆದು ಬಂದ್ರೆ ಹೊರಗೆ ಬರುವಾಗ ನಾನೀಗ ಆರಾಮಾದೇ ಹೇಳ್ತೀವಿ. ಏನಿದೆ ಹಾಕಿದ್ರೆ ದೇವಸ್ಥಾನದಲ್ಲಿ ವಾಟ್ ಇಸ್ ದಟ್ ಎನರ್ಜಿ? ಖಾಲಿ ನಾವು ಊಟ ಮಾಡಿಬಿಟ್ಟ ತಕ್ಷಣ ಎಷ್ಟೋ ಜನ ಊಟ ಮಾಡಿದವ್ರು ಹೋಗಿ ಕೋಮಾದೊಳಗೆ ಹಾಸ್ಪಿಟಲ್ ಬಿದ್ಕೊಂಡವ್ರು ಉಂಟು. ಹಾಗಿದ್ರೆ ಇವ್ರು ಊಟನೇ ಎನರ್ಜಿ ಆಗಿದ್ರೆ ಯಾಕೆ ಅವ್ರ ಹಾಸ್ಪಿಟಲ್ ಆಗಿ ಮಲಗಬೇಕಾಗತ್ತೆ? ದೇರ್ ಇಸ್ ಸಮಥಿಂಗ್ ಎಲ್ಸ್. ಅದನ್ನ ಕಾಸ್ಮಿಕ್ ಎನರ್ಜಿ ಪ್ರಾಣ ಶಕ್ತಿ ಅಂತ ಏನ್ ಹೇಳ್ತಾರೆ, ಅದನ್ನ ತುಂಬಾ ಜಾಸ್ತಿಯಾಗಿ ಇಟ್ಕೊಳ್ಳುವಂಥದ್ದು ದೇವಸ್ಥಾನಗಳು. ಅದ್ರಲ್ಲೂ 12 ವರ್ಷಕ್ಕೊಮ್ಮೆ ಅದಕ್ಕೆ ಬ್ರಹ್ಮ ಕಳಶ ಅಂತ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ರೆಗ್ಯುಲರ್ ಆಗಿ ಹೋಗ್ತಾ 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 ಅದು ನಮ್ಮಲ್ಲಿರೋ ನೆಗೆಟಿವ್ ಎನರ್ಜಿ ನಾವು ಬಿಡ್ತೀವಿ, ಅಲ್ಲೋಗಿ ವಿ ಟೇಕ್ ಪಾಸಿಟಿವ್ ಎನರ್ಜಿ. ಆ ಇದಂತ ಮೂರ್ತಿ ಆ ದೇವಸ್ಥಾನ ಇಟ್ ವಿಲ್ ಅಬ್ಸರ್ವ್ ಆಲ್ ದ ನೆಗೆಟಿವ್ ಥಿಂಗ್. ಅದಕ್ಕೆ 12 ವರ್ಷಕ್ಕೊಮ್ಮೆ ಅದು ಫುಲ್ಲು ಕ್ಲೀನ್ ಮಾಡ್ತಾರೆ. ಅಭಿಷೇಕಗಳು ಮಾಡಿ 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 ನೆಗೆಟಿವ್ ಎನರ್ಜಿ ಫುಲ್ಲು ತೆಗಿಬೇಕು ಅದರಿಂದ. ಅದಕ್ಕೋಸ್ಕರನೇ ಬ್ರಹ್ಮ ಕಳಶ ಆಗುವಂಥದ್ದು. ಅದು ಸುದರ್ಶನ ಚಕ್ರ ಮಾಡ್ಕೊಳ್ತಾರೆ. 12 ವರ್ಷಕ್ಕೊಮ್ಮೆ ಅದನ್ನ ಪುನಃ ಪೂಜೆ ಮಾಡ್ತಾರೆ. ಈಗ ಈ ವಸ್ತ್ರ ಸಂಹಿತೆ ಅನೇಕ ಜನರು ಬರ್ತಾರೆ, ನಾನು ದೇವರಲ್ಲಿ ನಂಗೆ ನಂಬಿಕೆ ಇದೆ, ನಾನು ದೇವರನ್ನ ನೋಡ್ಲಿಕ್ಕೆ ಬರುವಂತ ಕೈ ಮುಗ್ದು ಹೋಗ್ತೇನೆ, ಸೊ ವಸ್ತ್ರ ಸಂಹಿತೆ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅಂತ ಕೇಳುವಂತವ್ರು ಇದ್ದಾರೆ, ಏನ್ ಹೇಳ್ತೀರಾ? ಅಲ್ಲ, ಅಲ್ಲಿ ನೋಡಿ ಹೋದ್ರೆ ಬೇರೆಯವ್ರ ಡೈವರ್ಷನ್ ಆಗ್ಬಾರ್ದು, ನಮ್ಮ ಮನಸ್ಸು ಬೇರೆ ಕಡೆ ಡೈವರ್ಟ್ ಆಗ್ಬಾರ್ದು. ಹಸೈವಾದ ಡ್ರೆಸ್ ಹಾಕೊಂಡು ಹೋದಾಗ ತನ್ನಷ್ಟಕ್ಕೆ ನಮಗೆ ಬೇಡದಿದ್ರು ಸಹ ಕಣ್ಣಲ್ಲಿ ಹೋಗ್ತದೆ, ನಮ್ಮ ಕಾನ್ಸಂಟ್ರೇಷನ್ ಡೈವರ್ಟ್ ಮಾಡ್ದಂಗ ಆಗತ್ತಲ್ವಾ? ಕಳೆದ ಬಾರಿ ಕೂಡ ತಾವು ಯಾಕೆ ನೋಡ್ತೀರೋ ಅನ್ನೋದ್ರ ವಿಷಯವನ್ನು ಕೇಳಿದವರು ಇದ್ದಾರೆ. ತಾವು ಕೂಡ ಈ ಚರ್ಚೆಯಲ್ಲಿ ಒಂದ್ಸಲ ಭಾಗವಹಿಸಿದ್ದಾಗ ಕೇಳಿದವರು ಕೂಡ ಇದ್ದಾರೆ, ತಮ್ ಕೂಡ ಗೊತ್ತಿರುವಂತಹ ವಿಚಾರ. ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೇನೆ, ತಾವು ಕೂಡ ದೇವರನ್ನ ನೋಡ್ಲಿಕ್ಕೆ ಬರುವ ದೇವರನ್ನ ನೋಡಿ, ಸೊ ಯಾಕೆ ಈ ರೀತಿಯ ವಿಚಾರಗಳು ಮೈಂಡ್ ಡೈವರ್ಟ್ ಆಗುತ್ತೆ ಅಂತ ಬಂದಾಗ? ಅಲ್ಲ, ಅಲ್ಲಿ ದೇವಸ್ಥಾನದ ಕೆಲವು ಪದ್ಧತಿ ಏನಿದೆ ಅದನ್ನ ಫಾಲೋ ಮಾಡ್ಬೇಕು ಅಂದ್ರೆ ನಾವು ಇದು ಮಾಡ್ಲಿ ಡ್ರೆಸ್ ಕೋಡ್ ಮಾಡ್ಲೇಬೇಕು. ಬಿಕಾಸ್ ಅಲ್ಲಿರೋ ಎನರ್ಜೀಸ್ ಒಳ್ಳೇದಕ್ಕೆ ಯೂಸ್ ಮಾಡ್ಬೇಕು. ದೇವಸ್ಥಾನ ಯಾತಕ್ಕೋಸ್ಕರ ಇದೆ ಅದನ್ನ ನಾವು ಯುಟಿಲೈಸ್ ಮಾಡ್ಕೋಬೇಕು ಕಂಪ್ಲೀಟ್ ಆಗಿ. ಅದ್ ಬಿಟ್ಬಿಟ್ಟು ಅಲ್ಲೇ ನಾವು ಸುಮ್ನೆ ಪಿಕ್ನಿಕ್ ಹೋದಂಗೆ ಹೋಗಿ ಬಂದೋದ್ರೆ ಯಾಕೆ ಹೋಗ್ತೀರಾ ದೇವಸ್ಥಾನಕ್ಕೆ? ನಿಮ್ಗೆ ಡ್ರೆಸ್ ಕೋಡ್ ಹಾಕೊಳಕ್ ಇಷ್ಟ ಇಲ್ಲ ಅಲ್ಲಿ ಇದನ್ನ ಬರ್ಲೇಬೇಡಿ. ಹೂ ಕೇರ್ಸ್? ನಿಮ್ ಹಣನು ಬೇಡ ನಮ್ಗೆ. ಅಲ್ಲಿ ಪದ್ಧತಿ ಏನಿದೆ ಅದನ್ನ ಫಾಲೋ ಮಾಡಿ, ಅದನ್ನೇ ನಾವು ಕೇಳ್ತಾ ಇರೋದು. ಬಿಕಾಸ್ ಇದು ಸೈಂಟಿಫಿಕ್ ಆಗಿ ಕೂಡ ಪ್ರೂವ್ ಆಗಿದೆ, ಇಟ್ ಮಸ್ಟ್ ಹ್ಯಾಪನ್. ಇಲ್ಲದಿದ್ರೆ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ 60 ವರ್ಷದಲ್ಲಿ ನಮ್ಮ ದೇಶದಲ್ಲಿ ನಮ್ಗೆ ಮಾಡ್ಲಿಕ್ಕೆ ಆಗಿರ್ಲಿಲ್ಲ, ಈಗ ಮಾಡ್ತಿದ್ವಿ. ದಿಸ್ ಇಸ್ ಅ ವೇದಿಕ್ ಪೀರಿಯಡ್ ಹೆಂಗಿತ್ತು ಹಂಗ್ ಸ್ಟಾರ್ಟ್ ಆಗ್ತಾ ಇದೆ ಈಗ. ಓಕೆ ಓಕೆ, ಎಸ್ ಎಸ್ ಮೇಡಮ್, ಥ್ಯಾಂಕ್ ಯು. ಎಸ್, ಇದು ಅನೇಕ ಜನರು ಕೇಳುವಂತಹ ಪ್ರಶ್ನೆ. ಆ ಪ್ರಶ್ನೆಗಳಿಗೆ ಉತ್ತರ ಕೂಡ ಒನ್ ಸೈಡೆಡ್ ಅಲ್ಲಿ ನಮ್ಮ ಆಶಾ ಜಗದೀಶ್ ಮೇಡಮ್ ಅವರು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಪ್ರಶ್ನೆಗಳನ್ನ ಕೇಳಬಹುದು ತಾವುಗಳು, ಆದ್ರೆ ತಮ್ಗಳಿಗೆ ಒಂದು ವ್ಯವಸ್ಥೆ ಅಂತ ಬಂದಾಗ, ಒಂದು ಧಾರ್ಮಿಕತೆ ಅಂತ ಬಂದಾಗ, ಒಂದು ಚೌಕಟ್ಟು ಅಂತ ಬಂದಾಗ ಆ ಚೌಕಟ್ಟಿಗೆ ಬೆಲೆ ಕೊಟ್ಟು ನಾವುಗಳು ಇರಬೇಕಾಗುತ್ತೆ. ನಮ್ಗಳಿಗೆ ಆಗಲ್ಲ ಅಂತ ಹೇಳಿದ್ರೆ ಎಸ್ ದಯಮಾಡಿ ಬರಲೇಬೇಡಿ ಅಂತವ್ರು ಅಲ್ವಾ, ಇಂಥ ರೀತಿ ಪ್ರಶ್ನೆಗಳನ್ನ ಕೇಳುವವರು. ಜೊತೆಗೆ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ? ಹಲೋ, ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ? ಓಕೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ಸದಾನಂದ ಅಮರಾಳ್ವ ರೋಡ್. ನಮಸ್ತೆ ಸರ್, ಮಾತಾಡಿ ಸದಾನಂದ ಅವರೇ. ಮೊದಲಾಗಿ ಭರತಣ್ಣನಿಗೆ ಒಂದು ನಮಸ್ಕಾರ. ಹಲೋ,
ಕೇಳ್ತಾ ಇದೆ, ಮಾತಾಡಿ ಸರ್. ಏನಂದ್ರೆ ಈ ಭರತಣ್ಣನಂತ ವ್ಯಕ್ತಿಗಳು ಮಂಗಳೂರು ಇನ್ನಷ್ಟು ಜನ ಉಟ್ಕೊಳ್ಬೇಕು. ಓಕೆ, ಯಾಕೆ ಹೇಳ್ತಂತೆ ಅಂದ್ರೆ ಇಂಥ ಒಂದು ಕೆಲಸ ಮಾಡಿದಕ್ಕೆ ಯಾವ್ದಕ್ಕೋ ನಮ್ಮ ಒಂದು ಕಾವ್ಯನ್ನು ತೊಟ್ಟು ಅದು ಮಾಡ್ತೀನಿ ಇದು ಮಾಡುವ ಬದಲು ಇಂಥ ಒಂದು ಕೆಲಸ ಮಾಡಿದ್ರೆ ಅವರಿಗೆ ಸಹ ದೇವರದೊಂದು ದಯ ಯಾವಾಗ್ಲೂ ಇರ್ತದೆ. ಯಾಕಂದ್ರೆ ನಾನು ಕೂಡ ಒಬ್ಬ ಅರ್ಚಕನಾಗಿ ಹೇಳುದು ಅಂದ್ರೆ ಇಂಥ ಬೋರ್ಡ್ಗಳನ್ನು ಪ್ರತಿ ದೇವಸ್ಥಾನದಲ್ಲಿ ಕೂಡ ಹಾಕ್ಬೇಕು. ಯಾಕಂದ್ರೆ ನಮ್ಮ ಸಂಸ್ಕೃತಿಯನ್ನು ನಾವು ಕಲಿಬೇಕು, ಇನ್ನೊಬ್ರಿಗೆ ನಮ್ಮನ್ನು ನೋಡಿ ಇನ್ನೊಬ್ರು ಕಲಿಬೇಕು. ಅದರಿಂದ ದಯವಿಟ್ಟು ಇಂಥ ಬೋರ್ಡ್ಗಳನ್ನ ಪ್ರತಿಯೊಂದು ದೇವಸ್ಥಾನಕ್ಕೆ ಅಳವಡಿಸಬೇಕು ಅಂತ ನಾನು ಆ ಭರತನ ಹತ್ರ ಕೇಳ್ಕೊಳ್ತೇನೆ. ಮತ್ತೊಂದೇನಿದ್ರೆ ಯಾವುದೇ ದೇವಸ್ಥಾನಕ್ಕೆ ಎಷ್ಟೇ ದೊಡ್ಡ ಶ್ರೀಮಂತರ ಮಕ್ಕಳು ಬರ್ಲಿ, ಅವ್ರು ಬೇಕಾದ್ರೆ ಲಕ್ಷ ಕಟ್ಲೆ ಅದಕ್ಕೆ ಡಬ್ಬಿಗೆ ಹಾಕಲಿ, ಆದ್ರೆ ಬರುವುದನ್ನು ಪವಿತ್ರವಾಗಿ ಬರುವಂತವನ್ನು ಮಾತ್ರ ಒಳಗೆ ಸೇರಿಸಬೇಕು ಅಂತ ತಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ. ಅದನ್ನು ಮತ್ತು ಸರ್ವರ್ ಅದನ್ನು ತಿಳ್ಕೊಳ್ಬೇಕು. ಇಂಥ ಒಂದು ಕೆಲಸ ಮಾಡುವಂತ ಭರತನಿಗೆ ಇನ್ನಷ್ಟು ದೇವರು ಆಯುರ್ವೇದನ ಕೊಡ್ಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ಸರ್, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ, ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ? ಓಕೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಚೇತನ್ ಅಂತ, ಮಳಲಿ. ಚೇತನ್, ಮಳಲಿಯಿಂದ. ನಮಸ್ತೆ ಸರ್, ಮಾತಾಡಿ ಸರ್. ಸರ್, ಅದು ಡ್ರೆಸ್ ಕೋಡ್ ಬಗ್ಗೆ ಇದು ಉಂಟಲ್ಲ ಸರ್, ಅದು ಡ್ರೆಸ್ ಕೋಡ್ ಅಂದ್ರೆ ಅದು ಒಂದೇ ಇದಕ್ಕೆ ಸೀಮಿತ ಆಗ್ಬಾರ್ದಂತ ಅಷ್ಟೇ. ಅಂದ್ರೆ ಇದು ಕಂಟಿನ್ಯೂ, ಯಾಕಂದ್ರೆ ಇದಕ್ಕಿಂತ ಮುಂಚೆ ಕೂಡ ಒಂದ್ಸಲ ಏನೋ ಆಗಿತ್ತು ಇದೇ ತರ. ಡ್ರೆಸ್ ದೇವಸ್ಥಾನಕ್ಕೆ ಡ್ರೆಸ್ ಹಾಕುವಾಗ ಸೀರೆ ಉಡ್ಬೇಕು ಅದೆಲ್ಲ ಆಗಿತ್ತು. ಅದೇ ತರ ಇನ್ನು ಅದು ಅರ್ಧದಲ್ಲಿ ನಿಲ್ಬಾರ್ದು, ಕೊನೆವರೆಗೆ ಇದೇ ತರ ಮುಂದುವರಿಬೇಕಂತ ಅಷ್ಟೇ. ಓಕೆ, ನಿಜ. ಎಸ್ 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 ಸರ್, ನಿಜ. ಓಕೆ ಸರ್, ಈಗ ಸದ್ಯಕ್ಕೆ ಈ ಒಂದು ಸಣ್ಣ ಕಿಡಿ ಹೊತ್ತಿದೆ ಅಷ್ಟೇ. ಇನ್ನು ಮುಂದಕ್ಕೆ ಇದು ತುಂಬಾ ದೊಡ್ಡ ಮಟ್ಟದಲ್ಲಿ ಪಸರಿಸಬೇಕಾಗುತ್ತೆ. ಒಳ್ಳೆಯ ಚಿಂತನೆ, ಧನಾತ್ಮಕವಾಗಿರುವಂತ ಚಿಂತನೆ ಒಳ್ಳೇದಾಗುತ್ತೆ. ಇನ್ನೊಂದು ವಿಷಯ ನಿತಿನ್, ಏನಂದ್ರೆ ಥ್ಯಾಂಕ್ ಯು ಸರ್, ಇದು ಸೀರೆನೇ ಉಡ್ಬೇಕಾ ಪಂಚನೆ ಹಾಕೊಳ್ಬೇಕಾ ಈ ಪ್ರಶ್ನೆಗಳು ಉದ್ಭವ ಆಗತ್ತೆ. ಹಾಗೆಲ್ಲ ಪೂರ್ಣ ಡ್ರೆಸ್ ಹಾಕಿ, ಲೂಸ್ ಡ್ರೆಸ್ ಹಾಕಿ, ಪೂರ್ಣ ಡ್ರೆಸ್ ಹಾಕಿ ಅಷ್ಟೇ. ನೀವು ಚೂಡಿದಾರ್ ಹಾಕೊಳ್ತೀರೋ ಏನ್ ಹಾಕೊಳ್ತೀರಾ ಪರವಾಗಿಲ್ಲ, ಅದ್ರ ಟೈಟ್ ಡ್ರೆಸ್ಸಸ್ ಬೇಡ, ಲೂಸ್ ಡ್ರೆಸ್ ಹಾಕಿ, ಫುಲ್ ಡ್ರೆಸ್ ಹಾಕಿ. ಯಾವ ರೀತಿ ಒಂದು ದೇವಸ್ಥಾನಕ್ಕೆ ನಾವು ಬರ್ಬೇಕು, ದೇವರ ಇದನ್ನ ತಗೊಳ್ಳಿಕ್ಕೆ ಪ್ರಾರ್ಥನೆ ಮಾಡ್ಕೊಂಡು ನಾವೇನ್ ಶಕ್ತಿಗಳು ತಗೊಳ್ತೀವಿ ಅದಕ್ಕೋಸ್ಕರ ಇಟ್ಸ್ ಮೆಂಟ್. ನೀವು ಸೀರೆಯಲ್ಲೇ ಬರ್ಬೇಕು ಅಥವಾ ಪಂಚೆಲೆ ಬರ್ಬೇಕು ಹಿಂಗೇನು ಏನಿಲ್ಲ. ಓಕೆ 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 ಅಲ್ವಾ? ಕಶಿಕೊಡಿ ಸರ್, ಈ ಒಂದು ವಿಚಾರದ ಬಗ್ಗೆ ಅನೇಕ ಜನರು ಈಗ ಸದ್ಯ ಕೇಳುವಂತಹ ಪ್ರಶ್ನೆ ಒಂದು ಆ ರೀತಿ ಆದ್ರೆ ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಆದ್ರೆ, ಇನ್ನೊಂದು ಕಡೆ ಕೇಳುವಂತಹ ಪ್ರಶ್ನೆ ಯಾವ ರೀತಿ ಬರಬೇಕು ಅನ್ನುವಂಥದ್ದು. ಅಂದ್ರೆ ಸಾಂಪ್ರದಾಯಿಕ ಉಡುಗೆ ಅಂತ ಬಂದಾಗ ನಾವುಗಳೇನು ಪಂಚೆನ್ನೇ ಉಟ್ಕೊಳ್ಬೇಕಾ, ಸಾರಿಯಲ್ಲೇ ಬರ್ಬೇಕಾ ಅನ್ನುವಂತಹ ವಿಚಾರಗಳು ಬಂದಾಗ ಧಾರ್ಮಿಕ ಪರಿಷತ್ ಏನ್ ನಿರ್ಧಾರಗಳನ್ನು ತೆಗೆದುಕೊಂಡಿದೆ ಅಥವಾ ಮುಂದಾಲೋಚನೆಯ ವಿಚಾರವಾಗಿ ತಾವುಗಳು ಯಾವ ರೀತಿ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಸರ್? ಅದು ಬರೀ ನಮ್ಮ ನಿರ್ಧಾರ ಅಲ್ಲ, ಒಟ್ಟು ನಮ್ಮ ಸಂಸ್ಕೃತಿ ಸಂಸ್ಕಾರಗಳು ಏನನ್ನ ಹೇಳ್ತಾರೆ. ದಯಮಾಡಿ ತಮ್ಮ ಧ್ವನಿ ಕೇಳ್ತಾ ಇಲ್ಲ ಸರ್. ಎಸ್ ಸರ್, ಮಾತಾಡಿ ಸರ್. ಕೇಳ್ತಾ ಇದೆ ಸರ್, ಮಾತಾಡಿ ಸರ್. ಎರಡು ರೂಪದಲ್ಲಿದೆ. ಒಂದು ಏನಂತ ಹೇಳಿದ್ರೆ, ನಾವು ನಿತ್ಯ ನಮ್ಮ ಸಂಸ್ಕೃತಿ ನಮಗೆ ಹೇಳಿಕೊಟ್ಟದಾಗಿ ಬೆಳಿಗ್ಗೆ ಎದ್ದು ನಾವು ನೆಲಕ್ಕೆ ಕಾಲಿಡ್ಲಿಕ್ಕೆ ಒಂದು ಪ್ರಾರ್ಥನೆ ಮಾಡ್ತೇವೆ. ಸಮುದ್ರ ವಸನೇ ದೇವಿ ಪರ್ವತಸ್ಥರ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಾಮಿ. ಭೂಮಿಯನ್ನು ತಾಯಿ ಅಂತ ತಿಳ್ಕೊಂಡವ್ರು ನಾವು, ಭೂಮಿಯನ್ನು ದೇವರು ಅಂತ ತಿಳ್ಕೊಂಡವ್ರು. ಜಗತ್ತಿನ ಉಳಿದ ದೇಶದಲ್ಲೆಲ್ಲ ದೇವರು ಬೇರೆ, ದೇಶ ಬೇರೆ. ನಮ್ಮಲ್ಲಿ ಆ ರೀತಿ ಇಲ್ಲ. ನಮ್ಮಲ್ಲಿ ದೇಶವೇ ದೇವರು, ಈ ಮಣ್ಣಲ್ಲಿ ದೇವರು ಅಂತ ನಾವು ಪೂಜಿಸಿದಂತ ಪರಂಪರೆ ನಮ್ದು. ಹೇಗೆ ಆಕೆಯನ್ನು ಪ್ರಾರ್ಥನೆ ಮಾಡುದು ನಿತ್ಯ ಅಂತ ಕೇಳಿದ್ರೆ ಸಮುದ್ರ ವಸನೇ ದೇವಿ, ಅಮ್ಮ ನಿನ್ನದು ಉಡುಗೆ ಯಾವುದು ಅಂತ ಕೇಳಿದ್ರೆ ಸಮುದ್ರ. ಸಮುದ್ರ ನಿನ್ನ ವಸ್ತ್ರಗಳು ಅಂತ ನಾವು ಆಕೆಯನ್ನ ಸಂಬೋಧಿಸಿ ವಿಶೇಷಣವಾಗಿ ಅಲ್ಲಿ ಕರಿತಾ ಇದ್ದೇವಲ್ಲ. ಈ ಜಗತ್ತಲ್ಲಿ ಸಮುದ್ರ ಎಷ್ಟಿದೆ ಅಂತ, ಜಗತ್ತಿನ ಒಟ್ಟು 4 ಪಾಲರಲ್ಲಿ 3 ಪಾಲಿನಷ್ಟು ಮುಕ್ಕಾಲುವಾಸಿ ನೀರು ತುಂಬಿದೆ ಸಮುದ್ರ. ಕಾಲು ಭಾಗ ಮಾತ್ರ ಭೂಮಿಗೆ ಹೋಗ್ತದ್ದು. ಹಾಗಾದ್ರೆ ಸಮುದ್ರ ವಸನ ಅಂದ್ರೆ ನಮ್ಮ ದೇಹವನ್ನ ವಸ್ತ್ರ ಎಷ್ಟು ಮುಚ್ಚಿಕೊಳ್ಬೇಕು ಅಂತ ಕೇಳಿದ್ರೆ ಪ್ರಪಂಚವನ್ನ ನೀರು ಎಷ್ಟು ಸಮುದ್ರ ಆವರಿಸಿಕೊಂಡಿದೆಯೋ ಅಷ್ಟು ನಮ್ಮ ದೇಹವನ್ನ ವಸ್ತ್ರ ಆವರಿಸಿಕೊಂಡಿರ್ಬೇಕು. ಅಂದ್ರೆ 1/3 ಭಾಗ ಮಾತ್ರ ನಮ್ಮ ದೇಹ ಕಾಣಬೇಕು ಅನ್ನುವಂಥದ್ದು ಶಾಸ್ತ್ರಗಳು ಹೇಳಿದ ಮಾತು. ಉಳಿದ ಮತದಲ್ಲಿ ಹೇಳಿದಾಗ ದೇಹವನ್ನೇ ಇನ್ನೊಬ್ಬರಿಗೆ ತೋರಿಸಬೇಡಿ ಯಾವ ಭಾಗ ಕೂಡ ಅಂತ ನಾವು ಹೇಳುದಿಲ್ಲ. ಕನಿಷ್ಠ ಪಕ್ಷ 1/3 ಭಾಗ ಮಾನ ಮುಚ್ಚಿಕೊಳ್ಳುವ ರೀತಿಯಲ್ಲಿ ವಸ್ತ್ರವನ್ನ ಹಾಕಿಕೊಂಡು ಬನ್ನಿ ಅಂತ ನಾವು ಹೇಳುವಂತದಷ್ಟೇ. ಅವರ ಆಶಾಕ ಕೂಡ ಅದನ್ನೇ ಹೇಳಿದಾಗ ಇಂಥದ್ದೇ ವಸ್ತ್ರ ಅಂತ ನಾವು ಹೇಳಿಲ್ಲ. ಮತ್ತೆ ಕ್ಷೇತ್ರಗಳಲ್ಲಿ ನಾವು ಇಂತಹ ವಸ್ತ್ರ ಅನ್ನುವಂಥದ್ದಿಲ್ಲ. ಇಲ್ಲ, ಇಂಥದ ವಸ್ತ್ರ ಅಂತ ಈಗ ನಾವು ಎಲ್ಲಿಂದ ತೀರ್ಮಾನ ಮಾಡಲಿಲ್ಲ, ವಸ್ತ್ರ ಸಂಹಿತೆ. ಓಕೆ ಓಕೆ, ಹಾಗಾದ್ರೆ ಎಸ್ ಸರ್, ಮಾತಾಡಿ ಸರ್.
ಮೈ ಮುಚ್ಚಿಕೊಳ್ಳುವಂತಹ ವಸ್ತ್ರ ಬೇಕು, ಇಂತಹ ವಸ್ತ್ರ ಬೇಕು ಅಂತ ಹೇಳಿದ್ರೆ ಸಾಂಪ್ರದಾಯಿಕ ತೊಡುಗೆ ಅಂತ ಹೇಳಿದ್ರೆ ಸಾಂಪ್ರದಾಯಿಕ ಎಲ್ಲಾ ತೊಡುಗೆಗಳು ದೇಹವನ್ನು ಮುಕ್ಕಾಲು ವಾಸಿ ಮುಚ್ಚಿಕೊಳ್ತವೆ, ಅಂತದನ್ನ ಹಾಕೊಂಡು ಬನ್ನಿ ಅಂತ. ಚೂಡಿದಾರ ಹಾಕೋದಕ್ಕೆ ನಮ್ಮದೇನು ವಿರೋಧ ಇಲ್ಲ, ಸೀರೆಯನ್ನೇ ಉಟ್ಟು ಬರ್ಬೇಕು ಅಂತ ನಾವೇನು ಹೇಳುದಿಲ್ಲ. ದೇವಾಲಯಕ್ಕೆ ಬರ್ಬೇಕಾದ್ರೆ ಇದು ವಸ್ತ್ರ ಸಂಹಿತೆ ಅಗತ್ಯ ಯಾಕೆ ಕೇಳಿದ್ರೆ ನಮ್ಮ ಜೀವನದ 3 ತೊಂದರೆಗಳು, ಅದನ್ನು ತಾಪತ್ರಯಗಳು ಅಂತ ಕರಿತೇವೆ ನಾವು. ಆದಿ ಭೌತಿಕ, ಆದಿ ದೈವಿಕ, ಆಧ್ಯಾತ್ಮಿಕ ಅಂತ. ಆ 3 ತಾಪತ್ರಯಗಳಿಂದ ನಮಗೆ ಪರಿಹಾರ ಸಿಗುವಂತಹ ಕ್ಷೇತ್ರ ಅದು ದೇವಸ್ಥಾನ. ಆ ಕ್ಷೇತ್ರಕ್ಕೆ ಬರಬೇಕಾದ್ರೆ ಶಾಸ್ತ್ರೀಯವಾದಂತಹ ರೀತಿಯಲ್ಲಿ ಸಾಂಪ್ರದಾಯಿಕವಾಗಿ ನಾವು ಬರ್ಬೇಕಂತ ಅನಿಸ್ತಿದೆ. ಯಾರೋ ಒಬ್ಬ ಪ್ರಶ್ನೆ ಕೇಳ್ತಾನೆ, ಇದ್ಯಾಕೆ ಅದು ಅಗತ್ಯ ಇದೆಯಾ? ಖಂಡಿತ ಅಲ್ಲ. ಇಲ್ಲಿ ಮಾತ್ರ ಯಾಕೆ ಮಾಡ್ತೀರಿ ಅಂತ ಸಾಮಾನ್ಯ ಯೋಚನೆ ಮಾಡಿದ್ರೆ ಗೊತ್ತಾಗುದಿಲ್ಲ. ಒಂದು ವೈದ್ಯ ಡಾಕ್ಟರ್ ಇದ್ದಾರೆ ಅಂತ ಇಟ್ಟುಕೊಳ್ಳಿ, ಬಿಳಿ ವಸ್ತ್ರವನ್ನ ಯಾಕೆ ಅವರು ಧರಿಸ್ತಾರೆ? ವಕೀಲರು ಕಪ್ಪು ಕೋಟನ್ನೇ ಹಾಕ್ಬೇಕು ಯಾಕೆ? ಪೊಲೀಸ್ನವರು ಕಾಕಿ ಡ್ರೆಸ್ಸೇ ಹಾಕ್ಬೇಕು ಯಾಕೆ? ಇಂಥ ಚಿಕ್ಕ ಚಿಕ್ಕ ಕೆಲಸಗಳಿಗೂ ಕೂಡ ಅದರದ್ದೇ ಆದ ಒಂದು ವಸ್ತ್ರ ಸಂಹಿತೆ ಇದೆಯಂತೆ. ನಮ್ಮ ಇಷ್ಟು ದೊಡ್ಡ ಆಧ್ಯಾತ್ಮಿಕ ಕೇಂದ್ರ ದೇವಾಲಯಗಳಲ್ಲಿ ವಸ್ತ್ರ ಸಂಹಿತೆ ಬೇಕಾ ಬೇಡವಾ? ನಿಜವಾದ ಮಾತು ಸರ್, ನಿಜವಾದ ಮಾತು. ಅದಕ್ಕೋಸ್ಕರ ಮಾಡಿದ್ದೇವೆ ಅಷ್ಟೇ. ಅದರಲ್ಲಿ ಇಂಥದ್ದೇ ಬಟ್ಟೆ ಅಂತ ಹೇಳಿಲ್ಲ, ಮೈ ಪೂರ್ತಿ ತೋರಿಸಿಕೊಂಡು ಉಳಿದವರು ನಿಮ್ಮನ್ನು ನೋಡುವ ಹಾಗಾಗುದು ಬೇಡ, ದೇವರನ್ನು ನೋಡುವ ಹಾಗಾಗ್ಲಿ ಅನ್ನುವಂಥದ್ದು ಉದ್ದೇಶ. ಓಕೆ ಓಕೆ, ಸರಿ ಸರ್. ಈಗ ಇಲ್ಲ, ಒಳ್ಳೆ ಮಾತನ್ನ ತಾವು ಹೇಳಿದ್ದೀರಾ. ಜೊತೆಗೆ ನಾನು ಕೇಳುವಂತದ್ದು ಅಂದ್ರೆ ಇಲ್ಲಿ ನೋಡಿದಾಗ, ಮೇಲ್ನೋಟಕ್ಕೆ ನೋಡಿದಾಗ ಸಾಂಪ್ರದಾಯಿಕ ಬಟ್ಟೆ ಅಂತ ಬಂದಾಗ ಹಾಗಾದ್ರೆ ಇನ್ನು ಮುಂದೆ ಪಂಚೆನ ಹಾಕಿಕೊಂಡು ಬರ್ಬೇಕಾ, ಹೆಣ್ಮಕ್ಳು ಸಾರಿಯನ್ನ ಹಾಕೊಂಡು ಬರ್ಬೇಕಾ ಅನ್ನೋ ಪ್ರಶ್ನೆ ಬರುತ್ತೆ. ಇದು ಸದ್ಯಕ್ಕೆ ತಾವುಗಳು ಡಿಸೈಡ್ ಮಾಡಿಲ್ಲ ಅಲ್ವಾ ಸರ್? ಈಗ ಮಾಡ್ಲಿಲ್ಲ, ಹೌದು. ಆದ್ರೆ ಎಲ್ಲಾ ದೇವಾಲಯಗಳಲ್ಲೂ ಎಲ್ಲಿ ಎಲ್ಲ ವಸ್ತ್ರ ಸಂಹಿತೆಯನ್ನು ತರ್ತೇವೋ ಅಲ್ಲಿ ಎಲ್ಲಾ ಕಡೆಯಲ್ಲಿ ಕೂಡ ನಮ್ಮ ಧಾರ್ಮಿಕ ದತ್ತಿ ಇಲಾಖೆ ಅಧಿನಿಯಮದಲ್ಲಿ ಇದನ್ನ ಉಲ್ಲೇಖ ಮಾಡಿದ್ದಿಲ್ಲ. ಇದು ಕಾನೂನಲ್ಲ, ಇದನ್ನ ನಿರ್ಧಾರ ಮಾಡುದು ಅಲ್ಲಿಯ ವ್ಯವಸ್ಥಾಪನಾ ಸಮಿತಿ. ಅವರು ತೀರ್ಮಾನ ಮಾಡಬೇಕು ನಮ್ಮ ಅದಕ್ಕೋಸ್ಕರ ಅವರನ್ನು ಮುಕ್ತ ಈಶ್ವರ ಅಂತಲೇ ಕರೀತಾರೆ. ಬೇಕಾದ್ರೆ ದೇವರು ಅವರ ಬಾಯಲ್ಲಿ ಹೇಳಿಸುವುದು ಅಂತ ಲೆಕ್ಕ. ದೇವರು ಒಂದು ಮಾತಾಡುದಿಲ್ಲ, ಅಲ್ಲಿ ಕಮಿಟಿಯವರು ಯಾರು ಇರ್ತಾರೋ ಅವರು ಮುಕ್ತ ಈಶ್ವರರು, ಅವರು ಮಾತಾಡಬೇಕು ಅಂತ ಅರ್ಥ. ದೇವರ ಮತವನ್ನು ಅವರು ಹೇಳಬೇಕು ಅಂತ. ಕಶೆಕೋಡಿ ಅವರ ವಿಚಾರದಲ್ಲಿ ಅಲ್ಲ, ಕಶೆಕೋಡಿ ಅವರ ವಿಚಾರದಲ್ಲಿ ಯಾವ್ದು ಸೂಕ್ತ ಅಂತ ತಾವು ಅನ್ಕೊಳ್ತೀರಾ? ಕಶೆಕೋಡಿ ಅವರ ವಿಚಾರದಲ್ಲಿ ವೇಷ್ಟಿ ಉಟ್ಟುಕೊಂಡು ಶಾಲ ಹಾಕೊಂಡು ಬರುವಂತದ್ದು ನಮ್ಮ ಊರಿನ ಸಂಪ್ರದಾಯ. ನಮ್ಮ 2-3 ಜಿಲ್ಲೆಗಳಲ್ಲಿ ಇದನ್ನೇ ವಸ್ತ್ರ ಸಂಹಿತೆಯನ್ನಾಗಿ ಮಾಡಬೇಕು. ಈಗಿನವರಿಗೆ ಪ್ಯಾಂಟ್ ಹಾಕಿ ಚಡ್ಡಿ ಹಾಕಿ ಸೊಂಟದಲ್ಲಿ 1 ದಿನ ವಸ್ತ್ರ ನಿಲ್ಲುವುದಿಲ್ಲ. ಕಲ್ತುಕೊಳ್ಬೇಕಲ್ಲ ಯಾವ್ದು ಸಂದರ್ಭದಲ್ಲಿ. ನಮ್ದು ಇದು ಒಂದು ಮಾತ್ರ ಇರುವಂತದ್ದಲ್ಲ, ಇದರ ಜೊತೆಗೆ 3 ಪ್ರಸ್ತಾವ ಈಗ ಬರುವಂತದ್ದಿದೆ. ಒಂದನೇದು ಮೊದಲನೇದಾಗಿ ವಸ್ತ್ರ ಸಂಹಿತೆ ಆಯ್ತಲ್ಲ, ಇದರ ಜೊತೆಯಲ್ಲಿ ನಮ್ಮ ದೇವಾಲಯಗಳು ಬಾಲ ಸಂಸ್ಕಾರವನ್ನ ಕೊಡುವಂತ ಕೇಂದ್ರಗಳಾಗಬೇಕು. ಉಳಿದವರಿಗೆಲ್ಲ ಸಂಸ್ಕಾರ ಅವರವರ ಮತದ್ದು, ಅವರವರ ಧರ್ಮದ್ದು, ಅವರವರ ಆರಾಧನಾ ಕೇಂದ್ರದಲ್ಲಿ ಸಿಗ್ತಾ ಇದೆ. ಅದೇ ರೀತಿಯಾಗಿ ನಮ್ಮ ದೇವಾಲಯಗಳಲ್ಲಿ ಪ್ರತಿ ಒಂದು ದೇಗುಲಗಳಲ್ಲಿಯೂ ಕೂಡ ವಾರಕ್ಕೆ ಒಂದಾದ್ರೂ ಕನಿಷ್ಠ ಪ್ರತಿನಿತ್ಯ ಆಗ್ಬೇಕು. ನಿಜವಾಗ್ಲೂ ವಾರಕ್ಕೆ ಸಂಸ್ಕಾರ ಕೊಡುವಂತಹ ಕೆಲಸ ಮಾತೃ ಮಂಡಳಿಗಳು ಊರಿನ ತಾಯಂದಿರಿಗೆ ಒಟ್ಟು ಸೇರಿಸಿ ಅವರಿಗೆ ಒಂದಷ್ಟು ಸಂಸ್ಕಾರಗಳನ್ನು ಕೊಡುವಂತ ಮಾತೃ ಮಂಡಳಿಗಳು ದೇವಾಲಯದಲ್ಲಿ ನಡಿಬೇಕು ಅನ್ನುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಸದ್ಯದಲ್ಲೇ ಅದಾಗ್ತದೆ ಈಗ. ಒಳ್ಳೆ ವಿಚಾರ ಸರ್, ಇದು ಆಗ್ಲೇಬೇಕು. ಅನೇಕ ಜನರ ಒಂದು ಕೋರಿಕೆ ಕೂಡ ಹೌದು ಈ ಒಂದು ವಿಚಾರ. ಎಸ್ ಸರ್, ಬರ್ತೇನೆ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ, ನಮಸ್ತೆ. ದೀಪು ಶೆಟ್ಟಿ garu ಮಾತಾಡ್ತಾರೆ. ನಮಸ್ತೆ. ನಮಸ್ತೆ ಸರ್, ದೀಪು ಶೆಟ್ಟಿ garu ನಮಸ್ತೆ. ನಮಸ್ತೆ. ಮೊದಲದಾಗಿ ತಮಗೂ ಕೂಡ ಅಭಿನಂದನೆಗಳನ್ನು ನಾನು ಸಲ್ಲಿಸಬೇಕು. ಕಾರಣ ನಾವುಗಳು ಕೂಡ ಕಳೆದ ಬಾರಿ ಇದೇ ಸ್ಟುಡಿಯೋದಲ್ಲಿ ಚರ್ಚೆಯಲ್ಲಿ ಭಾಗವಹಿಸಿದಾಗ ತಾವುಗಳು ಕೂಡ ನನ್ನ ಎದುರಲ್ಲಿದ್ರಿ. ಗುರುಪುರದ ವಜ್ರದೇಹಿ ಸ್ವಾಮೀಜಿ ಅವರು ಕೂಡ ಇದ್ರು. ಆ ಸಂದರ್ಭ ಒಂದು ಘಟನೆ ನಡೆದಿತ್ತು ಒಂದು ಕ್ಷೇತ್ರದಲ್ಲಿ. ಆ ಸಂದರ್ಭ ಕೆಲವರು ಯುವಕರು ಮಾಡಿರುವಂತಹ ಒಂದು ಬೇಜವಾಬ್ದಾರಿತನದ ಕೆಲಸ ಎಲ್ಲರಿಗೂ ಕೂಡ ಗೊತ್ತಿದೆ, ಟಿಕ್ ಟಾಕ್ ಮಾಡಿರುವಂತಹ ವಿಚಾರ. ಸೊ ಆ ಸಂದರ್ಭಗಳಲ್ಲಿ ಚರ್ಚೆಗಳನ್ನ ಮಾಡಿದಾಗ ಬಹುಶಃ ಅನೇಕ ಕರೆಗಳು ಬಂದಿತ್ತು. ಕರೆಗಳು ಬಂದಾಗ ದೀಪು ಶೆಟ್ಟಿ garu ಹೇಳ್ತಾ ಇದ್ರು ವಸ್ತ್ರ ಸಂಹಿತೆ ಜಾರಿ ಆಗ್ಬೇಕು ಅನ್ನುವಂಥದ್ದು. ಕೆಲವರು ಹೇಳಿದ್ದು ಕೂಡ ಇದೆ, ಇದು ಸಾಧ್ಯ ಇಲ್ಲ ಅನ್ನುವಂಥದ್ದು. ಇದು ನಮ್ಮಲ್ಲಿ ಸಾಧ್ಯವೇ ಇಲ್ಲ, ಕೇರಳದಲ್ಲಿ ಆಗಿದೆ, ನಮ್ಮಲ್ಲಿ ಆಗಲ್ಲ ಅನ್ನುವಂಥದ್ದು. ಇದೀಗ ಆಗಿದೆ ಅನ್ನುವಂಥದ್ದು. ಸೊ ಆ ಸಂದರ್ಭ ನಾವು ನೇರವಾಗಿ ತಾವು ಒಂದು ಸಂದೇಶವನ್ನ ಕೂಡ ಕೊಟ್ಟಿದ್ದೀರಾ ದೀಪು ಶೆಟ್ಟಿ garu. ಎಸ್ ಸರ್, ಮಾತಾಡಿ. ಮೊದಲನೇದಾಗಿ ಇದನ್ನು ಅನುಷ್ಠಾನಕ್ಕೆ ತಂದದಕ್ಕೆ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳ್ತೇನೆ. ಯಾಕಂತ ಹೇಳಿದ್ರೆ ಒಂದು ದೇವಸ್ಥಾನ ಎಂಬುದು ಒಂದು ಪವಿತ್ರ ಕ್ಷೇತ್ರ ಅಂತ ಹೇಳಿದ್ರೆ ನಾವು ಅಲ್ಲಿ ಟೂರಿಗೆ ಅಥವಾ ಎಂಜಾಯ್ಮೆಂಟ್ ಮಾಡ್ಲಿಕ್ಕೆ ಬರುದಿಲ್ಲ, ಅಲ್ಲಿ ಭಕ್ತಿಗೆ ಮತ್ತೆ ಮನಸ್ಸಿಗೆ ಒಂದು ಶಾಂತಿ ಸಿಗ್ಲಿಕ್ಕೆ ಅಂತ ಬರುವಂತ ಕ್ಷೇತ್ರ. ಆದ್ರೆ ಇತ್ತೀಚಿನ ಜನರಿಗೆ ಅದು ತಲೆಯಲ್ಲಿ ಏನಂತ ಇಲ್ಲ, ಹೇಗೆ ಹೋಗ್ಬೇಕು ಹೇಗ್ ಬರ್ಬೇಕಂತಿಲ್ಲ, ಒಟ್ಟಾರೆ ಹೋಗ್ತಾ ಇದ್ರು. ಬಟ್ ಈ ಒಂದು ಕಾನೂನು ತಂದ ಕಾರಣ, ಇದು ಕಾನೂನು ರೀತಿಯಾಗಿ ಬಂದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ನಾಳೆ ಅಲ್ಲಿಗೆ ಹೋಗುವಾಗ ಒಂದು ಆಟೋಮೆಟಿಕ್ ಆಗಿ ಮನಸ್ಸಲ್ಲಿ ಭಕ್ತಿ ಬರ್ತದೆ. ಅಂತ ಹೇಳಿದ್ರೆ ಒಟ್ರಾಸಿ ಡ್ರೆಸ್ ಹಾಕೊಂಡು ಹೋದಾಗ ಜನರ ಭಾವನೆಗಳು ಬೇರೆ ಕಡೆಗೆ ಹೋಗೋದು, ಆ ರೀತಿ ಎಲ್ಲ ಚದುರದೆಲ್ಲ ನಡೀತದೆ. ಆದ್ರೆ ಈ ರೀತಿ ಒಂದೇ ರೀತಿ
ವಸ್ತ್ರ ಸಂಹಿತೆ ಬಂದು ಎಲ್ಲ ಕರೆಕ್ಟ್ ಆಗಿ ಒಂದು ಡ್ರೆಸ್ ಹಾಕೊಂಡು ಹೋದ್ರೆ ಯಾರು ಯಾರನ್ನು ನೋಡಲ್ಲ. ಯಾವಾಗ ಕೆಟ್ಟ ದೃಷ್ಟಿಯಿಂದ ನೋಡ್ತಾರ ಅಂತ ಹೇಳಿದ್ರೆ ಆ ಕೆಲವು ಕಚಡ ಡ್ರೆಸ್ಗಳು, ನಾರ್ಮಲ್ ಡ್ರೆಸ್ ಅಲ್ಲ ಹೇಳುದು ನಾನು, ಕಚಡ ಡ್ರೆಸ್ ಗಳನ್ನ ಹಾಕೊಂಡು ಹೋಗೋರು ಬಂದಾಗ ಅವರನ್ನೊಂದು ವಿಚಿತ್ರವಾಗಿ ನೋಡುದು ಅಥವಾ ನಮ್ಮ ಒಂದು ಯುವಕರು ಆ ಕಡೆಗೆ ಅಟ್ರಾಕ್ಷನ್ ಆಗೋದು ಇಂಥದ್ದೆಲ್ಲ ನಡೀತದೆ. ಸೊ ಇದಕ್ಕೊಂದು ಈ ರೀತಿ ತಂದದ್ದು ತುಂಬಾ ಬಹಳ ಖುಷಿಯಾಗಿದೆ. ಯಾಕಂತ ಹೇಳಿದ್ರೆ ಇದು ಬರ್ಲೇಬೇಕಿತ್ತು, ಯಾವತ್ತೋ ಬರ್ಲೇಬೇಕಿತ್ತು. ಆದ್ರೂ ಪರವಾಗಿಲ್ಲ, ಈಗಲಾದ್ರೂ ಬಂದಿದೆ ಅಂತ ಹೇಳೋದಕ್ಕೊಂದು ಖುಷಿ ಆಗ್ತಾ ಇದೆ. ಓಕೆ ಓಕೆ, ನಿಜ ನಿಜ. ಸದ್ಯ ಈಗ ಈ ಒಂದು ವಿಚಾರಕ್ಕೆ ಖುಷಿ ಇದೆ ದೀಪು ಶೆಟ್ಟಿಗರ್ ಅವರಿಗೆ. ತಾವು 100% ಖುಷಿ ಇದೆ. ಎಲ್ಲಾ ಕಡೆ ಇದು ಅನುಷ್ಠಾನಕ್ಕೆ ಬರ್ಬೇಕು. ಮತ್ತೆ ಕೆಲವರಿಗೆ ಒಂದು ಕನ್ಫ್ಯೂಷನ್ ಇದೆ, ಏನಂತ ಹೇಳಿದ್ರೆ ನಾವು ಮೊದಲು ಆಫೀಸ್ಗೆ ಹೋಗುವಾಗ ಪ್ಯಾಂಟ್ ಡ್ರೆಸ್ ಹಾಕೊಂಡು ಹೋಗ್ತಾ ಇದ್ದೆವು. ಪ್ಯಾಂಟ್ ಡ್ರೆಸ್ ಅಂತ ಹೇಳಿದ್ರೆ ಅದು ಒಂದು ಹಾಕುವ ಬಟ್ಟೆ, ಅದು ವಿಚಿತ್ರವಾಗಿಲ್ಲ. ಕೆಲವು ಬಟ್ಟೆಗಳು ವಿಚಿತ್ರ ಬಟ್ಟೆಗಳು. ಇಲ್ಲಿ ನಾವು ಯೋಚಿಸಬೇಕಾದಂತ ವಿಷಯ ಏನಂತ ಹೇಳಿದ್ರೆ ವಿಚಿತ್ರ ಬಟ್ಟೆಗಳನ್ನು ದೇವಸ್ಥಾನಕ್ಕೆ ಹಾಕಿ ಹೋಗುದು, ಅರ್ಧಂಬರ್ಧ ಕಾಣಿಸುವಂತದ್ದು ಅಂತದ್ದು, ಅದಕ್ಕೆ ತಡೆ ಮಾಡ್ಲಿ ಫಸ್ಟ್. ಸಂಪೂರ್ಣವಾಗಿ ಮಾಡ್ಲಿಕ್ಕೆ ಕೆಲವೊಮ್ಮೆ ಕಷ್ಟ ಆಗ್ತದೆ. ಯಾಕಂದ್ರೆ ಎಷ್ಟೋ ಮಂದಿ ಈಗ ಪ್ಯಾಂಟ್ ಶರ್ಟ್ ಹಾಕೊಂಡು ಹೋಗುವವರಿದ್ದಾರೆ, ಇದು ನಮ್ಮ ಹುಡುಗರು. ಅದೇ ರೀತಿ ಹುಡುಗಿಯರು ಕೆಲವರು ಚೂಡಿದಾರ್, ಹಾಗೆಲ್ಲ ಕೆಲವರು ವರ್ಕಿಗೆ ಹೋಗುವವರಿದ್ದಾರೆ. ಅಲ್ಲಿ ದೇಹದ ಭಾಗಗಳು ತೋರಿಸಲ್ಲ, ನಗ್ನತೆಗೆ ಅವಶ್ಯಕತೆ ಇಲ್ಲದ ಡ್ರೆಸ್ಗಳು ಮತ್ತೆ ನಗ್ನತೆಗೆ ಅವಶ್ಯಕತೆ ಇರುವಂತ ಡ್ರೆಸ್ಗಳಂತ ಬರ್ತದೆ. ಅದ್ರ ಕಡೆಗೆ ಸ್ವಲ್ಪ ಇದು ಕೊಟ್ಟು ಕರೆಕ್ಟ್ ಆಗಿ ಮಾಡಿದ್ರೆ ಖಂಡಿತ ಇದಾಗ್ತದೆ. ಮತ್ತೆ ನೆಕ್ಸ್ಟ್ ಸ್ಟೆಪ್ ಏನಿರ್ಬೇಕಂತ ಹೇಳಿ, ನೆಕ್ಸ್ಟ್ ಸ್ಟೆಪ್ ಈ ಸ್ಟೆಪ್ ಪಾಲನೆ ಆದ ನಂತರ ಪೂರ್ಣವಾಗಿ ನಾವು ವಸ್ತ್ರ ಸಂಹಿತೆಯನ್ನು ತರಬಹುದು. ಜನಗಳು ಕೂಡ ಆ ಕಡೆಗೆ ಆಕರ್ಷಿತರಾಗ್ತಾರೆ, 100% ಆಗಿ ಆಗ್ತಾರೆ. ಓಕೆ ಓಕೆ, ದೀಪು ಶೆಟ್ಟಿಗರ್, ಇದು ಯೋಧ ರೈಟ್ ಪರ್ಸನ್. ಅದಕ್ಕೋಸ್ಕರ ನಾನು ಈ ಪ್ರಶ್ನೆ ಕೇಳ್ತೇನೆ. ಅನೇಕ ಜನರು ತಾವು ಕೂಡ ಕೇಳಿರಬಹುದು ಈ ಒಂದು ಪ್ರಶ್ನೆ, ಕಳೆದ ಬಾರಿ ಕೂಡ ಕೇಳಿದ್ರು. ತಾವುಗಳು ದೇವರನ್ನು ನೋಡ್ಲಿಕ್ಕೆ ಹೋಗ್ತೀರಾ, ದೇವರನ್ನು ನೋಡಿ ಯಾಕೆ ಈ ಡ್ರೆಸ್ಗಳ ಬಗ್ಗೆ ಚಿಂತೆ ಅನ್ನುವಂಥದ್ದು? ಹೌದು, ಡ್ರೆಸ್ಸಿನ ಬಗ್ಗೆ ಚಿಂತೆ ಯಾಕೆ, ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ. ಏನಂತ ಹೇಳಿದ್ರೆ ನೋಡಿ, ನಾವು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಹೋಗುದೌದು, ನಾವು ದೇವರನ್ನು ಹೋಗ್ಲಿಕ್ಕೆ ಹೋಗುದೌದು, ಆದ್ರೆ ಮನಸ್ಸು ಯಾರ್ದು ಕೂಡ ಒಂದೇ ಕಡೆ ಇರಲ್ಲ. ನೀವು ದೇವಸ್ಥಾನಕ್ಕೆ ಹೋದಾಗ ನಮ್ಮ ಫ್ರೆಂಡ್ ಸಿಕ್ಕಿದ ಕೂಡಲೇ ಅವನ ಹೆಸರು ಹೇಳ್ತೇವೆ, ನಮಸ್ಕಾರ ಹೇಗಿತ್ತಿ ಮಾರ ಅಂತ ಅವನ ಹತ್ರ ಮಾತಾಡ್ತೇವೆ. ಯಾಕೆ ನಾವು ಓದದ್ದು ದೇವರನ್ನು, ನಾವು ನಮ್ಮ ಫ್ರೆಂಡ್ ಅನ್ನು ಯಾಕೆ ನೋಡಿದೆವು, ಅಥವಾ ಅಲ್ಲಿ ಬಂದವರನ್ನು ಯಾಕೆ ನೋಡಿದೆವು, ಬಂದವರ ಜೊತೆ ಯಾಕೆ ಮಾತಾಡಿದೆವು, ಸ್ನೇಹಿತರ ಜೊತೆ ಯಾಕೆ ಮಾತಾಡಿದೆವು. ಅಂದ್ರೆ ನಾವು ಓದದ್ದು ದೇವಸ್ಥಾನಕ್ಕಾದರೂ ನಮ್ಮ ಮನಸ್ಸು ಸಂಬಂಧಗಳಿಗೆ ಬೆಲೆ ಕೊಡ್ತದೆ, ಭಾವನೆಗಳಿಗೆ ಬೆಲೆ ಕೊಡ್ತದೆ ಎಂಬುದಲ್ಲಿ ತಿಳಿತದೆ. ಆದ ಕಾರಣ ಇದು ಯುವಕರಲ್ಲಿ ನೀವು ನೋಡಿ, ಬೇಕಾದ್ರೆ ಇದೊಂದು ಸಮೀಕ್ಷೆ ಬೇಕಾದ್ರೆ ಏನಾದ್ರೂ ಮಾಡ್ಲಿ, ಅಲ್ಲಿ ಜನಗಳು ಒಟ್ಟಾರೆ ಡ್ರೆಸ್ ಹಾಕಿದ ಕಡೆಗೆ ಯುವಕರಾಗಿರ್ಬೋದು ಅಥವಾ ಬೇರೆಯವರು ಕೆಟ್ಟ ದೃಷ್ಟಿಯಿಂದ ನೋಡುದು 100ರಲ್ಲೊಂದು 30% ಆದ್ರೂ ನಡೀತದೆ. ಮತ್ತೆ ಭಾವನೆಗಳು ಬೇರೆ ಕಡೆ ಹೋಗ್ತದೆ. ಅದನ್ನು ತಡಿಬೇಕಂತ ಹೇಳಿದ್ರೆ ಇದು ಮಾಡ್ಲೇಬೇಕು. ಯಾಕಂದ್ರೆ ಭಕ್ತಿಯಿಂದ ದೇವಸ್ಥಾನಕ್ಕೆ ಭಕ್ತಿಯಿಂದಲೇ ಹೋಗುದು. ಹಾಗಂತೇಳಿ ನಾವು ಸ್ವಿಮ್ಮಿಂಗ್ ಪೂಲ್ಗೆ ಹೋಗುವಾಗ ಫುಲ್ ಜೀನ್ಸ್ ಪ್ಯಾಂಟ್ ಹಾಕೊಂಡು ಸ್ವಿಮ್ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಅದರದಂತ ಡ್ರೆಸ್ ಇದೆ. ಯಾಕೆ ಜೀನ್ಸ್ ಪ್ಯಾಂಟ್ ಹಾಕಿ ಸ್ವಿಮ್ ಕಲಿಬಹುದಲ್ಲ, ಆಗುದಿಲ್ಲ. ಯಾಕೆ ಜೀನ್ಸ್ ಪ್ಯಾಂಟ್ ಹಾಕಿ ಸ್ವಿಮ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದೇ ರೀತಿ ಬೀಚ್ಗೆ ಹೋಗುವಾಗ, ಬೀಚಲ್ಲಿ ಸ್ನಾನ ಮಾಡ್ಲಿಕ್ಕೆ ಹೋಗುವಾಗ ನೀವು ಪಂಚೆಲ್ಲ ಹಾಕೊಂಡು ಬೀಚ್ಗೆ ಇಳಿತೀರಾ? ಇಲ್ಲ. ಯಾಕೆ ಹೇಳಿ, ಅದಕ್ಕೆ ಅಲ್ಲಿ ಆಗಲ್ಲ. ಎಲ್ಲಿ ಹೇಗಿರ್ಬೇಕು ಹಾಗೇ ಇರ್ಬೇಕು. ಅದು ಮೊದ್ಲಿಂದ ಬಂದ್ರೆ. ಇದೇನಾಗಿದೆ ಗೊತ್ತಾ, ನಮ್ಮದು ಮಾಡರ್ನ್ ಆಗಿ ನಮ್ಮ ಧರ್ಮದಲ್ಲಿ ಕೆಲವು ಕ್ರಿಮಿಕೀಟಗಳು ಹುಟ್ಟಿಕೊಂಡಿದೆ ನಮ್ಮ ಧರ್ಮವನ್ನು ಹಾಳು ಮಾಡ್ಲಿಕ್ಕೆ. ಅವರ ಮಕ್ಕಳಂತೂ ಬೀದಿ ಬಿಕಾರಿಗಳ ತರ ಅಲೆದಾಡಿ ಹಾಳಾಗಿದ್ದಾರೆ. ಉಳಿದ ಮನೆಯ ಮಕ್ಕಳನ್ನು ಹಾಳು ಮಾಡ್ಲಿಕ್ಕೆ ಇದೊಂದು ತಂತ್ರಗಳು ನಡೀತಿದೆ. ಆದ ಕಾರಣ ಈ ವಸ್ತ್ರ ಸಂಹಿತೆ ಬಂದದ್ದು ಒಳ್ಳೇದಾಗಿದೆ. ಯಾರು ಏನೇ ಹೇಳಿ, ಇದು ನೀತಿ ಬರಬೇಕು. ಇದನ್ನು ಪರಿಪಾಲನೆ ಮಾಡ್ಕೊಂಡು ನಾವು ಹೋಗ್ತೇವೆ. 100% ಇದು ಯಶಸ್ವಿ ಆಗಿ ಆಗ್ತದೆ. ಮುಂದಿನ ಪೀಳಿಗೆಗೆ ಇದೊಂದು ಪಾಠ ಆಗ್ತದೆ. ಸರಿ ಸರ್, ಓಕೆ ಸರ್, ಥ್ಯಾಂಕ್ ಯು, ಧನ್ಯವಾದ ದೀಪು ಶೆಟ್ಟಿಗರ್ ಅವರು. ಎಸ್ ಸರ್, ನಮ್ಮ ಜೊತೆ ಅನೇಕ ಕರೆಗಳು ಇದೆ, ಕರೆಗಳನ್ನು ಕೂಡ ಸ್ವೀಕಾರ ಮಾಡ್ತೇನೆ. ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ ಸರ್, ದಯಮಾಡಿ ತಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಸರ್ ಮೊದಲನೇದಾಗಿ. ಓಕೆ ಸರ್, ಓಕೆ. ಸಂತೋಷ್ ಅಂತ ಮಾತಾಡ್ತಾ ಇದ್ದೇನೆ. ನಮಸ್ತೆ ಸರ್, ಮಾತಾಡಿ ಸರ್, ಮಾತಾಡಿ ಸರ್. ನಮ್ಮ ಬಂಟ್ವಾಳದ ಬಜರಂಗ ದಳದ ವತಿಯಿಂದ ಮೊನ್ನೆ ಪಾದಯಾತ್ರೆ ಮಾಡ್ಬಿಟ್ಟು ಮೂರು ವರ್ಷ ವೇಳೆ ಕಾರ್ಯಕರ್ತರನ್ನು ಸೇರಿಸ್ಬಿಟ್ಟು ನಮ್ಮ ಪೊಳಲಿಗೆ ಪಾದಯಾತ್ರೆ ಮಾಡಿದ್ದೆವು. ಕೇವಲ 3 ದಿವಸದ ಒಳಗಡೆ. ಇದೊಂದು ಮೊನ್ನೆ ಸಾಧಾರಣ ಯಾವಾಗ ಅಂದ್ರೆ ಏಪ್ರಿಲ್ 10-11ನೇ ತಾರೀಕಿಗೆ ಪಾದಯಾತ್ರೆ ಮಾಡಿದೆವು. ಅದು ಪಾದಯಾತ್ರೆ ಮಾಡಿಬಿಟ್ಟು 5 ತಿಂಗಳಾದ್ರೂ ಡಿಲೇ ಮಾಡಿದ್ರು. ಮೊನ್ನೆ ಜವಾಬ್ದಾರಿತರೆಲ್ಲ ಹೋಗ್ಬಿಟ್ಟು ಅಲ್ಲಿ ಬೋರ್ಡ್ ಅನ್ನು ಹಾಕಿದ್ದಾರೆ. ಈ ಬೋರ್ಡ್ ಅನ್ನು ಹಾಕ್ಲಿಕ್ಕೆ ಹೋಗುವ ಸಂದರ್ಭದಲ್ಲಿ ಅಲ್ಲೊಂದು ಮಾತೆ ಬಂದಿದ್ಲು. ಅವಳು ಹಾಕಿರೋ ಡ್ರೆಸ್ ನೋಡಿದ್ರೆ ಅವಳಿಗೆ ಶಾಸ್ತ್ರಾಂಗ ನಮಸ್ಕಾರ ಮಾಡ್ಲಿಕ್ಕೂ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ಅರ್ಧಂಬರ್ಧ ಡ್ರೆಸ್ ಇತ್ತು. ಅವ್ರು ಬಗ್ಗಿದ್ರೆ ಅದೇನು ಆ ರೀತಿ ಒಂದು ಅಸಹ್ಯಕರ ಡ್ರೆಸ್ ಅಲ್ಲಿ ಇದ್ರು. ಇದಕ್ಕೆ ಮೊದ್ಲಾಗಿ ನಾನು ಭರತನಿಗೆ ತುಂಬಾ ಧನ್ಯವಾದಗಳು ತಿಳಿಸ್ತಾ ಇದ್ದೇನೆ. ಇಂಥ ಒಂದು ಕೆಲಸ ಇನ್ನಷ್ಟು ಅಂದ್ರೆ ಇನ್ನೊಂದು ನಮ್ಮ ಮನವಿ ಇದೆ. ಪ್ರತಿ ದೇವಸ್ಥಾನದಲ್ಲೂ ಗುರುಕುಲದ ಪದ್ಧತಿ ಬರ್ಬೇಕಂತ ಹೇಳಿ. ಪ್ರತಿ ದೇವಸ್ಥಾನದಲ್ಲೂ ಗುರುಕುಲದ ಪದ್ಧತಿ ಅಂದ್ರೆ ಮುಂಚೆ ಗುರುಕುಲದ ಶಿಕ್ಷಣ ಅಂತ ಸಿಗ್ತಾ ಇತ್ತು. ಇವಾಗ ಅದು ನಮ್ಗೆ ಕೇಳಲಿಕ್ಕೆ ಮಾತ್ರ ಇದೆ, ನೋಡ್ಲಿಕ್ಕೆ ಎಲ್ಲೂ ಸಿಗ್ತಾ ಇಲ್ಲ. ಅಂದ್ರೆ ಪ್ರತಿ ದೇವಸ್ಥಾನದಲ್ಲೂ ಕೂಡ ಇದೊಂದು ನಮ್ಮ ಗೌರವಾನ್ವಿತ ಧಾರ್ಮಿಕ ದತ್ತಿ ಇಲಾಖೆ ಸದಸ್ಯರು ಕೂಡ ಇದ್ದಾರೆ. ಸೂರ್ಯನಾರಾಯಣ ಜಿ ಅವರು ಹೇಳಿದ್ರು ಅವರು ಕೂಡ ಈ ವಿಚಾರವನ್ನ ಸ್ವಲ್ಪ ಹೇಳಿದ್ರು.
ಸಂಸ್ಕಾರ ಕೇಂದ್ರ, ಸಂಸ್ಕಾರ ಕೇಂದ್ರ, ಬಾಲ ಸಂಸ್ಕಾರ ಕೇಂದ್ರ. ಹೌದು, ಬಾಲ ಸಂಸ್ಕಾರ ಕೇಂದ್ರ ಪ್ರತಿ ದೇವಸ್ಥಾನದ ಮೂಲಕ ಶುರು ಹೋಗ್ಬೇಕಂತ ನಮ್ಮೊಂದು ವಿನಂತಿ ಅಲ್ವಾ? ಎಸ್ ಸರ್. ಓಕೆ ಸರ್, ಧನ್ಯವಾದ ಸರ್. ಅನೇಕ ಕರೆಗಳು ಬರ್ತದೆ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದ್ದೀವಿ ಸರ್? ಓಕೆ ಎಸ್, ಕರೆ ಮಾಡಿದಾಗ ಟಿವಿ ಅಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ ಸರ್. ಜೊತೆಗೆ ಭರತ್ ಅವರು, ಇದೀಗ ತಾವು ಫಲಕಗಳನ್ನ ಹಾಕಿದ್ದೀರಾ, ಜೊತೆಗೆ ಇನ್ನಷ್ಟು ಫಲಕಗಳು ಕೆಲವು ದೇವಾಲಯಗಳಲ್ಲಿ ತಾವು ಫಲಕಗಳನ್ನು ಯಾವಾಗ ಹಾಕಿದ್ದೀರಿ ನೋಡಿ, ತದನಂತರ ಈ ರೀತಿಯಗಳು ಕೂಡ ನಮ್ಮ ಹೋರಾಟಕ್ಕೆ ಬೆಲೆ ಸಿಗುತ್ತೆ, ಪ್ರತಿಫಲ ಸಿಗುತ್ತೆ, ನಮ್ಮ ಮನವಿಗೆ ಬೆಲೆ ಸಿಗುತ್ತೆ ಅನ್ನುವಂಥ ವಿಚಾರಗಳಲ್ಲಿ ಅನೇಕ ಯುವಕರು ಮುಂದೆ ಬಂದಿದ್ದಾರೆ. ಅನೇಕ ಯುವಕರ ತಂಡ ಅವರವರ ಸ್ಥಳೀಯ ದೇವಾಲಯಗಳು ಎಲ್ಲಿದೆ, ಪ್ರಸಿದ್ಧವಾಗಿರುವಂತಹ ದೇವಾಲಯಗಳು, ಆ ದೇವಾಲಯಗಳ ಮುಂಭಾಗದಲ್ಲಿ ಇದೀಗ ಇಂತಹ ಫಲಕಗಳು ರಾರಾಜಿಸ್ತಾ ಇದೆ. ಇಂತಹ ಫಲಕಗಳು ಇದೆ ಅನ್ನುವಂಥದ್ದಲ್ಲ, ಇಂತಹ ಫಲಕಗಳು ರಾರಾಜಿಸ್ತಾ ಇದೆ. ಹೆಮ್ಮೆ ಆಗುತ್ತೆ, ಒಗ್ಗಟ್ಟಿದೆ ಅನ್ನುವಂಥದ್ದು ಹೆಮ್ಮೆ ಆಗುತ್ತೆ. ಈ ಒಂದು ವಿಚಾರದಲ್ಲಿ ಎಲ್ಲ ಯುವಕರು ಮುಂದೆ ಬಂದಿದ್ದಾರೆ. ಯಾವ ಕ್ಷೇತ್ರಗಳಲ್ಲಿ ಯಾವ ರೀತಿಯ ಫಲಕಗಳು ಹಾಕಿದ್ದಾರೆ ಎಸ್ ನೋಡ್ಕೊಂಡು. ಇದು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕಲ್ಲಡ್ಕ ವಲಯ ನರಹರಿ ಪರ್ವತದಲ್ಲಿ, ವಿಶ್ವ ಪ್ರಸಿದ್ಧವಾಗಿರುವಂತಹ ನರಹರಿ ಪರ್ವತ ಗೊತ್ತಿದೆ ಎಲ್ರಿಗೂ ಕೂಡ. ನರಹರಿ ಪರ್ವತದಲ್ಲಿ ಎಚ್ಚರಿಕೆಯನ್ನು ಕೂಡ ಹಾಕಿದ್ದಾರೆ. ಇದು ನಿಮಗೆ ಕೊನೆಯ ಎಚ್ಚರಿಕೆ. ಸಾಂಪ್ರದಾಯಿಕ ಉಡುಗೆಗಳನ್ನ ಹಾಕಬೇಕು, ಜೊತೆಗೆ ಅಲ್ಲಿ ಆ ಒಂದು ಬರಹಗಳನ್ನ ಸ್ವಲ್ಪ ಹೈಲೈಟ್ ಮಾಡಿ, ಸದ್ಯದ ಪರಿಸ್ಥಿತಿಯಲ್ಲಿ ಅದನ್ನ ಝೂಮ್ ಮಾಡಿ, ಸದ್ಯದ ಪರಿಸ್ಥಿತಿಯಲ್ಲಿ ಯಾರೆಲ್ಲ ದಾರಿ ತಪ್ತಾ ಇದ್ದಾರೆ, ಯಾರೆಲ್ಲ ದೇವಾಲಯಗಳ ಪಾವಿತ್ರ್ಯತೆಯನ್ನ ಕೆಡಿಸಬೇಕು ಅಂತ ಇರುವಂತಹ ಪುಂಡ ಪೋಖ್ರಿಗಳಿದ್ದಾರೆ, ನೀಚರಿದ್ದಾರೆ, ಜೊತೆಗೆ ದೇವಸ್ಥಾನ ಅಂತ ಹೇಳಿದ್ರೆ ಏನು ಅನ್ನುವಂಥದ್ದು ಗೊತ್ತಿಲ್ಲದಂತಹ ನಾಚಿಕೆಗೆಟ್ಟವರಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಒಂದು ಒಳ್ಳೆಯ ಸಂದೇಶವನ್ನ ಈ ಒಂದು ನಾಮಫಲಕ ಕೊಟ್ಟಿರುವಂತದ್ದು. ಈ ಒಂದು ನಾಮಫಲಕವನ್ನ ಸ್ವಲ್ಪ ಝೂಮ್ ಮಾಡಿ. ಎಸ್, ಇನ್ನಷ್ಟು ಎಸ್, ಇದು ಓಕೆ. ಇದು ಕರಾವಳಿಯ ಪ್ರಸಿದ್ಧ ಕ್ಷೇತ್ರದಲ್ಲೊಂದಾದ ನರಹರಿ ಪರ್ವತದ ಪರಿಸರದಲ್ಲಿ ಇತ್ತೀಚೆಗೆ ಮದ್ಯಪಾನ, ಧೂಮಪಾನ, ಪ್ರೇಮಿಗಳ ಅಶ್ಲೀಲ ವರ್ತನೆ, ಅನ್ಯ ಧರ್ಮೀಯರ ಹಾವಳಿ ಜಾಸ್ತಿ ಆಗ್ತಾ ಇದ್ದು, ಇದನ್ನ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ತೀವ್ರವಾಗಿ ಖಂಡಿಸ್ತದೆ. ಇನ್ನು ಮುಂದೆಯೂ ಕೂಡ ಇಂತಹ ವರ್ತನೆಗಳು ಜಾಸ್ತಿ ಆಗುತ್ತಾ ಹೋದ್ರೆ ಅದಕ್ಕೆ ತಕ್ಕ ಉತ್ತರವನ್ನ ನೀಡಲು ಬಜರಂಗ ದಳ ಸಜ್ಜಾಗಿದೆ. ಭಕ್ತಾದಿಗಳು ಬರುವ ಇಂತಹ ಪುಣ್ಯ ಕ್ಷೇತ್ರವನ್ನ ಅಪವಿತ್ರಗೊಳಿಸಲು ಎಂದಿಗೂ ಬಿಡುವುದಿಲ್ಲ. ಇದು ನಿಮಗೆ ಕೊನೆಯ ಎಚ್ಚರಿಕೆ. ಬದಲಾವಣೆ ನಿಮ್ಮಿಂದ ಆಗದಿದ್ರೆ ಬದಲಾವಣೆ ನಾವು ಮಾಡ್ತೇವೆ ಅನ್ನುವಂತಹ ದೃಶ್ಯ ಒಂದು ಫಲಕ ನಿಮ್ಮ ಕಣ್ಣ ಮುಂದೆ ಇದೆ. ಸದ್ಯ ಈ ಒಂದು ಎಚ್ಚರಿಕೆಯನ್ನ ಕೂಡ ಆ ಭಾಗದ ಸಂಘಟನೆಯ ಯುವಕರು ಕೊಟ್ಟಿದ್ದಾರೆ. ಯಾಕಂದ್ರೆ ವಸ್ತ್ರ ಸಂಹಿತೆ ಜೊತೆಗೆ ಅಲ್ಲಿ ಅಶ್ಲೀಲ ವರ್ತನೆಗಳು, ಅಸಭ್ಯ ವರ್ತನೆಗಳು ಮರುಕಳಿಸ್ತಾ ಇದೆ. ಹಿನ್ನೆಲೆ ಕೊಟ್ಟಿರುವಂತಹ ಎಚ್ಚರಿಕೆ, ಇದನ್ನು ಕೂಡ ಪ್ರತಿಯೊಬ್ಬರು ಕೂಡ ಗಮನಿಸಬೇಕು. ಇದು ಸ್ಪಷ್ಟವಾಗಿರೋ ಸಂದೇಶ ಅಲ್ವಾ ಸರ್ ತಾವುಗಳು ಕೊಟ್ಟಿರುವಂತದ್ದು? ಎಸ್, ದೇವಾಲಯದ ಪವಿತ್ರತೆ, ಆ ಸಾತ್ವಿಕ ಶಕ್ತಿಯ ಒಂದು ಪವಿತ್ರತೆನ ಉಳಿಸಬೇಕಾಗುತ್ತೆ ಪ್ರತಿಯೊಬ್ರು ಕೂಡ, ನಂಬಿಕೆ ಇದ್ದವರು. ಜೊತೆಗೆ ಇನ್ನೊಂದು, ಇದು ಕಲ್ಲಡ್ಕದ ವಿಚಾರವಾಗಿ ಬಂದ್ರೆ, ಇದು ಇತಿಹಾಸ ಪ್ರಸಿದ್ಧವಾಗಿರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಪ್ರತಿಯೊಬ್ರು ಕೂಡ ಕರಾವಳಿ ಭಾಗದ ಜನರು ಶ್ರದ್ಧಾ ಭಕ್ತಿಯಿಂದ ನಂಬುವಂತಹ ಮತ್ತೊಂದು ಕ್ಷೇತ್ರ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಹಿಂದೂ ಸಾಂಪ್ರದಾಯಿಕ ಉಡುಗೆಯನ್ನ ತೊಟ್ಟು ದೇವಸ್ಥಾನವನ್ನ ಪ್ರವೇಶಿಸಬೇಕಾಗಿ ವಿನಂತಿ. ಈ ಒಂದು ಫಲಕವನ್ನ ಈಗಾಗಲೇ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಅಳವಡಿಸಲಾಗಿದೆ. ಇದು ವಿನಂತಿಯನ್ನ ನೀಡಲಾಗಿದೆ ಅನ್ನುವಂತಹ ವಿಚಾರವನ್ನ ಈಗಾಗಲೇ ಕಟೀಲು ಕ್ಷೇತ್ರದ ಆನುವಂಶಿಕ ಅರ್ಚಕರಾಗಿರುವಂತಹ ಹರಿನಾರಾಯಣ ದಾಸ ಅಸ್ರಣ್ಣ ಅವರು ನನ್ನ ಜೊತೆ ತಿಳಿಸಿದ್ದಾರೆ. ಜೊತೆಗೆ ನಾನು ಅಸ್ರಣ್ಣ ಅವರಿಗೆ ಕರೆ ಮಾಡಿ ಮಾತನಾಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತೇನೆ. ನನ್ನ ಟೆಕ್ನಿಕಲ್ ಟೀಮ್ ದಯಮಾಡಿ ಟ್ರೈ ಮಾಡಬೇಕು. ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಟೀಲು ಕ್ಷೇತ್ರಕ್ಕೆ ತಾವು ಇನ್ ಮುಂದೆ ಹೋಗ್ಬೇಕು ಅಂತ ಹೇಳಿದ್ರೆ ಸಾಂಪ್ರದಾಯಿಕ ಉಡುಗೆಯನ್ನ ತಾವುಗಳು ತೊಟ್ಟು ಹೋಗ್ಬೇಕಾಗುತ್ತೆ. ಎಸ್, ಇದು ಕಟೀಲು ಕ್ಷೇತ್ರಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರ. ಆದ್ರೆ ಇದು ನಂದಾವರ ಶ್ರೀ ವಿನಾಯಕ ಶಂಕರನಾರಾಯಣ ದುರ್ಗಾಂಬ ಕ್ಷೇತ್ರ, ಪಾಣೆಮಂಗಳೂರು ಬಂಟ್ವಾಳ ತಾಲೂಕು. ಇಲ್ಲೂ ಕೂಡ ಹಿಂದೂ ಸಾಂಪ್ರದಾಯಿಕ ಉಡುಗೆಯನ್ನ ತೊಟ್ಟು ದೇವಸ್ಥಾನವನ್ನ ಪ್ರವೇಶಿಸಬೇಕಾಗಿ ವಿನಂತಿಯನ್ನ ಮಾಡಲಾಗಿದೆ. ಹಿಂದೂ ಸಾಂಪ್ರದಾಯಿಕ ಉಡುಗೆಯನ್ನ ತೊಟ್ಟು ನಂದಾವರ ಶ್ರೀ ವಿನಾಯಕ ಶಂಕರನಾರಾಯಣ ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ. ಇದು ಆ ಭಾಗದಲ್ಲಿ ಕಂಡು ಬಂದಂತಹ ಫಲಕಗಳು. ಎಸ್, ಇದು ಪೊಳಲಿ ಕ್ಷೇತ್ರದ ನಾಮಫಲಕ. ಸದ್ಯ ಎಲ್ಲರೂ ಕೂಡ ಎಚ್ಚೆತ್ತುಕೊಂಡಿದ್ದಾರೆ ಅನ್ನುವಂಥದ್ದು, ಎಲ್ಲ ಯುವಕರು ಕೂಡ ಇನ್ನೊಂದು ವಿಷಯ ಇದೆ ಏನಂದ್ರೆ, ನಾನು ಅವಳು ಹೆಣ್ಮಗಳಾಗಿ ಇಲ್ಲಿ ಕೂತ್ಕೊಂಡಿದ್ದೀನಿ, ನಾಚಿಕೆ ಬಿಟ್ಟು ಹೇಳ್ಬೇಕಾದ ಒಂದು ವಿಷಯ ಇದು.
ಡೀಪ್ ನೆಕ್ಗಳು ಹಾಕೊಂಡ್ ಬರೋದು, ಬಗ್ಗೋದು, ಈ ಕೆಲಸ ಎಲ್ಲ ಮಾಡಬಾರ್ದು. ದೇವಸ್ಥಾನದಲ್ಲಿ ಸರಿಗೊದ್ದುಕೊಂಡು ಬರಬೇಕು, ದೇವರನ್ನ ಪ್ರಾರ್ಥನೆ ಮಾಡಿ ಹೋಗ್ಬೇಕು. ಚೂಡಿದಾರ ಹಾಕೊಂಡು ದುಪ್ಪಟನ ಸಂಪೂರ್ಣ ಕವರ್ ಮಾಡಿಕೊಂಡು ಪ್ರಾರ್ಥನೆ ಮಾಡ್ಲಿ. ಇವ್ರು ಡೀಪ್ ನೆಕ್ ಹಾಕೊಂಡ್ ಬರೋದು ನಾವೇ ಸುಮಾರು ಸತಿ ನೋಡಿದೀವಿ, ಬೈದಿದೀವಿ. ಇಂಥದ್ದು ಆಗಬಾರ್ದು. ಸಾಂಪ್ರದಾಯಿಕ ಹುಡುಗಿ ಅಂದ ತಕ್ಷಣ ಸೀರೆ ಚೂಡಿದಾರ ಹಾಕ್ಬೋದು ಅಂತ ಬರ್ತಾರೆ, ಆದ್ರೆ ಡೀಪ್ ನೆಕ್ ಹಾಕೊಂಡ್ ಬರೋದು ಹಿಂಗೆಲ್ಲ ಮಾಡಿದ್ರು ಕಷ್ಟ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್, ನಿಜ 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 ಮಾತು. ಹೌದು ಹೌದು, ನಿಜವಾಗ್ಲೂ ಕೂಡ. ಎಸ್ ಸರ್, ತಾವು ಮಾಡಿರುವಂತಹ ಒಂದು ವಿಚಾರ ವರ್ಕೌಟ್ ಆಗ್ತಾ ಇದೆ ಅನ್ನುವಂಥದ್ದು. ಈಗ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಕೂಡ ಈ ರೀತಿಯ ಬ್ಯಾನರ್ಗಳು ಬರ್ತಾ ಇದೆ, ಏನ್ ಹೇಳ್ತೀರಾ? ಕುಮಟೆಲ್ಲ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಮೊದಲೇ ಹಾಕಿದ್ದೇವೆ. ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನ, ಓಕೆ. ಮುಂದೆ ಕಾರಿಂಜಿ ದೇವಸ್ಥಾನದಲ್ಲಿ, ವಿಟ್ಲದ ದೇವಸ್ಥಾನದಲ್ಲಿ, ಎಲ್ಲಾ ದೇವಸ್ಥಾನದಲ್ಲಿ ಕೂಡ ಇದೇ ರೀತಿಯ ನಾಮಫಲಕವನ್ನು ಹಾಕುವ ಉದ್ದೇಶದಿಂದ ಅಲ್ಲಿದೆ ಆಡಳಿತ ಮಂಡಳಿಯವರ ಹತ್ರ ಮಾತಾಡ್ತಿದ್ದೇವೆ. ಒಟ್ಟಾರೆ ಇಡೀ ಜಿಲ್ಲೆಯ ಎಲ್ಲಾ ದೇವಸ್ಥಾನಗಳಲ್ಲಿ, ನರಹರಿ ಪರ್ವತದಲ್ಲಿ, ಅದು ತಮಗೆ ಗೊತ್ತಿದೆಯಾ? ತಾವು ನರಹರಿ ಪರ್ವತದಲ್ಲಿ ಅದೊಂದು ಬೆಟ್ಟ, ಜನಗಳು ಕಡಿಮೆ ಹೋಗ್ತಾರೆ, ಅಲ್ಲಿ ಹೆಚ್ಚು ಜನ ಹೋಗುದಿಲ್ಲ. ಆ ಬೆಟ್ಟದಲ್ಲಿ, ಆ ಬೆಟ್ಟ ತಪ್ಪಲಿನಲ್ಲಿ ಹುಡುಗರ ದಂಡು ಬರುದು, ಮದ್ಯಪಾನ ಮಾಡುದು, ಗಾಂಜಾ ಎಳೆಯುವಂತಹದ್ದು, ಲವರ್ಸ್ಗಳು ಬಂದು ಅಶ್ಲೀಲವಾಗಿ ವರ್ತನೆ ಮಾಡುವಂತಹದ್ದು, ಅದೊಂಥರ ಒಂದು ಪಾರ್ಕ್ ತರ ಆಗಿದೆ. ಈ ರೀತಿಯ ಇದನ್ನು ನೋಡಿ ನೋಡಿ ಸಾಕಾಗಿದೆ. ತುಂಬಾ ಸಲ ಇಂಥದ್ದಾಯ್ತು. ಪೊಲೀಸ್ನವರಿಗೆ ಕಂಪ್ಲೇಂಟ್ ಕೊಟ್ಟು ಒಮ್ಮೆ ಪೊಲೀಸರು ಬಂದು ಅವ್ರು ಹಿಡ್ಕೊಂಡು ಹೋಗ್ತಾರೆ. ಇದು ತುಂಬಾ ಸಲ ಆಗಿ ಹೋಯ್ತು, ತುಂಬಾ ವರ್ಷಗಳಿಂದ. ಹೇಳಿ ಸಾಕಾಯ್ತು. ಇನ್ನು ಮುಂದೆ ಇಂಥದ್ದು ಆಗ್ಬಾರ್ದಂತ ಈ ಬೋರ್ಡನ್ನು ಆಗಿದ್ದೇವೆ. ಅಲ್ವಾ? ಇನ್ನು ಮುಂದಕ್ಕೆ ಕಾರಿಂಜ ಕ್ಷೇತ್ರದಲ್ಲೂ ಕೂಡ ಅಲ್ಲೂ ಕೂಡ ಕೆಲವು ವಿಚಾರಗಳು ಹಿಂದೆ ಮಂಗಳಾದೇವಿ ಕದ್ರಿನಲ್ಲಿ ಕೂಡ ಹಾಕಿದ್ವಿ. ಆದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಸರಿ ಆದ್ಮೇಲೆನೆ ಇದೆಲ್ಲ ಇದಕ್ ಬಂದಿದೆ. ಆವಾಗೂ ಕೂಡ ಅಷ್ಟೇನು ಇದ್ ಮಾಡ್ತಿರ್ಲಿಲ್ಲ ಜನ. ಬಟ್ ಈಗ ಇವರು ಯುವಕರು ಎದ್ರೆ ನೋಡಿ ಎಲ್ಲ ಕೆಲಸ ಆಗತ್ತೆ. ಅದಕ್ಕೆ ಹೇಳೋದು, ಯುವ ಶಕ್ತಿಗೆ ಒಂದ್ ಬೇರೆನೇ ಶಕ್ತಿ ಇದೆ, ಏನೋ ಸಾಧನೆ ಮಾಡಬಹುದು. ನಿಜ 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 ನಿಜ. ಎಸ್ ಸರ್, ಎಸ್ ಸರ್. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್. ಹಾ ಸರ್, ಲೋಹಿತ್ ಮಾತಾಡೋದು ಕೈರಂಗಳದಿಂದ. ನಮಸ್ತೆ ನಮಸ್ತೆ, ಮಾತಾಡಿ ಸರ್, ಮಾತಾಡಿ. ನಮಸ್ತೆ ನಿತಿನ್ ಅವರೇ, ಮತ್ತೆ ಪ್ಯಾನಲಿಸ್ಟ್ ನಲ್ಲಿರುವಂತಹ ಧಾರ್ಮಿಕ ದತ್ತಿ ಪರಿಷತ್ತಿನವರಾದಂತಹ ಸೂರ್ಯನಾರಾಯಣ ಅವರು, ಆಶಾ ಜಗದೀಶ್ ರವರು, ಮತ್ತೆ ನಮ್ಮ ಸಂಘಟನೆಯ ಹಿರಿಯ ಯುವ ನಾಯಕರಾದಂತಹ ಭರತ್ ಕುಂಡೇಲ್ ಅವರಿಗೂ ಸಹ ನಮಸ್ತೆ. ಮಾತಾಡಿ ಸರ್. ಹಲೋ. ಎಸ್ ಸರ್, ಮಾತಾಡಿ ಸರ್, ಕೇಳ್ತಾ ಇದೆ. ಒಳ್ಳೆ ವಿಚಾರ. ಅಂದ್ರೆ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿರುವಂತಹ ದೇವಸ್ಥಾನ ಮತ್ತು ಇತರ ದೇವಸ್ಥಾನಗಳೆಲ್ಲ ವಸ್ತು ಸಂಹಿತೆ ನೀತಿ ಜಾರಿಗೆ ಬರುವುದು ತುಂಬಾ ಖುಷಿಯ ವಿಚಾರ. ಇದು ಸಂಘಟನೆಗಳ ಸಂಘಟಿತ ಹೋರಾಟಕ್ಕೆ ಸಿಕ್ಕಂತಹ ದೊಡ್ಡ ಜಯ ಅಂತಾನೆ ಹೇಳ್ಬಹುದು. ಇದು ಕರೆಕ್ಟ್ ಆಗಿ ಇನ್ನು ಎಲ್ಲ ದೇವಸ್ಥಾನಗಳು ಸಹ ಅನುಷ್ಠಾನ ಆಗ್ಬೇಕು. ಅದೇ ರೀತಿ ಕೆಲವು ಸಲಹೆಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡುತ್ತೇನೆ ರಾಜ್ಯ ಧಾರ್ಮಿಕ ಪರಿಷತ್ನ ಸದಸ್ಯರಾದಂತಹ ಸೂರ್ಯನಾರಾಯಣ ಸರ್ ಅವರ ಹತ್ರ. ಏನಂತ ಹೇಳಿದ್ರೆ, ಈಗ ತಾನೇ ಎಲ್ಲರ ಒಕ್ಕೂರಿನ ಆಗ್ರಹ ಸಹ ಅದೇ, ಪ್ರತಿಯೊಂದು ದೇವಸ್ಥಾನದಲ್ಲೂ ಸಹ ಒಂದು ಗುರುಕುಲ ಸಿಸ್ಟಮ್ ಎನ್ನುವಂತಹ ಒಂದು ವಿದ್ಯಾಭ್ಯಾಸ ಧಾರ್ಮಿಕ ಶಿಕ್ಷಣವನ್ನು ನೀಡುವಂತಹ ಒಂದು ವ್ಯವಸ್ಥೆ ಆಗಬೇಕು. ಆಯಾ ಒಂದು ಗ್ರಾಮದ ಗ್ರಾಮ ದೇವಸ್ಥಾನ ಇದ್ದ ಹಾಗೆ ಆ ಗ್ರಾಮದ ಎಲ್ಲ ಯುವಕ ಯುವತಿಯರಿಗೆ, ಚಿಕ್ಕ ಮಕ್ಕಳಿಗೆ ಸಹ ಧಾರ್ಮಿಕ ಶಿಕ್ಷಣವನ್ನ ವಯೋಮಿತಿಯ ಆಧಾರದಲ್ಲಿ ನೀಡಿ ಮುಂದಿನ ಮಕ್ಕಳಿಗೆ ಧಾರ್ಮಿಕದ ಬಗ್ಗೆ ಮತ್ತೆ ನಮ್ಮ ಹಿಂದೂ ಸಂಸ್ಕೃತಿಯ ಬಗ್ಗೆ ತಿಳಿ ಹೇಳುವುದು ಒಂದು ಉತ್ತಮವಾದಂತಹ ಒಂದು ಶಿಕ್ಷಣವನ್ನು ಕೊಡುವುದು ವಯೋಮಿತಿ ಅನುಗುಣವಾಗಿ ಅಂತ ಹೇಳಿದ್ರೆ 1 to 12 ಮತ್ತೆ 12 ವರ್ಷದಿಂದ ಮೇಲೆ ಒಂದು 24 ವರ್ಷದ ಯುವಕ ಯುವತಿಯರಿಗೆ ಆ ಧಾರ್ಮಿಕ ಶಿಕ್ಷಣದ ಜೊತೆಗೆ ಸಮಾಜದಲ್ಲಿ ಇರುವಂತಹ ಕೆಲವು ಮೌಢ್ಯ ಆಗಿರ್ಬೋದು ಅಥವಾ ಕೆಲವು ಅಮಲು ಪದಾರ್ಥ, ಈಗ ಡ್ರಗ್ಸ್ ಹಾವಳಿ ಸಹ ಜಾಸ್ತಿ ಆಗ್ತಾ ಇದೆ, ಅದರ ಬಗ್ಗೆ ತಿಳಿ ಹೇಳಿಕೊಳ್ಳುವ ಅನ್ನೋಂತಾಗಿರ್ಬೋದು, ಅಥವಾ ಆ ಒಂದು ಲವ್ ಜಿಹಾದ್ ನ ಬಗ್ಗೆ ಆಗಿರ್ಬೋದು, ಲ್ಯಾಂಡ್ ಜಿಹಾದ್ ನ ಬಗ್ಗೆ ಆಗಿರ್ಬೋದು, ಮುಂತಾದ ಸಮಾಜದಲ್ಲಿ ಅನೇಕ ಪಿಡುಗುಗಳ ಬಗ್ಗೆ ಒಂದು ಶಿಕ್ಷಣವನ್ನ ಆಯಾಯ ದೇವಸ್ಥಾನದಲ್ಲಿ ನೀಡಬೇಕಂತ ಒಂದು ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಸೂರ್ಯನಾರಾಯಣ ಭಟ್ಟರವರು ಸರ್ಕಾರಕ್ಕೆ ಈ ಒಂದು ಮನವಿಯನ್ನ ಸಲ್ಲಿಸಬೇಕು. ಎರಡನೇದಾಗಿ ಪ್ರತಿಯೊಂದು ಹಿಂದೂ ದೇವಸ್ಥಾನದಲ್ಲಿ ಹಿಂದೂ ನಿಧಿ ಎನ್ನುವಂತಹ ಒಂದು ಕಾಣಿಕೆ ಡಬ್ಬಿಯನ್ನ ಇಡಬೇಕು. ಆ ನಿಧಿಗೆ ಹೇಗೆ ಕಾಣಿಕೆ, ಈಗ ನಾವು ಹಾಕಿದಂತ ಎಲ್ಲಾ ಕಾಣಿಕೆಗಳು ಸಹ ಅದು ಹೋಗಿ ಸರ್ಕಾರಕ್ಕೆ ಹೋಗುತ್ತದೆ ಮತ್ತು ಸರ್ಕಾರ ಆ ನಿಧಿಯನ್ನ ಎಲ್ಲಿ ಬಳಕೆ ಆಗುತ್ತಾ ಅಥವಾ ದುರ್ಬಳಕೆ ಆಗುತ್ತಾ ಅಂತ ಹೇಳಿ ಇಷ್ಟರವರೆಗೆ ಯಾವುದೇ ಮಾಹಿತಿ ಇಲ್ಲ. ನನ್ನ ಪ್ರಕಾರ ಅಲ್ಲಿ ಒಂದು ಹಿಂದೂ ಧಾರ್ಮಿಕ ನಿಧಿ ಎನ್ನುವಂತಹ ಒಂದು ಪ್ರತಿಯೊಂದು ದೇವಸ್ಥಾನದಲ್ಲೂ ಅಲ್ಲಿ ಒಂದು ಕಾಣಿಕೆಯ ಡಬ್ಬಿಯನ್ನು ಇಡಬೇಕು. ಅದಕ್ಕೆ ಬಂದಂತಹ ಕಾಣಿಕೆಯನ್ನ ಅಲ್ಲಿರುವಂತಹ ಹಿಂದೂ ಸಂಘಟನೆ ಆಗಿರ್ಬೋದು ಅಥವಾ ಆ ದೇವಸ್ಥಾನ ಆಡಳಿತ ಮಂಡಳಿಗೆ ಆ ನಿಧಿಯನ್ನ ಕೊಟ್ಟು ಅಲ್ಲಿ ಅದನ್ನ ಧರ್ಮ ಕಾರ್ಯಕ್ಕೆ ಅದನ್ನ ವಿನಿಯೋಗಿಸಬೇಕು. ಅದೇ ರೀತಿ ಆ ಒಂದು ಗ್ರಾಮದಲ್ಲಿರುವಂತಹ ಆ ಒಂದು ದೇವಸ್ಥಾನದ ವ್ಯಾಪ್ತಿಗೊಳಪಟ್ಟಂತಹ ಬಡವರಿರ್ಬಹುದು ಅಥವಾ ಚಿಕಿತ್ಸೆ ವೆಚ್ಚ ಆಗಿರ್ಬೋದು, ಅದನ್ನ ವಿನಿಯೋಗಿಸುವಂತಹ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ ನಾನು ವಿನಂತಿಸ್ತೇನೆ. ಅದೇ ರೀತಿ ಕುಂಬೇಲ್ ಅವರು ಒಳ್ಳೆ ರೀತಿಯಾದಂತಹ ಸಂಘಟನೆಯನ್ನ ಮಾಡ್ತಾ ಇದ್ದಾರೆ. ದೇವರವರು ಇನ್ನಷ್ಟು ಶಕ್ತಿಯನ್ನ ಕೊಡ್ಲಿ. ಅದೇ ರೀತಿ ಆಶಾ ಜಗದೀಶ್ ಅವರು ಸಹ ಸಂಘಟನೆಗಾಗಿ ಉತ್ತಮವಾದ ಮಹಿಳೆಯರನ್ನ ಒಂದು
ಉತ್ತಮವಾದಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. Okay, ಅದೇ ರೀತಿ ಧನ್ಯವಾದ, ನನ್ನ ಧನ್ಯವಾದ. ಕೋರಿಕೆಯನ್ನ Yes. ಸೂರ್ಯನಾರಾಯಣ ಭಟ್ರು. ಧನ್ಯವಾದ ಸರ್. ಅನೇಕ ಕರೆಗಳಿದೆ ಸರ್, ದಯಮಾಡಿ ಕ್ಷಮಿಸ್ಬೇಕು. ಸಮಯದ ಅಭಾವ ತುಂಬಾನೇ ಇದೆ ಸರ್. ಧನ್ಯವಾದ ಸರ್. ಎಸ್ ಸರ್, ಈಗ ಕಶೆಕೊಡಿ ಸರ್. ಈಗ ಸದ್ಯಕ್ಕೆ ರಾಜ್ಯದ 216 ಎ ಗ್ರೇಡ್ ದೇವಸ್ಥಾನಗಳಲ್ಲಿ ಪ್ರಾರಂಭಿಕ ಹಂತದಲ್ಲಿ ವಸ್ತ್ರ ಸಂಹಿತೆ ಜಾರಿಗೆ ತರಬೇಕು ಅನ್ನೋದು ರಾಜ್ಯ ಧಾರ್ಮಿಕ ಪರಿಷತ್ ಚಿಂತನೆ ನಡೆಸಿರುವಂತದ್ದು ಅಲ್ವಾ ಸರ್? ಹೌದು ಹೌದು, ಕೇಳ್ತಾ ಇದೆ ಸರ್? ಹೌದು ಕೇಳ್ತಾ ಇದೆ ಸರ್, ಧ್ವನಿ ಅಲ್ವಾ ಸರ್? ಈಗ ಪ್ರಮುಖವಾಗಿ ಇಲ್ಲಿ ನಮ್ಮ ಕರಾವಳಿ ಭಾಗದಲ್ಲಿ ಕಟೀಲು, ಪೊಳಲಿ ಕ್ಷೇತ್ರ ಮತ್ತು ಯಾವ ಕ್ಷೇತ್ರಗಳ ವಿಚಾರವಾಗಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ? ಈಗ ಎರಡೇ ದೇವಸ್ಥಾನದಲ್ಲಿ ಈಗ ಪ್ರಸ್ತುತ 3ನೇ ತಾರೀಕಿಂದ ತಗೊಂಡಿರುವಂತದ್ದು. ಉಳಿದ ವಿಶ್ವ ಹಿಂದೂ ಪರಿಷತ್ ಮತ್ತು ಅದರ ಪರಿವಾರ ಸಂಘಟನೆಗಳದ್ದು ಒತ್ತಾಯ ಎಲ್ಲಾ ದೇವಸ್ಥಾನಗಳಲ್ಲಿ ಮಾಡಬೇಕು ಅಂತ ಯಾವತ್ತಿನಿಂದ ಇರುವಂತದ್ದು. ಇದು ನಮ್ಮ ರಾಜ್ಯ ಧಾರ್ಮಿಕ ಪರಿಷತ್ ಯೋಚನೆ ಮಾಡಿರುವಂತದ್ದು ಮೊತ್ತ ಮೊದಲು ಎಲ್ಲಾ ಕಡೆಯಲ್ಲಿ ಏಕರೂಪವಾಗಿ ಒಮ್ಮೆಲೆ ಆರಂಭ ಮಾಡೋದು ಇದು ಸಂಪ್ರದಾಯ ಆದ ಕಾರಣ, ಕಾನೂನಲ್ಲ ಆದ ಕಾರಣ ಮೊತ್ತ ಮೊದಲಿಗೆ ಎ ಗ್ರೇಡ್ ದೇವಸ್ಥಾನಗಳಲ್ಲಿ ಮಾಡುವ ಅಂತ ನಾವು ಯೋಚನೆ ಮಾಡಿದ್ದದ್ದು. ಅದನ್ನ ನೋಡಿ ಮೊದಲ ದೇವಾಲಯಗಳಲ್ಲಿ ಮಾಡುವ ಹಾಗಾಗ್ಲಿ ಅಂತ ನಮ್ದು ಕಲ್ಪನೆ. ಆಯಾ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯವರು ಇದ್ರ ನಿರ್ಧಾರ ತಗೊಳ್ಬೇಕು ಅಂತ ನಾನು ಹೇಳುದು. ಧಾರ್ಮಿಕ ಪರಿಷತ್ತು ಇದರ ಪೂರಕವಾಗಿ ಬೇಕಾದಂತ ವ್ಯವಸ್ಥೆಗಳನ್ನ ನಾವು ಮಾಡ್ತೇವೆ. ಅವರು ಪ್ರಶ್ನೆ ಕೇಳಬೇಕಾದ್ರೆ ಹೇಳಿದ್ರು, ನೀವು ಗುರುಕುಲ ಮಾದರಿಯ ಅಂತ ಒಂದು ಶಿಕ್ಷಣವನ್ನ ದೇವಾಲಯಕ್ಕೆ ಕೊಡುವ ಹಾಗಾಗ್ಲಿ, ಈ ಒಂದು ವಿಚಾರವನ್ನ ಗುರುಕುಲ ಮಾದರಿಯ ಶಿಕ್ಷಣವನ್ನ ಅದು ವಸತಿಯುಕ್ತವಾದಂತಹ ಶಿಕ್ಷಣ, ಅದು ಎಲ್ಲ ವಿದ್ಯೆಗಳನ್ನ ಕೂಡ ಕೊಡುವಂತದ್ದು. ಆ ರೀತಿಯಾಗಿ 8 ವರ್ಷ 10 ವರ್ಷ ಗುರುಕುಲ ಮಾದರಿಯಲ್ಲಿ ನಾವು ಶಿಕ್ಷಣ ದೇವಾಲಯಗಳಲ್ಲಿ ಕೊಡ್ಲಿಕ್ಕೆ ಕಷ್ಟ ಇದೆ. ಅದಕ್ಕೋಸ್ಕರ ನಾವು ಚಿಂತನೆ ಮಾಡಿಕೊಂಡು ಸಂಸ್ಕಾರ ಕೊಡುವ ಕೇಂದ್ರವಾಗಿ ಆಗಬೇಕು. ವಾರಕ್ಕೂ ಒಂದು ದಿನ ಬಾಲ ಸಂಸ್ಕಾರ ಅಥವಾ ಒಂದು ದಿನ ಮಾತೃ ಮಂಡಳಿ, ಒಂದು ದಿನ ಧಾರ್ಮಿಕ ವಿಷಯವಾದಂತಹ ಉಪನ್ಯಾಸ ದೇವಾಲಯಗಳಲ್ಲಿ ಆಗುವ ಹಾಗಾಗಬೇಕು. ವಾರದಲ್ಲಿ 3 ಕಾರ್ಯಕ್ರಮಗಳನ್ನು ಈ ರೀತಿ ಆಯೋಜನೆ ಮಾಡಿದ್ರೆ ಇಡೀ ಗ್ರಾಮಕ್ಕೆ ಬೇಕಾದಂತಹ ಸಂಸ್ಕಾರ ನಾವು ಕೊಟ್ಟ ಹಾಗಾಗ್ತದೆ ಅನ್ನುವ ನಿಟ್ಟಿನಲ್ಲಿ ಈ 3 ಕೆಲಸಗಳನ್ನು ಮಾಡ್ಲಿಕ್ಕೆ ಹೊರಟಿದ್ದೇವೆ. ಅದ್ರ ಜೊತೆಯಲ್ಲಿ ಅವರು ಫೋನ್ ಮಾಡ್ಬೇಕಾದ್ರೆ ಒಂದು ಮಾತು ಹೇಳಿದ್ರು, ನಮ್ಮ ದೇವಾಲಯಗಳಲ್ಲಿ ಇರುವಂತಹ ಸಂಪತ್ತನ್ನೆಲ್ಲ ಸರ್ಕಾರ ತಗೊಂಡು ಮತ್ತೆ ವಿನಿಯೋಗ ಮಾಡ್ತದೆ ಅಂತ. ಅದು ತಪ್ಪು ಕಲ್ಪನೆ, ಖಂಡಿತ ಇಲ್ಲ. ಎ ಗ್ರೇಡ್ ದೇವಸ್ಥಾನಗಳಲ್ಲಿ ಮಾತ್ರ 10% ಕಾಮನ್ ಪೂಲ್ ಫಂಡ್, ಸಾಮಾನ್ಯ ಸಂಗ್ರಹಣಾ ನಿಧಿ ಅನ್ನುವ ಹೆಸರಲ್ಲಿ 10% ಮಾತ್ರ ಸರ್ಕಾರ ತಕೊಂಡು ಉಳಿದ ಸತ್ಕಾರ್ಯ ಮಾಡ್ತಾ ಇದೆ. ಬಿ ಮತ್ತು ಸಿ ಗ್ರೇಡ್ ದೇವಸ್ಥಾನಕ್ಕೆ, ಸಿ ಅನ್ನುವಂತ ದೇವಸ್ಥಾನಗಳೇ ಹೆಚ್ಚಿರುವಂತದ್ದು. 34,500 ದೇವಸ್ಥಾನದಲ್ಲಿ ನೀವು 200-300 ದೇವಾಲಯಗಳನ್ನು ಬಿಟ್ರೆ ಉಳಿದದೆಲ್ಲ ಸಿ ಗ್ರೇಡ್ ಅಲ್ಲೇ ಇರುವಂತದ್ದು. ಅಷ್ಟು ದೇವಸ್ಥಾನಗಳಿಂದ ಯಾವುದೇ ಸಂಪತ್ತನ್ನ ಸರ್ಕಾರ ತಕೊಂಡು ಹೋಗ್ತಾ ಇಲ್ಲ ಅನ್ನುವಂಥದ್ದು ನಮ್ಗೆ ಸ್ಪಷ್ಟ ಗೊತ್ತಿರ್ಬೇಕು. ಅದರ ಬದಲಿಗೆ ಸರ್ಕಾರವೇ 48,000 ರೂಪಾಯಿಯಾಗಿ ತಸ್ತೀಕು ಅನ್ನುವ ಹೆಸರಿನಲ್ಲಿ ಆಯಾ ದೇವಾಲಯಗಳಿಗೆ ಕೊಡ್ತಾ ಇದೆ. ಅದಲ್ಲದೆ ಸಾಮಾನ್ಯ ಸಂಗ್ರಹಣಾ ನಿಧಿಯಲ್ಲಿ ಸಂಗ್ರಹಿಸಿದಂತಹ ಸಂಪತ್ತನ್ನ ಅಲ್ಲಿಯ ಅಭಿವೃದ್ಧಿ ಕಾರ್ಯಗಳಿಗೆ 5 ಲಕ್ಷ, 3 ಲಕ್ಷ, 10 ಲಕ್ಷ ಈ ರೀತಿಯಾಗಿ ಜೀರ್ಣೋದ್ಧಾರಾದಿ ಕೆಲಸಗಳಾಗುವಾಗ ಸಾಮಾನ್ಯ ಸಂಗ್ರಹಣಾ ನಿಧಿಯ ಎ ಗ್ರೇಡ್ ದೇವಸ್ಥಾನದಿಂದ ಬಂದ ದುಡ್ಡನ್ನು ಸಿ ಗ್ರೇಡ್ ದೇವಸ್ಥಾನಗಳಿಗೆ ಕೊಡ್ತಾ ಇದೆ ಸರ್ಕಾರ. ಅದರ ಜೊತೆಯಲ್ಲಿ ಇಂತಹ ಬಹಳ ಕಷ್ಟ ಇದ್ದ ದೇವಸ್ಥಾನವನ್ನ ದತ್ತು ತೆಕೊಂಡು ಅದರ ಖರ್ಚನ್ನು ನೋಡುವಂತ ವ್ಯವಸ್ಥೆ ಮಾಡಿದೆ ಸರ್ಕಾರ. ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ಸರ್, ಧನ್ಯವಾದ. ಲೈನ್ ಅಲ್ಲಿ ಇರಿ ಸರ್, ಬರ್ತೇನೆ. ಕೊನೆಯದಾಗಿ ನಾನು ಇಬ್ಬರಲ್ಲೂ ಕೂಡ ಅತಿಥಿಗಳ ಜೊತೆ ಲಾಸ್ಟ್ ರಿಯಾಕ್ಷನ್ ತಗೊಳ್ತೇನೆ. ಎಸ್ ಸರ್. ಸರ್, ಅವ್ರು ಹೇಳಿದಾಗೆ ಬಾಲ ಸಂಸ್ಕಾರ ಕೇಂದ್ರ ಅಂತ ಹೇಳಿದ್ರು. ಬಾಲ ಸಂಸ್ಕಾರ ಕೇಂದ್ರ ಈಗ ಪೊಳಲಿ ದೇವಸ್ಥಾನದಲ್ಲಿ ಮಾಡಿದ್ರೆ ಸ್ಥಳೀಯರಿಗೆ ಇಲ್ಲದ್ರೆ ಪ್ರಭಾವಿಗಳಿಗೆ ಅದು ಉಪಕಾರ ಆಗ್ಬಹುದು. ಅದು ಸಾಮಾನ್ಯ ಜನಗಳಿಗೆ ಮುಟ್ಟಬೇಕಾದ್ರೆ ಪ್ರತಿ ಗ್ರಾಮದಲ್ಲಿ ಕೂಡ ಈ ಬಾಲ ಸಂಸ್ಕಾರ ಅನ್ನೋದು ಆಗ್ಬೇಕು. ಪ್ರತಿ ಮನೆಗಳಿಗೆ ಸಂಸ್ಕಾರ ಸಿಗ್ಬೇಕು. ಆ ನಿಟ್ಟಿನಲ್ಲಿ ಧಾರ್ಮಿಕ ದತ್ತಿ ಇಲಾಖೆಯವರು ಏನಾದರೂ ಒಂದು ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಅಲ್ವಾ ಸರ್? ಎಸ್ ಸರ್, ಹೇಳ್ತಾ ಇದ್ದಾರೆ ಸರ್ ಯುವಕರು. ಎಸ್ ಸರ್, ಕೊನೆಯದಾಗಿ ಲಾಸ್ಟ್ ರಿಯಾಕ್ಷನ್ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ಎಸ್, ಕೊನೆಯದಾಗಿ ವಸ್ತ್ರ ಸಂಹಿತೆ ಬಗ್ಗೆ ಹೇಳುವುದಾದ್ರೆ, ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಪಟ್ಟ ಶ್ರಮ ಅದು ಫಲಿಸ್ತದೆ ಅಂತ ಅನಿಸ್ತದೆ. ಪ್ರತಿಯೊಂದು ದೇವಸ್ಥಾನದಲ್ಲೂ ಇದು ಜಾರಿಗೆ ಬರಬೇಕು. ಆ ಜಾರಿಗೆ ಬರುವ ತನಕ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಹೋರಾಟ ಮಾಡ್ತದೆ. ಥ್ಯಾಂಕ್ ಯು ಸೊ ಮಚ್. ಎಸ್ ಮೇಡಮ್, ಮೊದಲನೇಗೆ ನಾನು ಇವರಿಗೆ ಅಭಿನಂದನೆ ಹೇಳ್ತೀನಿ, ಭರತ್ಗೆ ಹಾಗೂ ಧಾರ್ಮಿಕ ಪರಿಷತ್ಗೆ ಕೂಡ ಅಭಿನಂದನೆ ಹೇಳ್ತೀನಿ. ಈ ವಿಚಾರದಲ್ಲಿ ನನ್ನೊಂದು ವಿನಂತಿ ಇದೆ. ಇಂಡೋನೇಷ್ಯಾದಲ್ಲೇ ರಾಮಾಯಣ ಮತ್ತು ಮಹಾಭಾರತ ಕಂಪಲ್ಸರಿ ಇದೆ ಸ್ಕೂಲ್ಗಳಲ್ಲಿ, ನಮ್ಮ ಶಾಲೆಗಳಲ್ಲಿ ಬರಲೇಬೇಕದು. ಬಿಕಾಸ್ ನಮ್ಮ ಜೀವನಕ್ಕೆ ರೂಪಿಸ್ಲಿಕ್ಕೆ ಬೇಕಾದಂಥ ಇದು. ಹಾಗೆ ಆಮೇಲೆ ಡ್ರೆಸ್ ಕೋಡ್ ಬಗ್ಗೆ ಏನು ಈಗ ಮಾಡಿದ್ರೆ ತುಂಬ ಖುಷಿ ತಂದಂಥದ್ದು. ಇವತ್ತು ಭಾಳ ಮಹಿಳೆಯರಿಗೆ ಮತ್ತು ಇವರಿಗೆ ಹೇಳೋಂಥ ವಿಚಾರ ಏನಂದರೆ, ಯಾವ ರೀತಿ ನೀವು ಕಂಪ್ಲೀಟ್ ಡ್ರೆಸ್ ಹಾಕೊಂಡು ಬರಬೇಕು, ದಯವಿಟ್ಟು ಅಲಂಕಾರ ವಿಪರೀತ ಮಾಡಿಕೊಂಡು ದೇವಸ್ಥಾನಕ್ಕೆ ಬರಬೇಡಿ. ಅಲ್ಲಿ ನಾವು ಹೋಗೋದು ದೇವರನ್ನ ನೋಡ್ಲಿಕ್ಕೋಸ್ಕರ, ನಮ್ಮನ್ನು ಯಾರೋ ನೋಡೋ ಥರ ಮಾಡ್ಕೋಬೇಡಿ.
ಅಲ್ಲಿಗೆ ಹೇಗೆ ಬರಬೇಕು ಆ ರೀತಿ ಬರಬೇಕು. ಪೂರ್ಣ ವಸ್ತ್ರ ಮತ್ತು ಸಿಂಪಲ್ ಆಗಿ ಬರೋ ಅಂಥದ್ದು ಒಳ್ಳೆಯದು. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಇದು ಆಶಾ ಜಗದೀಶ್ ಅವರ ಮಾತುಗಳು. ಎಸ್, ಇದು ಸದ್ಯ ಒನ್ಸ್ ಅಗೇನ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೂರ್ಯನಾರಾಯಣ ಭಟ್ ಕಶೆಕೋಡಿ ಅವರು, ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯರು, ಧನ್ಯವಾದಗಳು ಸರ್, ಅನಂತ ಧನ್ಯವಾದಗಳು. ಯಾಕಂದ್ರೆ ಅನೇಕ ಜನರ ಒಂದು ಕೋರಿಕೆ, ಬೇಡಿಕೆ, ವಿನಂತಿ ಎಲ್ಲವೂ ಕೂಡ ಆಗ್ತಾ ಇದೆ ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಕೂಡ ಹೆಮ್ಮೆ ಇದೆ. ಸೊ ಅಭಿನಂದನೆಗಳು ಒನ್ಸ್ ಅಗೇನ್ ಸರ್, ಧನ್ಯವಾದಗಳು ಸರ್. ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ ಸೂರ್ಯನಾರಾಯಣ ಭಟ್ ಕಶೆಕೋಡಿ ಅವರು, ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯರು, ಜೊತೆಗೆ ಎಸ್ ಭರತ್ ಕುಂಡೇಲ್ ಅವರು, ಪುತ್ತೂರು ಜಿಲ್ಲಾ ಸಂಚಾಲಕರು, ಬಜರಂಗ ದಳ ಸರ್, ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಆಶಾ ಜಗದೀಶ್ ಅವರು, ಮಾಜಿ VHP ಮಾತ್ರ ಮಂಡಳಿ ಪ್ರಮುಖ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರು, ಇದು ಇನ್ನು ಮುಂದೆ ದೇವಳದಲ್ಲಿ ಮನಸೋ ಇಚ್ಛೆ, ನಮ್ಗೆ ಸ್ವಾತಂತ್ರ್ಯ ಇದೆ, ನಮ್ಮ ಹಕ್ಕು, ನಮ್ಮ ಬಟ್ಟೆ ನಾವುಗಳು ಧರಿಸ್ತೇವೆ, ನೀವ್ಯಾರು ಕೇಳಲಿಕ್ಕೆ ಅಂತ ಇದ್ರೆ ಇದು ಇನ್ನು ಮುಂದೆ ವರ್ಕೌಟ್ ಆಗಲ್ಲ. ದೇವಾಲಯಗಳು ಅಂತ ಬಂದಾಗ ಅದರದ್ದೇ ಆಗಿರುವಂತಹ ಪಾವಿತ್ರ್ಯತೆ ಇದೆ, ಆ ಸಾತ್ವಿಕ ಶಕ್ತಿಯ ನೆಲೆ ಇದೆ, ಆ ಪಾಸಿಟಿವ್ ವೈಬ್ರೇಷನ್ ಇದೆ. ಮಾಲ್ಗಳಿಗೆ ಹೋದಾಗೆ, ಬೀಚ್ಗಳಿಗೆ ಹೋದಾಗೆ ಇಲ್ಲೂ ಕೂಡ ನಾವು ಅದೇ ರೀತಿ ಹೋಗ್ತೇವೆ ಅಂತ ಹೇಳಿದ್ರೆ ಇಂಪಾಸಿಬಲ್ ಅನ್ನೋಂಥದ್ದು. ಇನ್ನು ಮುಂದಕ್ಕೆ ನಮ್ಮ ಧರ್ಮ, ಆ ಧರ್ಮಕ್ಕೆ ಹೆಮ್ಮೆ ಇದೆ, ಆ ಧರ್ಮಕ್ಕೆ ಶಕ್ತಿ ಇದೆ, ಅದಕ್ಕೆ ನಾವು ತಲೆ ಬಾಗಲೇಬೇಕಾಗುತ್ತೆ. ಇನ್ನು ಮುಂದಕ್ಕೆ ಡ್ರೆಸ್ ಕೋಡ್ ಅಂದರೆ ವಸ್ತ್ರ ಸಂಹಿತೆ ಅನ್ನುವಂಥದ್ದು ಜಾರಿಯಾಗುತ್ತೆ. ತಾವುಗಳು ತುಂಡುಡುಗೆಯನ್ನು ಅಥವಾ ಅಸಭ್ಯ ರೀತಿಯಲ್ಲಿರುವಂತಹ ಬಟ್ಟೆಗಳನ್ನು, ಉಡುಗೆಗಳನ್ನು ತೊಟ್ಟು ಹೋಗ್ತೀವಿ ಅಂತ ಹೇಳಿದ್ರೆ ಆಗಲ್ಲ. ಒಂದು ಸಭ್ಯದ ರೀತಿಯಲ್ಲಿ ವಸ್ತ್ರವನ್ನು, ಸಾಂಪ್ರದಾಯಿಕವಾಗಿರುವಂಥ ವಸ್ತ್ರಗಳನ್ನು ತಾವುಗಳು ಧರಿಸಬೇಕಾಗುತ್ತೆ. ಈ ಒಂದು ಹೋರಾಟ ಅಭಿಯಾನ ಈಗಾಗಲೇ ಪ್ರಾರಂಭವಾಗಿದೆ. ತುಂಬ ದೊಡ್ಡ ಮಟ್ಟದಲ್ಲಿ ಈ ಒಂದು ಅಭಿಯಾನ ಸಕ್ಸಸ್ ಆಗಬೇಕು, ಯಶಸ್ವಿ ಆಗಬೇಕು ಅನ್ನೋದು ನಮ್ಮ ಹಾರೈಕೆ. ಎಸ್, ಇದು ಈ ಹೊತ್ತಿನ ವಿಶೇಷ. ಈಗಾಗಲೇ ಪೊಳಲಿ ಕ್ಷೇತ್ರ ಜೊತೆಗೆ ಕಟೀಲು ಕ್ಷೇತ್ರದಲ್ಲಿ ಅಕ್ಟೋಬರ್ 3ರಿಂದ ಅಂದರೆ ನಿನ್ನೆಯಿಂದ ಈಗಾಗಲೇ ವಸ್ತ್ರ ಸಂಹಿತೆ ಜಾರಿಯಲ್ಲಿರುವಂಥದ್ದು. ಹೋಗೋರು ದಯಮಾಡಿ ಗಮನಿಸಿ ಆ್ಯಂಡ್ ಒಳ್ಳೆಯ ಕೆಲಸಗಳನ್ನು ಮಾಡಿ. ದೇವರಿದ್ದಾರೆ ಎಲ್ಲದಕ್ಕೂ ಕೂಡ. ದೇವಸ್ಥಾನಕ್ಕೆ ನಾವು ಯಾಕೆ ಹೋಗ್ತೀವಿ? ಒಳ್ಳೆಯ ವಿಚಾರದ ಮೇಲೆ ದೇವರನ್ನು ನೋಡಲಿಕ್ಕೆ ಹೋಗ್ತೀವಿ. ಏನಾಗುತ್ತೆ? ಒಂದು ವಸ್ತ್ರ ಸಂಹಿತೆಯನ್ನು ನಾವು ಅಳವಡಿಸಿಕೊಂಡ್ರೆ ಏನಾಗಲ್ಲ, ದೇವರು ಮೆಚ್ತಾರೆ. ಒಳ್ಳೆದಾಗಲಿ ಎಲ್ಲರೂ ಕೂಡ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿರಂತರ ಸುದ್ದಿ ಹಾಗೂ ಮನೋಜಿಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು